ಮಹಾಸಂಗ್ರಾಮ ಸಂಘಟಿಸಿದಲ್ಲ. 11 ಲಕ್ಷವಾಹಿನಿ ಸೈನ್ಯ ಬಲವನ್ನು ಹೊಂದಿದವರು ವಿರೋಧಿ ಪಾಳ್ಯದವರಾದಂತಹ ಕೌರವರು. ಕೇವಲ 7 ಲಕ್ಷವಾಹಿನಿ ಸೈನ್ಯವನ್ನು ಹೊಂದಿದವರು ಪಾಂಡವರಾದಂತಹ ನಾವು. ಆದರೂ ಶ್ರೀಕೃಷ್ಣನ ಪೂರ್ಣಾನುಗ್ರಹದಿಂದಲಾಗಿ ದುಷ್ಟರಾದಂತಹ ಕೌರವರೆಲ್ಲವರು ಹತರಾಗಿ ಹೋದರು. ಬಂಧುಗಳ ನಿರಿದು ಕೊಲ್ಲುವುದಕ್ಕಿಂತಲೂ ಕಾಂತಾರವೇ ಲೇಸು ಎನ್ನುವ ಹಾಗೆ ಅಡಿಗಡಿಗೂ ಆಡುತ್ತಲೇ ಬಂದಂತಹ ನಮ್ಮಣ್ಣ ಧರ್ಮರಾಯ ಯಾವುದೇ ರಾಜ್ಯದ ಅಭಿಲಾಷೆಯನ್ನ ತೋರಿಸದೇ ಇರುವಂತಹ ಅಣ್ಣನಿಗೆ ಅವನ ಸತ್ಯತೆಗೆ ಅವನ ಧರ್ಮನಿಷ್ಠೆಗೆ ಭಗವಂತನ ಅನುಗ್ರಹದಿಂದಲಾಗಿ ವಿಶಾಲವಾಗಿ ವಿಸ್ತರಿಸಲ್ಪಟ್ಟಂತಹ ಹಸ್ತಿನಾವತಿಯ ಚಕ್ರವರ್ತಿ ಪೀಠ ಎನ್ನುವುದು ಪ್ರಾಪ್ತಿಸಿತು. ವ್ಯಕ್ತಿಯೊಬ್ಬನಿಗೆ ಬದುಕಿನಲ್ಲಿ ಅನುಭವಿಸುವುದಕ್ಕೆ ಎಷ್ಟೇ ಸಕಲ ಸಂಪದಗಳಿದ್ದರೂ ಕೂಡ ಮಾನಸಿಕವಾಗಿ ನೆಮ್ಮದಿಲ್ಲದೆ ಇದ್ದ ಮೇಲೆ ಆ ವ್ಯಕ್ತಿ ತನ್ನ ಬದುಕಿನಲ್ಲಿ ಯಾವುದನ್ನೂ ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮಣ್ಣನ ಸ್ಥಿತಿ ಒದಗಿದ್ದು ಹಾಗೆ ಅಲ್ವೇ? ಅನುಭವಿಸುವುದಕ್ಕೆ ಬೇಕಾದಂತಹ ಸಂಪತ್ತು ಲಭಿಸಿದೆ. ಚಕ್ರವರ್ತಿ ಪೀಠವು ನಮ್ಮ ಅಣ್ಣನ ಕೈಯಲ್ಲಿದೆ. ಆದರೂ ಅಣ್ಣನ ದುಗುಡ ಮಾತ್ರ ದೂರವಾಗಲೇ ಇಲ್ಲ. ಹೇಳಿ ಕೇಳಿ ಕೌರವರು ನಮ್ಮ ಬಂಧುಗಳು. ಅವರನ್ನ ಕೊಂದದ್ರಿಂದ ಬಂಧು ಹತ್ಯೆ ಎನ್ನುವಂತಹ ಮಹಾಪಾತಕಕ್ಕೆ ನಾನು ಒಳಗಾಗಿದ್ದೇನೆ ಎನ್ನುವಂತಹ ಶಂಕೆ ಅಡಿಗಡಿಗೂ ನನ್ನ ಅಣ್ಣನನ್ನ ಕಾಡುತ್ತಾ ಇದ್ದರಿಂದ ವೇದವ್ಯಾಸರು ಬಂದು ಹೇಳಿದರು, ಆ ಕುರಿತಾಗಿ ನೀನು ತಲೆಕೆಡಿಸಿಕೊಳ್ಳಬೇಕಾದದ್ದಿಲ್ಲ ಎನ್ನುವ ಹಾಗೆ. ಆದರೂ ನಮ್ಮಣ್ಣನ ಖಿನ್ನತೆ ಮಾತ್ರ ದೂರವಾಗಲಿಲ್ಲ. ಆ ಕಾರಣದಿಂದಲೇ ಅಲ್ವೇ ವೇದವ್ಯಾಸರ ನಿರೂಪದಂತೆ ಶ್ರೀಕೃಷ್ಣ ದೇವರ ನಿರ್ದೇಶನದಂತೆ ಅಶ್ವಮೇಧ ಎನ್ನುವಂತಹ ಪುಣ್ಯ ಕೃತುವನ್ನ ಕೈಗೊಂಡದ್ದು. ವಿಶೇಷವಾದಂತಹ ಲಕ್ಷಣವುಳ್ಳಂತಹ ಕುದುರೆಯನ್ನು ತರುವುದಕ್ಕಾಗಿ ಭದ್ರಾವತಿಯ ದೊರೆಯಾದಂತಹ ಯವನಾಶ್ವನ ಬಳಿಗೆ ನನ್ನಣ್ಣ ಭೀಮಸೇನ, ಕರ್ಣಜಾತನಾದಂತಹ ವಶಕೇತುವಾದಂತಹ ನೀನು ಹೋದವರಿದ್ದೀರಿ. ನಿಜ. ಒಮ್ಮೆ ಕುದುರೆಯನ್ನ ಕೊಡುವುದಕ್ಕೆ ನಿರಾಕರಿಸಿದವಾಗ ಶಕ್ತಿ ಪ್ರದರ್ಶನವನ್ನ ಮಾಡಿ ಅವನನ್ನ ಗೆದ್ದ ಮೇಲೆ ಕುದುರೆಯನ್ನ ಕೊಡುವುದಕ್ಕಾಗಿ ಒಪ್ಪಿದ್ದಾನೆ. ಪೂಜಿಸಿಬಿಟ್ಟಂತಹ ಯಜ್ಞಾಶ್ವದ ಸಂರಕ್ಷಣೆಗಾಗಿ ದಿಕ್ಕಿನಂತ ಸಾಗಿ ದಿಗ್ವಿಜಯವನ್ನ ಸಾಧಿಸಿ ಕಪ್ಪಗಾಣಿಕೆಯನ್ನ ತರುವವರು ಯಾರು ಎನ್ನುವ ಜಿಜ್ಞಾಸೆ ಪ್ರಾರಂಭವಾದವಾಗ ಶ್ರೀಕೃಷ್ಣನೇ ಆಡಿದಂತಹ ಮಾತು, ನರನಲ್ಲದೆ ಅನ್ಯರ್ಯಾರಿಹರು ದುರಸಮರ್ಥರು ಎನ್ನುವ ಹಾಗೆ ಹಿರಿಯವರೆಲ್ಲವರು ದೇವರ ಮಾತನ್ನ ಅನುಮೋದಿಸಿದರು. ಆ ಕಾರಣಕ್ಕಾಗಿ ಪೂಜಿಸಿಬಿಟ್ಟಂತ ಯಜ್ಞಾಶ್ವದ ರಕ್ಷಣೆಗಾಗಿ ತ್ರಿಲೋಕ ವಿಜಯಿಯಾದಂತಹ ಈ ಪಾರ್ಥನನ್ನ ನೇಮಿಸಿದ್ದಾನೆ. ಅಣ್ಣನಿಂದ ಅಪ್ಪಣೆಯನ್ನ ಪಡೆದ ಹಾಗಾಯಿತು. ದೇವರ ಪಾದ ಪದ್ಮಗಳಿಗೆ ವಂದಿಸಿ ದೇವರ ಪೂರ್ಣಾನುಗ್ರಹಕ್ಕೆ ನಾವು ಪಾತ್ರರಾದ ಹಾಗಾಯಿತು. ಗುರು ಹಿರಿಯವರಿಗೆ ವಂದಿಸಿದ ಹಾಗಾಯಿತು. ಧ್ವಜಾಗ್ರದಲ್ಲಿರುವಂತಹ ಮಾರುತಿಗೆ ನಮಸ್ಕರಿಸಿದ್ದೇನೆ. ನಾ ಏರಿ ಹೊರಡಬೇಕಾದಂತಹ ರಥಕ್ಕೆ 3 ಪ್ರದಕ್ಷಿಣೆಯನ್ನ ಬಂದಿದ್ದೇನೆ. ಎದೆಗೆ ಸೀಸದ ಕವಚ, ತಲೆಗೆ ಶಿರತ್ರಾಣ, ಕೈಯಲ್ಲಿ ಆಯುಧ, ಪತ್ತಳಿಕೆಯಲ್ಲಿ ಬಾಣಗಳನ್ನ ತುಂಬಿಸಿಕೊಂಡ ಹಾಗಾಯಿತು. ಅಭೇದ್ಯವಾದಂತಹ ನಮ್ಮ ಸೇನೆ ಸಿದ್ಧವಾಗಿ ನಿಂತಿದೆಯಲ್ಲ, ತಡ ಅಲ್ಲ. ವಿರೋಧಿ ಪಾಳಯವನ್ನ ನಾವು ಸೇರಲೇಬೇಕಾಗುತ್ತದೆ. ಹೋಗುವ ಕ್ರಮ ಹೇಗೆ ಬರ್ತದೆ? Move!
ಗುಣವನದಿ ಕೃಷ್ಣನನ್ನು ನೆನೆದು ನಡೆದಂದು ಗುಣವನದಿ ಕೃಷ್ಣನನ್ನು ನೆನೆದು ನಡೆದಂದು ಮಣಿನಗರದ ಸಿರಿಯ ದೂರದೊಳು ಕಂಡು ಮಣಿನಗರದ ಸಿರಿಯ ನಗರ ಮುಂದೆ ನಗರ ದ್ವಾರದ ಮುಂದೆ ನವರತ್ನ ಕುಂಕಂಭ ನಗರ ದ್ವಾರದ ಮುಂದೆ ನವರತ್ನ ಕಂಭ ಸೊಗಸ ಇಮ್ಮಡಿಸುತ್ತಿದೆ ಸೂರ್ಯನ ಬಿಂಬ ಸೊಗಸು ಇಮ್ಮಡಿಸುತ್ತಿದೆ ಸೂರ್ಯನ ಬಿಂಬ ಮಣಿನಗರದ ಸಿರಿಯ ದೂರದ ಕಂಡು ಆ ಆ ಆ ನೋಡಿ ಪಲ್ಲುಕೋಡನು ನೋಡಿ ನೋಡಿ ಸಿರಿ ನೋಡಿ ನೋಡಿ ನೋಡಿ
ಬೇಳು ನೀ ಬೇಳು ನೀ ಬೇಳು ಕೃಷಕೇತು ಪ್ರದ್ಯುಮ್ನಾದಿ ವೀರಾದಿ ವೀರ ಯೋಧರೇ, ಕೃಷ್ಣಾನುಗ್ರಹಕ್ಕೆ ಪಾತ್ರರಾದಂತಹ ನಾವು ಅಭೇದ್ಯವಾದಂತಹ ಸೇನಾ ಬಲವನ್ನೆಲ್ಲ ಒಡಗೂಡಿಕೊಂಡು ಅನೇಕ ರಾಷ್ಟ್ರವನ್ನೆಲ್ಲ ಪ್ರವೇಶಿಸಿದವರಿದ್ದೇವೆ. ಕೆಲವರು ಪಾಂಡವರ ಯೋಗ್ಯತೆಯನ್ನು, ಕೃಷ್ಣನ ಆ ಒಂದು ದೈವೀ ಶಕ್ತಿಯನ್ನ ಅರ್ಥೈಸಿಕೊಳ್ಳದೆ ಮಾರುಮಲೆತು ಪವರಕ್ಕಾಗಿ ಬಂದವರಿದ್ದಾರೆ. ಮದವೇರಿ ಬಂದವರ ಮದವನ್ನು ಮುರಿದಿದ್ದೇವೆ. ಅವರಿಂದ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದ್ದೇವೆ. ಇನ್ನು ಕೆಲವರು ಪಾಂಡವರ ವಿಷಯವನ್ನ ತಿಳಿಯುತ್ತಾ ಇದ್ದ ಹಾಗೆ ಅಭಿಮಾನ ಗೌರವದಿಂದಲಾಗಿ ತಲೆಯ ಮೇಲೆ ಕಪ್ಪ ಕಾಣಿಕೆಯನ್ನು ಹೊತ್ತು ಪದ ತಲದಲ್ಲಿಟ್ಟು ನಮಸ್ಕರಿಸುವುದಕ್ಕಾಗಿ ಮುಂದಾದರು. ಶ್ರೀಕೃಷ್ಣನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿರಿ ಎನ್ನುವ ಹಾಗೆ ಅವರನ್ನ ಬೀಳ್ಗೊಟ್ಟದ್ದು ಆಗಿದೆ. ಸಾಲದಕ್ಕೆ ಮಾಹಿಷ್ಮತಿ ನಗರವನ್ನ ನಮ್ಮ ಹಯ ಪ್ರವೇಶಿಸಿತಲ್ಲ, ನೀಲಧ್ವಜ ಕುಮಾರನಾದಂತಹ ಪ್ರವೀರ ಅದನ್ನ ಕಟ್ಟಿದ. ಕಾಳಗಕ್ಕೆ ಅನುವಾಗಿ ಬಂದ ಸಣ್ಣವನಾದದ್ರಿಂದಲೇ ನೀತಿಯನ್ನ ಹೇಳಿದೆ. ಹುಚ್ಚು ಹುಡುಗ ಕೇಳಲಿಲ್ಲ. ಕುದುರೆಯನ್ನ ಬಿಡಿಸಿಕೊಳ್ಳಬೇಕಾದಂತಹ ಅನಿವಾರ್ಯ ಸ್ಥಿತಿ ನನಗೆ ಒದಗಿದ್ರಿಂದ ಅವನನ್ನ ದೂರದಲ್ಲಿ ಕೊಡಬೇಕಾದಂತಹ ಪ್ರಮೇಯ ಒದಗಿ ಬಂತು. ಜ್ವಾಲೆ ಏನು ರೋಷಕ್ಕೊಳಗಾದ್ಲು. ಬಿಡಿ, ಹೆಣ್ಣು ಮಕ್ಕಳ ಮಾತು ರಾಜಕೀಯಕ್ಕಲ್ಲ, ರಂಗಸ್ಥಳಕ್ಕಲ್ಲ ಎನ್ನುವುದಾಗಿ ಬಲ್ಲವರೇ ಹೇಳಿದ್ದಾರೆ. ಆದರೆ ನೀಲಧ್ವಜ ಮಹಾರಾಜ ಅಗ್ನಿಯ ಪ್ರತ್ಯಕ್ಷದಿಂದಲಾಗಿ ನನ್ನ ಹಾಗೂ ಅವನ ನಡುವೆ ಸಂಧಾನ ಏರ್ಪಟ್ಟಿತು. ಕಪ್ಪ ಕಾಣಿಕೆಯನ್ನ ಕೊಟ್ಟ. ಅಂತದ್ದೇ ಪ್ರಮೇಯ ಅಲ್ವೇ ಚಂಪಕಾ ನಗರದಲ್ಲಿಯೂ ನಡೆದದ್ದು. ಭಕ್ತನಾದಂತಹ ಸುಧನ್ವ ನನ್ನಲ್ಲಿ ಕಾಳಗಕ್ಕಾಗಿ ಬಂದು ಸತ್ತೇ ಹೋದ. ಸತ್ತ ಎನ್ನುವುದಕ್ಕಿಂತಲೂ ಕೃಷ್ಣಾನುಗ್ರಹ, ಕೃಷ್ಣನ ದರ್ಶನದಿಂದಲಾಗಿ ಮೋಕ್ಷ ಪದವಿಯನ್ನ ಆತ ಸಂಪಾದಿಸಿದ್ದಾನೆ. ಯಾರೆಲ್ಲ ನಮ್ಮನ್ನ ಪ್ರಥಮವಾಗಿ ವಿರೋಧಿಸುವುದಕ್ಕೆ ಮುಂದಾದ್ರೂ ಅವರೆಲ್ಲರೂ ಕೊನೆಗೆ ಅಭಿಮಾನ ಗೌರವದಿಂದಲಾಗಿ ನಮ್ಮ ಸೇನೆಯನ್ನ ಸೇರಿಕೊಂಡವರಿದ್ದಾರೆ. ಹಂಸಧ್ವಜನೋ ನೀಲಧ್ವಜನೋ ಮೊದಲಾದವರೆಲ್ಲ ನಮ್ಮ ಪಾಳಯದಲ್ಲಿ ಈಗ ಇದ್ದಾರೆ. ಹಾಗೆ ಕಪ್ಪು ಕಾಣಿಕೆಯನ್ನ ಬಂಡಿಯಲ್ಲಿ ತುಂಬಿಸಿಕೊಂಡು ದಕ್ಷಿಣಾಭಿಮುಖವಾಗಿ ಸಾಗಿ ಬರುತ್ತಾ ಇದ್ದ ಹಾಗೆ ಏನಿದು? ಏನು? ಸುಂದರವಾದಂತಹ ನಗರವನ್ನು ನಾವು ಪ್ರವೇಶಿಸಿದ್ದೇವೆ. ಭವ್ಯವಾದಂತಹ ದಿವ್ಯವಾದಂತಹ ಈ ನಗರೆಯನ್ನ ಕಾಡುತ್ತಾ ಇರುವ ಹಾಗೆ ಕಣ್ಣು ಮನವನ್ನ ಸೆಳೆಯುತ್ತಾ ಇದೆಯಲ್ಲ. ರಸಿಕರಿಗೆ ಅನುರಾಗ ದಾಗರ ಕಲೆಯ ಆಲಯ ಕುಶಲಂಗಳಿಕೆ ಸೊಬಗಿನ ವಾಸ ಸಕಲ ವಿಸರ ವಿಭ್ರಮೆಯ ಬೆಳ್ಳಾರ ಬೇಟದ ಶರದಿ. ಹೋ ಹೋ ಹೋ, ದ್ವಾರ ನೋಡಿದೆ. ಹೊರ ದ್ವಾರಕ್ಕೆ ಇಷ್ಟು ಖರ್ಚು ಮಾಡಿದ್ದಾರೆ. ಇನ್ನು ಒಳಗೆಲ್ಲ ಎಷ್ಟು ಖರ್ಚು ಮಾಡಿರ್ಲಿಕ್ಕಿಲ್ಲ. ನವ ರತ್ನಗಳನ್ನ ಈ ಹೊರ ಕಂಬಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಸೂರ್ಯನ ನೇರವಾದಂತಹ ಕಿರಣ ಆ ಕಂಬಗಳ ಮೇಲೆ ಬಿದ್ದಾಕ್ಷಣ ಕೋಟಿ ಸೂರ್ಯರ ಪ್ರಭೆಯನ್ನೇ ಧಿಕ್ಕರಿಸುವಂತಹ ಪ್ರಭೆಯನ್ನು ಈ ಹೊತ್ತಿನಲ್ಲಿ ನಾನು ಕಾಣುತ್ತಾ ಇದ್ದೇನಲ್ಲ. ಹೇಳಿ ಬಲದವರೇ, ಈ ನಗರ ಯಾವುದು? ಈ ನಗರದ ವಿಶೇಷತೆ ಏನು? ಇದನ್ನಾಳುವ ದೊರೆಯಾರು? ಬಲವಂತನೇ, ನಮ್ಮ ಹಯವನ್ನ ನೋಡಿದ್ರೆ ಕಟ್ಟುವಂತಹ ಸಾಮರ್ಥ್ಯವನ್ನ ಹೊಂದಿದವನೇ? ಅದಲ್ಲ, ಬಲಹೀನನಾಗಿ ಕಪ್ಪ ಕಾಣಿಕೆಯನ್ನ ಕೊಡುವಂತಹ ಮನಸ್ಥಿತಿಯನ್ನ ಹೊಂದಿದವನೇ? ನಮ್ಮಲ್ಲಿ ಅವರೇ ಹೇಳಬೇಕು ಇವರೇ ಹೇಳಬೇಕು ಅಂತ ಏನೂ ಇಲ್ಲ. ತಿಳಿದವರು ಯಾರೇ ಆದರೂ ಕೂಡ ಈ ಪುರದ ವಿವರಣೆಯನ್ನು ಮಾಡಬಹುದು. ರಾಜ ಧರಿಸು ಶೇಷನ
ಸಂದರ್ಭದಲ್ಲಿ ಬಂದವರು ಇಲ್ಲಿಗೆ ರತ್ನ ಖಚಿತವಾದಂತಹ ಈ ಪುರವನ್ನು ಕಂಡು ಯಾವ ಪುರ, ಇಲ್ಲಿ ಆಳ್ವಿಕೆ ಯಾರ ಕೈಯಲ್ಲಿದೆ ಎಂಬ ಹಾಗೆಲ್ಲ ಕೇಳಿದ್ರಿ. ನೋಡಿದ್ರ ಈ ಪುರವನ್ನು? ಮಣಿಪುರ ಎಂಬ ಹಾಗೆ ಇದರ ಹೆಸರು. ಇದನ್ನು ಆಳುತ್ತಿರುವವನು ಬೇರೆ ಯಾರೂ ಅಲ್ಲ, ಬಬ್ರುವಾಹನ. ಹೌದು, ಪರಮಾತ್ಮನ ಭಕ್ತನಿದ್ದಾನೆ ಈತ. ಅಷ್ಟು ಮಾತ್ರವಲ್ಲ, ವೀರ ಧೀರ ಘನ ಗಂಭೀರ ಮಹಾಪರಾಕ್ರಮವಂತ. ಅಷ್ಟು ಮಾತ್ರವಲ್ಲ, ಚಿತ್ರಾಂಗದ ಗರ್ಭ ಸಂಜಾತನಿದ್ದಾನೆ. ಉಲೂಪಿ ದೇವಿಯ ಈತನ ಸಾಕು ತಾಯಿ. ಹಾಗಾಗಿ ಇವನೇನಾದ್ರೂ ಕುದುರೆಯನ್ನು ಕಟ್ಟಿದನಂತಾದ್ರೆ ಹೋರಾಡುವುದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಅಷ್ಟು ಸಮರ್ಥನೆ ಅವನು. ನೀತಿ ಶಾಸ್ತ್ರದೊಡತಿ ಖ್ಯಾತನೆನಿಸುವ ಆತನ ಬಗ್ಗೆ ಸರಿಯಾಗಿ ತಿಳಿದೆವು ಅಂತಾದ್ರೆ ನೀತಿ ಶಾಸ್ತ್ರಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದವರಿದ್ದಾರೆ. ನಿಮ್ಮನ್ನು ಎಲ್ಲರೂ ಇಂದ್ರನ ಸುತ ಎನ್ನುವುದಾಗಿ ಕೊಂಡಾಡ್ತಾ ಇದ್ದಾರೆ. ಆ ಪರಮೇಶ್ವರನ ಕೂಡ ಪವರವನ್ನು ಕೊಟ್ಟ ವೀರರು ತಾವು. ನಿಮ್ಮ ಈ ಕುದುರೆಯನ್ನು ಕಟ್ಟುವುದಕ್ಕೆ ಸರ್ವ ಸಮರ್ಥನೂ ಹೌದು. ಮಾತ್ರವಲ್ಲ, ಒಂದು ವೇಳೆ ಆ ಕುದುರೆಯನ್ನು ಆತ ಕಟ್ಟಿದ್ದೇ ಹೌದು ಅಂತಾದ್ರೆ ಬಿಡಿಸುವ ಸಾಮರ್ಥ್ಯ ನಮಗೂ ಇದೆ ಚಿಕ್ಕಪ್ಪ. ಹಾಗಾದ್ರೆ ಕೇವಲ ರಣನೀತಿಯನ್ನಲ್ಲ, ರಾಜನೀತಿಯನ್ನೂ ತಿಳಿದಿದ್ದ. ನೀವೆಲ್ಲರೂ ಮಣಿಪುರದ ಬಬ್ರುವಾಹನನ ವಿಷಯವನ್ನ ತಿಳಿಸುತ್ತಾ ಇದ್ದ ಹಾಗೆ ಆ ಕುರಿತಾಗಿ ಕುತೂಹಲಭರಿತನಾಗಿ ನಿಮ್ಮ ಮಾತುಗಳನ್ನೇ ಆಲಿಸುತ್ತಾ ಇದ್ದೀನಿ. ನನಗೂ ಅರಿವಿಲ್ಲದೆ ಇದ್ದ ಹಾಗೆ ಗಗನದಲ್ಲಿ ಗಮಿಸುತ್ತಾ ಇದ್ದಂತಹ ರಣ ಹತ್ತೊಂದು ಬಂದು ನೇರವಾಗಿ ನನ್ನ ಮಸ್ತಕವನ್ನು ತಿಳಿದು ಮತ್ತೆ ಗಗನದತ್ತ ಹಾರಿ ಹೋಯಿತಲ್ಲ. ನಿಜ. ಛೇ, ಇದನ್ನ ಅಪಶಕುನ ಅಂತ ಹೇಳುವುದು ನಾವು. ಹಾಗಾದ್ರೆ ಭವಿಷ್ಯತ್ತಿನಲ್ಲಿ ಏನಾದ್ರೂ ನಮ್ಮ ಪಾಲಿಗೆ ಕೇಡಾಗುವಂತಹ ಸನ್ನಿವೇಶ ಬಂದೊದಗುತ್ತದೋ ಹೇಗೆ? ಹೇಗೆ ಬರುವುದಕ್ಕೆ ಸಾಧ್ಯವಾದೀತು? ಸತ್ಪುತ್ರರಾದವರು
ಸನ್ಮಾರ್ಗದಲ್ಲಿ ಸಾಗುತ್ತಾ ಇರುವಾಗ ಅಡಿಗಡಿಗೂ ಸನ್ಮಂಗಲವೇ ಉಂಟಾಗುತ್ತದೆ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ನಾವೇನು ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಹೊರಟದ್ದಲ್ವಲ್ಲ. ಒಂದು ಅತ್ಯಾದೋಷದ ಪರಿಹಾರಕ್ಕಾಗಿ ನಾವು ಯಾಗವನ್ನ ಕೈಗೊಂಡರೂ ಕೂಡ ಅದರಿಂದ ಲೋಕ ಕಲ್ಯಾಣ ಆಗುವುದಂತೂ ಸತ್ಯವೇ ಹೌದು. ಇರಲಿ ಬಿಡಿ. ಕೃಷ್ಣನನ್ನ ನಂಬಿ ಹೊರಟಂತಹ ನಮಗೆ ಯಾವ ಭಯವೂ ಆಗ್ಲಿಕ್ಕಿಲ್ಲ, ಯಾವ ಅಪಶಕುನವೂ ತೊಂದರೆಯನ್ನು ಕೊಡ್ಲಿಕ್ಕಿಲ್ಲ. ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ ಕೃಷ್ಣ ನನ್ನ ಜೊತೆಯಲ್ಲೇ ಇದ್ದ. ಈಗ ದಿಗ್ವಿಜಯಕ್ಕೆ ಹೊರಟಾಗ ಕೃಷ್ಣನ ಮಗನಾದಂತಹ ನೀನು ನನ್ನ ಜೊತೆಯಲ್ಲಿದ್ದೀಯ. ಹೆಚ್ಚೇಕೆ ನನ್ನ ಜೊತೆಯಲ್ಲಿ ಅಕ್ಷಯ ಇರುವಾಗ ನಾನು ಯಾರಿಗೂ ಹೆದರಬೇಕಾದದ್ದಿಲ್ಲಲ್ಲ. ಒಂದು ಆ ಅಕ್ಷಯ ಶರವನ್ನ ತೆರೆದು ಸಿಂಚಿನಿಗೆ ಸೇರಿಸಿದವಾಗ ಅದು ಹೊರಡುವಾಗ ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಸಾವಿರ ಲಕ್ಷ ಬಾಣಗಳಾಗಿ ವಿರೋಧಿ ನಾಶಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಆ ಕುರಿತಾಗಿ ಯೋಚನೆ ಬೇಡ. ದೈವಿ ಭಕ್ತನೂ ಹೌದು, ಮಹಾಪರಾಕ್ರಮಿಯೂ ಹೌದೆನ್ನುವ ಹಾಗೆ ಹೇಳಿದ್ರಲ್ಲ ಅವನ ಕುರಿತಾಗಿ. ನೋಡೋಣ. ಮಣಿಪುರವನ್ನ ನಾವು ಸೇರಿದ್ದಾಗಿದೆ. ಆ ಕಡೆಯಲ್ಲಿ ನಮ್ಮ ಯಜ್ಞಾಶ್ವ ಸಂಚರಿಸುತ್ತಾ ಉಂಟು. ಮುಂದೇನಾಗುತ್ತದೋ ನಿರೀಕ್ಷೆಯಲ್ಲೇ ನೋಡೋಣ. ಎಂದಿನ ಹಾಗೆ ಇಂದೂ ಕೂಡ ಸಮಾಸ್ತಾರದ ಕಾರ್ಯವನ್ನು ಪೂರೈಸಿ ವಿಶ್ರಾಂತಿಗೆ ಬೇಕಾಗಿ ಅಂತಃಪುರವನ್ನು ಸೇರಿದ ಸಂದರ್ಭ ನಾನು ವಿಶ್ರಾಂತಿಗೆ ಬಂದದ್ದಲ್ವೇ ನಂತಪುರಕ್ಕೆ. ಹೌದು ಹೌದು, ನಿಮ್ಮದು ವಿಶ್ರಾಂತಿ ಪಡೆದಾಗ ನಾನು ಬಿಡುವುದಿಲ್ಲ, ನಾನು ಬಿಡುವುದಿಲ್ಲ. ಹಾಗೆ ಉಂಟ ನನ್ನಲ್ಲಿ? ಹಾಗೆಲ್ಲ ಮತ್ತೆ ಹಾಗೆ ಅಲ್ಲ, ಬರಲೇಬೇಕಾಯ್ತು. ಬಾರದ ಉಪಾಯವೇ ಇಲ್ಲ. ಅವನ ಮಠ ನಾನು ಏನು ಬಂದೆ? ವಿಷಯ ಉಂಟಾಗಿದೆ. ಕನ್ನಡ ಪದಕೋಶದಲ್ಲಿ ಬೇರೆ ಶಬ್ದವೇ ಸಿಗಲಿಲ್ವಾ? ಯಾಕಿಲ್ಲದೆ? ನಮಸ್ಕಾರ ಅಂತ ಹೇಳು.
ವಂದನೆಗಳು ಅಂತ ಹೇಳು, ಅಭಿವಾದನ ಅಂತ ಹೇಳು. ಅದು ಬಿಟ್ಟು ಎಂತದ್ದು? ಅದನ್ನೆಲ್ಲ ನಾವು ಹೇಳಿದ ನೀವೇ ಹೇಳಿದಂತದ್ದು ಮತ್ತೆ. ಆದ್ರೂ ನೀನು ಅದನ್ನು ಹೇಳಲಿಕ್ಕಿದ್ದವನ. ನಮಸ್ಕಾರ ಅದು ಯಾವುದರಲ್ಲಿ ನೀನು ಹೇಳಿದ್ದದ್ದು? ಸಲಾಮ್ ಅಂತ ಹೇಳಿ. ನಮ 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 ನಮ. ಅದೆಂತದ್ದು ಹಾಗೆ? ನಮೋ ನಮ. ನಮೋ ನಮ. ನಾನು ಯಾರು? ಯಾರು? ಗುಲಾಮ. ಯಾರ್ದು? ಯಾರ್ದು? ಅಲ್ಲ, ಹಾ. ನಿಮ್ಮ ಹಾ. ಜನ ನಾನು. ಹಾಗೆ ಹೇಳು. ಅದನ್ನು ಗುಲಾಮ ಅಂತ ಯಾಕೆ ನಿನ್ನನ್ನೇ ನೀನು ಸಣ್ಣದು ಮಾಡುದು? ಸಣ್ಣವರು ದ್ವಾರಪಾಲಕ, ದ್ವಾರಪಾಲಕ, ಸಂದೇಶ ಜನ, ಸಂದೇಶ ಜನ, ಎಲ್ಲ ವಿಚಾರ ಹೇಳುವವ. ಅಲ್ಲಿದ್ದವ ನಾನು ಸಂಜೆಯ ಹೊತ್ತಿನಲ್ಲಿ ಬಂದೆ. ಬಂದೆ. ಹಾ. ವಿಶೇಷವಾದ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಾತ್ರಿ ಆಗುತ್ತದೆ. ಆಗ್ತದೆ. ವಿಶೇಷವಾದ ವಸ್ತು ಹೊತ್ತು ತಂದೆ. ವಸ್ತು ಅಷ್ಟಲ್ಲ, ವಿಷಯ ಹೇಳಲಿಕ್ಕೆ ಬೇಕು. ವಿಷಯವ? ಹೌದೌದು. ಏನು ವಿಷಯ? ಕೇಳುವಂತವರಾಗುತ್ತೀರಾ? ಸರಿ. ಹೇಳುವಂತಾಗುತ್ತೇನೆ. ನೀನು ಯಾವ ಯಾವುದನ್ನೆಲ್ಲ ತಂದು ಇಲ್ಲಿಗೆ ಹಾಕ. ಆಯ್ತು, ಕೇಳ್ತೇನೆ. ನಾನು ಹೇಳ್ತೇನೆ, ಹಾ. ನೀವು ಆಲಿಸಿ, ನಾನು ಕೇಳ್ತೇನೆ. ಹಾ. ಆಯ್ತು. ಹಾ. ರೈವೆ, ಹಾ. ಯಾಕೆ ಬಂದದ್ದು ನಾನು? ಕಥೆ ಬಂದದ್ದು ನೀನು ನನ್ನಲ್ಲಿ ಕೇಳ್ತೇನೆ. ಅಲ್ಲ, ನಿಮ್ಮಲ್ಲಿ ಪ್ರಶ್ನೆ ಮೂಡಿದೆ ಅದಲ್ಲೂ. ನಾನು ಅದೇ 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 ಯಾಕೆ ಈಗ ನಾನು ಯಾವ ದ್ವಾರದಲ್ಲಿ ಇರುವವಲ್ವ? ಹೌದು. ದ್ವಾರಕ್ಕೆ ಬೇಕಾದ ನಾನು ಹಾ. ಓಡಿ ನೇರವಾಗಿ ಇಲ್ಲಿಗೆ ಬಂದೆ. ನೇರವಾಗಿ. ಯಾಕೆ ಬಂದೆ? ಯಾಕೆ ಬಂದೆ? ಅಂತ ನಿಮ್ಮ ಪ್ರಶ್ನೆ. ಹಾ. ಈಗ ನಾನು ಬಂದೇನಾ, ಹಾ. ನಿಮ್ಮಲ್ಲಿ ನಿಂದೇನಾ, ಹಾ. ಮಾತಾಡಿದೇನಾ, ಹಾ. ವಿಷಯವಂತ ಇಲ್ಲ. ಎಂತದ ವಿಷಯ ಅಂತ ನಿಮ್ಮೊಂದು ಆಲೋಚನೆ ಹಾ. ಹೇಳಲಿಕ್ಕೆ ಬೇಕೇ ಅಲ್ಲ, ಬಂದದ್ದು. ಈಗ ನನ್ನದನ್ನು ಮಾತಾಡ್ಲಿಕ್ಕೆ ನೀನು ಜನವ. ಅಲ್ಲ, ಮತ್ತೆ ನಿಮ್ಮದು ಬೇರೆ, ನನ್ನದು ಬೇರೆ. ಹಾ. ನನ್ನ ವಿಷಯ ಮತ್ತೆ ನನಗೆ ಹಾಗೆ ಆಲೋಚನೆ ಬಂದದ್ದು ನಿನಗೆ ಗೊತ್ತಾದ್ದು. ಆಲೋಚನೆ ಮಾಡು. ಬರಬಹುದು. ಹಾಗೆ ನಾನು ಏನು ಹೇಳುವುದು? ಅದು ನೀನೇ ಹೇಳ್ಬೇಕು. ಅದನ್ನೊಂದು ನನ್ನಲ್ಲಿ ಹೇಳ್ಬೇಕು. ಏನು ಹೇಳಿ ನೀವು ಆಲೋಚನೆ ಮಾಡುವುದು. ಹಾ. ಇವ ಏನು ಹೇಳ್ತಾನೆ ಅಂತ ಹಾ, ಹಾ. ಹೇಳಲಿಕ್ಕೆ ಬೇಕೇ ಬಂದೆ. ಹಾ. ನಾನು ಹೇಳ್ಬೇಕು ಹೇಳು. ಬೇಕು ಬೇಕು. ಹೇಳಿದ್ರೆ ಗೊತ್ತುಳ್ತೇನೆ. ಹೇಳದಿದ್ರೆ ನಿನಗೆ ಕೊಡುವುದು ಸಿಗುವುದಿಲ್ಲ. ಅಲ್ಲ, ಅದು ನಿನ್ನ ನಾನು ಪಡೆಯುವುದಿಲ್ಲ. ಹಾ. 5 ವರ್ಷ ಒಮ್ಮೆ ತಗೊಂಡಿದ್ದೇನೆ. ಹೌದು. ರಾಯ್ರೆ, ಅದಲ್ಲ, ಬಹಳಷ್ಟು ಗಡಿಬಿಡಿಯಲ್ಲಿ ಹೇಳಲಿಕ್ಕೆ ಬೇಕು ಓಡಾಡಿಕೊಂಡು ಬಂದಿದ್ದೇನೆ. ಏನು? ಕಂಡೆ ವಿಶೇಷವಾದ ದೃಶ್ಯವನ್ನು ಕಂಡೆ ರಾಯ್ರೆ. ಎಲ್ಲಿ? ನಮ್ಮ ಊರಿನಲ್ಲಿ. ನಮ್ಮಲ್ಲಿ ವಿಶೇಷ ದೃಶ್ಯಗಳಿರುವುದೇನು? ವಿಷಯ ಹೊಸತ? ಅದಲ್ಲ, ಮತ್ತೆ? ಇದುವರೆಗೆ ಕಾಣದಂತಹ ವಿಷಯ ಒಂದು ದೃಶ್ಯ. ಮಣಿಪುರದಲ್ಲಿ ಹಾ. ಏನು ವಿಷಯ? ಏನೇನೆಲ್ಲ ಒಂದು ಕುದುರೆ. ಕುದುರೆ ಕಂಡ್ರೆ ವಿಶೇಷವಾದ ಏನು? ನಮ್ಮ ರಾಯದಲ್ಲಿ ಕುದುರೆಗಳನ್ನು ನೋಡಿ ಒಂದ ಎರಡ ಮತ್ತೆ 1000 ಗಟ್ಟಲೆ ಇಲ್ವ? ಉಂಟು. ಅದಕ್ಕೂ ಈಗ ಎಷ್ಟು ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ಕುದುರೆ ಅಲ್ವಾ? ನಮ್ಮ ತಪ್ಪಿಸಿ ಬಂದ ಕುದುರೆ ಅಲ್ಲ ಇದು. ಬೇರೆ ಕುದುರೆ. ಇದು ಅನ್ಯ ಊರಿನ ಕುದುರೆ. ಏನು ವಿಶೇಷ? ವಿಷಯ ಬಿಳಿಯಾದಂತ ಕುದುರೆ. ಬಿಳಿ? ಹಾ. ಏನು ಬಿಳಿಯ ಕುದುರೆಯನ್ನು ನೋಡ್ಲೇ ಇಲ್ವಾ ನೀನು? ನೋಡಿದ್ದೇನೆ. ಮತ್ತೆ ಅದರಲ್ಲಿ ವಿಶೇಷ ಇದೆ? ಶರೀರ ಮಾತ್ರ ಬಿಳಿ, ಮತ್ತೆ ಸ್ವಲ್ಪ ಬದಲಾವಣೆ ಉಂಟು. ಹಾ. ಬಾಲ ಬದಲಾವಣೆ ಉಂಟು. ಬಾಲ ಹೇಗೆ? ಹಳದಿ. ಹಳದಿ? ಹಾ. ಹಾಗಿದ್ರೆ ಅದು ಯಜ್ಞಾಶ್ವ ಆಗಿರ್ಬೇಕು. ಆಗಿರಬಹುದು. ಯಜ್ಞಾಶ್ವ ಹೇಗಿರ್ತದೆ? ಹಾ. ಹೇಗಿರ್ತದೆ? ಹೇಗೆ? ಸ್ವಚ್ಛತರ ಧವಳಾಂಗದತಿ ಮನೋಹರ ಪೀತ ಪುಚ್ಚದ ಸುಗಮನದೊಳೊಂದೇ ಕಿವಿಯೊಳೆಸೆವ ನೀಲಚ್ಚವಿಯ ಮೈಕಾಂತಿ ಇಂತಿ ಪುದೆ ಯಜ್ಞಾಶ್ವ. ಸ್ವಚ್ಛತರ ಧವಳಾಂಗ, ಸ್ವಚ್ಛವಾದ ಧವಳಾಂಗ, ಬಿಳಿಯ ಬಣ್ಣದ ಬಿಡಿಸಿ ಹೇಳುದು ಬೇಡ, ನನಗೆ ಗೊತ್ತುಂಟು. ಪೀತ ಪುಚ್ಚ, ಅದೇ ಪೀತ ಪುಚ್ಚ ಅಂದ್ರೆ ಹಳದಿ ಬಣ್ಣ. ಪೀತ ಪುಚ್ಚ ಬಿಡಿಸುದು ಬೇಡ ಅದು. ಹಾ. ಬಿಡಿಸಲಿಕ್ಕೆ ನಾನಿದ್ದೇನೆ. ಪೀತ ಪುಚ್ಚದ ಸುಗಮನ, ಸುಗಮ ಅದು ಸುಗಮ. ಒಳ್ಳೆಯ ವೇಗ ಉಳ್ಳ, ಹಾ. ಅಂತಾರೆ. ಒಂದೇ ಕಿವಿಯೊಳಸೆವ. ಹಾ. ಕಿವಿ ಒಂದೇ ಅಲ್ಲ, ಹಾ. ಕಿವಿ ಎರಡು. ಕೇಳುವಾಗ ಒಂದೇ. ಹಾಗಲ್ಲು, ಅದರಲ್ಲಿ 2 ಕಿವಿಗಳಲ್ಲಿ ಒಂದು ಕಿವಿ ಹಾ. ನೀಲ ಬಣ್ಣದಿಂದ ಕೂಡಿದೆ. ಮತ್ತೆ ಒಂದೇ ಕಿವಿಯದ್ದು ಅಂಗವಿಕಲ ಆಗುದು. ಒಂದು ಕಿವಿ ನೀಲ ಬಣ್ಣದಿಂದ ಕೂಡಿದೆ. ನಿಂಗೆಲ್ಲ ಸರಿ ಉಂಟು, ಇರಬೇಕಾದಲ್ಲೇ ಉಂಟು. ಹಾಗಿದ್ರೆ ಯಜ್ಞಾಶ್ವ ಹಾಗೆ ಹೇಳಬಹುದು. ಯಜ್ಞಾಶ್ವ. ಯಜ್ಞಾಶ್ವ ಕಂಡು ಹೆದರಿದೆಯಾ? ಬೇರೆ ಕುದುರೆ ಅದು ಯಾಕೆ ಹೆದರ್ಬೇಕು ನಾನು? ಹೌದು. ಕುದುರೆ ಮಾತ್ರ ಅಲ್ಲ, ಮತ್ತೆ ಸೇನೆ ಉಂಟು ಜೊತೆಯಲ್ಲಿ. ಸೇನೆ ವಿಶೇಷವಾದ ಸಮುದ್ರ ತೆರೆ ಬರುವ ಹಾಗೆ ಒಂದರ ಹಿಂದೆ ಬರ್ತಾ ಒಬ್ಬರು ದೊಡ್ಡ ದೊಡ್ಡವರೇ ಅವ್ರದ್ದು ಕಂಡು ಹೇಳಿದ್ದಾರೆ. ಹೆದರಿದ್ಯಾ? ಹಾ. ಹೆದರಿದ್ಯಾ? ಹಾ. ಹೆದರಿದ್ಯಾ? ಹೆದರಬೇಡ. Oh,
ಧೈರ್ಯವಂತನಿಗೆ ಈಗ ಸ್ವಲ್ಪ ಧೈರ್ಯ ಬಂತು. ಎರಡೆರಡು ಸ್ವರ ಅಲ್ವಾ? ಬೇರೆ ಬೇರೆ ಧ್ವನಿಯಲ್ಲಿ ಧೈರ್ಯ ಹೇಳಿದ್ದೇನೆ. ಹೆದರುತ್ತಿದ್ದಂತಹ ನಿಮಗೆ ಭಯ ಹೋಗಿ ಅಭಯವಾಗುವುದಕ್ಕೆ ಬೇಕಾಗಿ ಕೈ ಕಾಲು ಗಡಗಡ ನಡುಗ್ತೈತೆ ಆಗ ಅಲ್ವಾ? ಈಗ ಆದ್ದರಿಂದಲೇ ನಿಮಗೆ ನಿರ್ಭಯವಾಗುವುದಕ್ಕೆ ಅಭಯ ವಾಕ್ಯವನ್ನು ಕೊಟ್ಟಿದ್ದೇನೆ. ಮಾತ್ರ ಅಲ್ಲ, ಪುರದ ದುರ್ಗವನ್ನು ಬಲಿಯಿರಿ ಎಲ್ಲ ಗೊತ್ತಾಯ್ತಲ್ಲ? ಬಂದಂತಹ ಕುದುರೆ ಹೊರ ಹೋಗದ ಹಾಗೆ ಪುರದ ದುರ್ಗವನ್ನು ಬಲಿಬೇಕು. ಇಲ್ಲೇ ಸುತ್ತಾಡ್ಬೇಕು. ಆಮೇಲೆ ರೊಚ್ಚು ಕೆಚ್ಚುಗಳನ್ನು ಅಚ್ಚುಮೆಚ್ಚಿನಿಂದ ಸ್ವೀಕರಿಸಿದ ಬಿಚ್ಚುಗತ್ತಿಯ ಕಾವಲು ಭಟರು ಕಾವಲು ಕಾಯುತ್ತಾ ಇರಬೇಕು. ಗೊತ್ತಾಯ್ತಲ್ಲ? ಆ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ಒಳಗೆ ಹೋಗು. ಅಪ್ಪಣೆ. ಹೆದರಿಕೆಯಿಂದ ಬಂದ ದೂತನ ಮಾತನ್ನು ಕೇಳುವಾಗ ಯಾವುದೋ ಒಂದು ಯಜ್ಞಾಶ್ವ ಈ ಮಣಲೂರಿಗೆ ಬಂದಿದೆ. ಹಾಗಿದ್ರೆ ಕುದುರೆ ಯಾರದ್ದು, ಬಂದವರು ಯಾರು, ಇದನ್ನು ತಿಳಿಯಬೇಕು. ವಿಶ್ರಾಂತಿಯ ಸಮಯವಾದರೂ ಕೂಡ ರಾಜಕೀಯದಲ್ಲಿದ್ದವರಿಗೆ ವಿಶ್ರಾಂತಿ ಇಲ್ಲ. ತುರ್ತು ಸಭೆಯನ್ನು ಕರೆಯಲೇಬೇಕಾಗಿದೆ. ಸಭಾಸ್ಥಾನಕ್ಕೆ ನಡೆಯುತ್ತೇನೆ. ಉತ್ತಮ ಮಣಿಪುರದ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಿದೆ ನಮ್ಮ ಈ ಮಣಿಪುರ. ದೇವೇಂದ್ರನ ಅಮರಾವತಿಯಂತೆ, ಕುಬೇರನ ಲಕಾವತಿಯಂತೆ
ಜಟಾಜೂಟಿಯಾದಂತಹ ಪರಮೇಶ್ವರನ ಜಟೆಯಲ್ಲಿ ರಾರಾಜಿಸುವಂತಹ ಚಂದ್ರರೇಖೆಯಂತೆ, ಹರಿಯ ಎದೆಯಲ್ಲಿ ರಾರಾಜಿಸುವಂತಹ ಕೌಸ್ತವದ ಮಣಿಯಂತೆ ಈ ಮಣಿಪುರ ರಾರಾಜಿಸುತ್ತಿದೆ. ಈ ಮಣಿಪುರದ ಸೊಬಗನ್ನು ಕಂಡವರೇ ಹೇಳಿದರು, ಉತ್ತಮ ಮಣಿಪುರದ ರಸನ ಚಾವಡಿ. ಎರಡು ಅರ್ಥ ಬರ್ತದೆ ಈ ವಾಕ್ಯಕ್ಕೆ. ಮಣಿಪುರದ ಅರಸ ಉತ್ತಮ ಅನ್ನುವುದು ಒಂದು, ಇನ್ನೊಂದು ಉತ್ತಮ ಮಣಿಪುರದ ಅರಸನ ಚಾವಡಿ. ಚಾವಡಿಯೂ ಉತ್ತಮ, ಮಣಿಪುರದ ಅರಸನೂ ಉತ್ತಮ. ಹಾಗಿದ್ರೆ ಚಾವಡಿ ಉತ್ತಮವಾಗಬೇಕು ಅಂತಾದ್ರೆ ಏನಾಗಬೇಕು? ಆ ಚಾವಡಿಯಲ್ಲಿ ಏನಾದ್ರೂ ವಿಶೇಷತೆಗಳಿರಬೇಕು. ನೋಡಬಾರ್ದ? ಒಂದೋ ಎರಡ ಪಳಕುಗಳ ನೆಲಗಟ್ಟು, ಮರಕತಂಗಳ ಜಗುಲಿ, ಹೊಳೆವ ನೀಲದ ಬಿತ್ತಿ, ಬೆಜ್ಜರದ ಕಂಬ, ಮುರತೊಳಪ ವೈಡೂರ್ಯದ ಮದದ ಕೈ, ಮಿಸುಪ ಗೋಮೇಧಿಕಗಳ ಬೋಧಿಕೆಗಳು, ಸಲೆ ಪುಷ್ಯರಾಗದ ತೊಲೆಗಳು, ಎಸೆವ ಮಾಣಿಕಂಗಳ ಲೋವೆ, ಮುತ್ತುಗಳ ಸೂಸಕಂ, ಪವಳದ ಪುತ್ತಳಿಗಳು, ಪೊನ್ನ ಪೊದಕೆ ರಂಜಿಸಿದು ಚಾವಡಿಯ ಚೌತಸದಡೆಯಲ್ಲಿ. ಇದು ಒಂದು ಕಡೆಯಲ್ಲಿ ಆದರೆ ಇನ್ನೊಂದು ಕಡೆಯಲ್ಲಿ ಅಂಚೆಗಳು, ಪಿಂಚಗಳು, ಕೊಲರ್ವಕ್ಕಿ, ಜೊನ್ನವಕ್ಕಿ, ಗಿಳಿಗಳು, ಕೋಗಿಲೆಗಳು, ವಿಧ ವಿಧವಾದಂತಹ ಪಕ್ಷಿಗಳ ಭಾವಚಿತ್ರವನ್ನು ಚಿತ್ರಿಸಿದ್ದಾರೆ. ಇದು ಈ ಕಡೆಯಲ್ಲಿ. ಅದೇ ರೀತಿಯಾಗಿ ಈ ಕಡೆಗೆ ನೋಡಬಾರ್ದೆ? ಪಂಚಾನನಾದಿ ಮೃಗ ತತಿ ಗಜ ಹಯಾಳಿ ವಿರಂಚಿ ಸೃಷ್ಟಿಯೊಳಗಿರುವಂತಹ ಎಲ್ಲಾ ಚಿತ್ರಪತ್ರಗಳು ಇಲ್ಲಿ ನಿಕ್ಷೇಪಿಸಲ್ಪಟ್ಟಿದೆ. ಇಂತಹ ವಿಧ ವಿಧವಾದಂತಹ ಭಾವಚಿತ್ರಗಳನ್ನು ಇಲ್ಲಿರುವಂತಹ ಚಾವಡಿಯ ಒಂದೊಂದು ಗೋಡೆಯಲ್ಲಿ ಚಿತ್ರಿಸಿದ ಕಾರಣವೇ ಇದು ಉತ್ತಮ ಮಣಿಪುರದ ಅರಸನ ಚಾವಡಿ ಅಂತ ಹೇಳಲ್ಪಟ್ಟಿದೆ. ಕೇವಲ ಗೋಡೆಯಲ್ಲಿ ಚಿತ್ರಪಟಗಳು ಮಾತ್ರವಾ? ಸುತ್ತ ನೋಡಿ. Yeah.
ಬೊಂಬಾಳ ದೀವಿಗೆ ಬೆಳಕು. ಆ ಮುತ್ತು ರತ್ನಗಳ ಮೇಲೆ ಬಿದ್ದಾಗ ಎಲ್ಲವೂ ಬದಲಾಗಿಯೇ ಕಾಣ್ತದೆ. ನೀಲಮಣಿ ಕಾಂತಿಗಳ ಕತ್ತಲೆಯ ಮುತ್ತುಗಳ ಡಾಳಗಳ ಕೌಮುದಿಯ ಮಾಣಿಕದ ರಶ್ಮಿಗಳ ಬಾಲಾತಪದ ವಿದ್ರುಮಚ್ಚವಿಯ ಸಂಜೆಗೆಂಪಿದ ಪಗಲಿರುಗಳಿಲ್ಲ. ತೇಲದಿಹುವಲ್ಲದ ದಿವಾರಾತ್ರಿ ಉಂಟೆಂಬ ಕಾಲಭೇದವನ್ನರಿಯದ ಮಹಾಸಭೆ ಸುರಪ ನೋಲಗದ ಮಂಟಪದ ಸೌಭಾಗ್ಯ ಕೆಂಟು ಮಾಡಿಯಾಗಿದ್ದು. ಆದ್ದರಿಂದಲೇ ಉತ್ತಮ ಮಣಿಪುರದ ಅರಸನ ಚಾವಡಿ. ಚಾವಡಿ ಉತ್ತಮವಾಗಿದ್ರೆ ಸಾಕ, ಅರಸನು ಉತ್ತಮವಾಗಬೇಡುವ? ನಮ್ಮ ಆಡಿಕೆಯಲ್ಲಿ ಏನಾದ್ರೂ ಕುಂದು ಕಂಡಿದ್ದೀರಿ ನೀವು ಅಲ್ವಾ? ಎಷ್ಟು ಸಮಯ ನನ್ನೊಟ್ಟಿಗಿದ್ದೀರಿ ನೀವು? ಎಲ್ಲರೂ ನಮ್ಮೊಟ್ಟಿಗಿರುವವರೇ. ಯಾವುದರಲ್ಲಿಯೂ ಕೊರತೆ ಇಲ್ಲ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಆರ್ಥಿಕ ವ್ಯವಸ್ಥೆ ಎಲ್ಲದರಲ್ಲಿಯೂ ಯಾವುದರಲ್ಲಿ ಕೊರತೆ ಮಾಡಲಿಲ್ಲ. ನೀವೇ ಹೇಳ್ತೀರಿ ಮಣಿಪುರದ ರಸ ಉತ್ತಮ ಅಂತ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇಕಾ? ಇದು ಅಭಿಮಾನದಿಂದ ಆಡುವ ವಾಸ್ತವ ವಿಚಾರ, ಅಹಂಕಾರವಲ್ಲ. ಚಾವಡಿಯನ್ನು ವರ್ಣಿಸುತ್ತಾ ವರ್ಣಿಸುತ್ತಾ ಬಂದದ್ದು ಸಭಾಸ್ಥಾನಕ್ಕೆ. ಮೊದಲಾಗಿ ಸಿಂಹಾಸನವನ್ನು ಏರಿಕೊಡ್ತೇನೆ ನೋಡು. ಜಾಲವನ್ನು ಮನ್ನಿಸುತ್ತ ಫಲುಗುಣಿ. ಎಲ್ಲರಿಗೂ ನಮಸ್ಕಾರ. ಮೂಲಮಂತ್ರಿ ಸುಬುದ್ಧಿಯೊಡನೆ ಮೂಲಮಂತ್ರಿ ಸುಬುದ್ಧಿಯೊಡನೆ ಯುಂತೆಂದನಿ ಹದರ ಮೂಲಮಂತ್ರಿ ಸುಬುದ್ಧಿಯೊಡ ಇಂತೆಂದ ನೀ ಹದನ ಒಳಗವಳಿತು ಜಾಲವನ್ನು ಮನ್ನಿಸುತ್ತ ಫಲುಗುಣಿ. ಜ್ಞಾನವೃದ್ಧರು ವಯೋವೃದ್ಧರು ಮೂಲ ಮಂತ್ರಿಗಳು ಬಹಳ ಹಿಂದಿನ ಪರಂಪರೆ. ಹಾಗಾಗಿ ಆ ಸುಬುದ್ಧಿಗಳನ್ನು ಒಮ್ಮೆ ಸಭೆಗೆ ಬರುವುದ ಕೇಳಿ. ಎಲ್ಲ ಕೂತ್ಕೊಳ್ಳಿ, ಯಾರು ಹೇಳ್ಬೇಡಿ, ಎಲ್ಲ ಕೂತ್ಕೊಳ್ಳಿ. ನಾನು ವಂದಿಸಿದ್ದೇನೆ ಮಂತ್ರಿಗಳೇ. ಮನೆಗೆ
ವಿಶ್ರಾಂತಿ ಮಾಡುವ ಅಂತ ವ್ಯವಸ್ಥೆಯಲ್ಲಿದ್ದೆ. ಇದ್ರಿ ಅಷ್ಟೊತ್ತಿಗೆ ಆಳೊಬ್ಬ ಬಂದ. ಹೌದು. ದೊರೆಗಳು ಕರೀತಾ ಇದ್ದಾರೆ, ಈ ಕ್ಷಣವೇ ಬರಬೇಕು ಅಂತ. ಅದಕ್ಕೆ ನಾನು ಕೈ ಮುಗಿದದ್ದು. ನಿಮ್ಮ ವಿಶ್ರಾಂತಿಗೆ ಭಂಗ ತಂದದ್ದಕ್ಕಾಗಿ ಕ್ಷಮೆ ಇರಲಿ. ಅಡ್ಡಿಲ್ಲ. ಎಂಥದ್ದು ವಿಷಯ? ಕಾರಣ ಇದೆ. ಏನು? ಒಂದು ಕುದುರೆ ಬಂದಿದೆ. ಆರವಾದಿ ನೋಡಿರಯ್ಯ ವೀರಮಂತ್ರೀಶ. ಹೌದು, ಮೂಲ ಮಂತ್ರಿಗಳು. ನಮ್ಮ ಈ ಮಣಿಪುರಕ್ಕೆ ಒಂದು ವಾದಿ ಬಂದಿದೆ. ಕುದುರೆ ಕುದುರೆ ಅದು ನಮ್ಮದೇ ಕುದುರೆ, ನಮ್ಮದಲ್ಲ, ಯಜ್ಞಾಶ್ವ. ಅದರ ಹಿಂದೆ ಚತುರಂಗ ಸೇನೆಯು ಬಂದಿದೆಯಾ? ಹೌದು. ಆ ಸೇನೆಯನ್ನು ಕಂಡು ನಮ್ಮವರೆಲ್ಲರೂ ಭಯಭೀತರಾಗಿದ್ದಾರೆ. ಅವರಿಗೆ ಅಭಯವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಈ ಸಭೆಯನ್ನು ನಾನೀಗ ಕರೆದದ್ದು. ಆ ಕುದುರೆ ಬಂದದ್ದು ಎಲ್ಲಿಂದ, ಅದರ ಹಿಂದೆ ಬಂದವರು ಯಾರು, ಎಲ್ಲವನ್ನು ಕೂಲಂಕಷವಾಗಿ ತಿಳಿಬೇಕು. ಅದಕ್ಕಾಗಿ ಒಂದು ಕೆಲಸ ಮಾಡಬೇಕು. ಮಲ್ಲ ಭಟರೊಡಗೂಡಿ ಬೇಕು ಬೇಕು. ಯಾಕಂತ ಹೇಳಿದ್ರೆ ನಾನು ಮಂತ್ರಿಯೇ ಆಗಲಿ, ಮಂತ್ರಿಗಳು ಎಲ್ಲಿ ಆದ್ರೂ ಹೋಗುವಾಗ ಮುಂದಿನಿಂದ 4, ಹಿಂದಿನಿಂದ 4, ಹೌದು, ಆ ಕಡೆಯಿಂದ 4, ಈ ಕಡೆಯಿಂದ 4 ಆರಕ್ಷಕರು ಬೇಕು. ಯಾಕೆ? ಮಂತ್ರಿಗೆ ಹೆದರಿಕೆ ಉಂಟುಂಟಲ್ಲ, ಗೌರವದ ಸೂಚನೆ. ನನಗೆ ಹೆದರಿಕೆ ಆಗ್ತದೆ ಅಂತಲ್ಲ, ಅಲ್ಲ, ಈ ನಾಡಿನ ಗೌರವ, ಗೌರವ, ಮಂತ್ರಿ ಪದವಿಯ ಗೌರವ, ಪದವಿಗೆ ಬೇಕು. ಬೇಕು ಬೇಕು. ಆ ಮಲ್ಲ ಭಟರನ್ನು ಒಡಗೂಡಿಕೊಂಡು ಅಲ್ಲಿಯವರೆಗೆ ಹೋಗಿ ಬಲ್ಲಿದರಾದ ನೀವು ಆ ಬಲ್ಲಿದ ವಾಜಿಯ ಹಣೆಯಲ್ಲಿರುವ ಲೇಖನವನ್ನು ತರಬೇಕು ಅಂತ ವಿನಂತಿ. ಈಗ ಹೋಗಿ ಈಗ ಬರ್ತಾರೆ. ಕಿತ್ತು ತಂದಿದ್ದೇನೆ. ತಂದ್ರೆ ಸಾಲದು. ಇಲ್ಲಿ ಸೇರಿದವರಿಗೆ ಎಲ್ಲರಿಗೂ ಸರಿಯಾಗಿ ಗೊತ್ತಾಗಬೇಕು ಅಂತಾದ್ರೆ ನೀವೇ ಅದನ್ನು ವಾಚಿಸ್ಬೇಕು. ಈಗ ನಾನೇ ಹೋಗ್ಬೇಕು. ಹೌದು. ಸೋಮವಂಶಜ ಸಾಧು ಗುಣಧೀರ ಯಮದತ್ತ ಭೀಮ ಬಲಾಮಿತಿ ಭೂಮಿ ಗತಿಗಳಾದ ಭಟ ಗುರುಗೋಚರ ಭೂಮಿ ಬಾಲಗಳು ಶ್ರೇಷ್ಠರು. ಮಂತ್ರಿಗಳೇ, ನಾನು ಓದ್ಲಿಕ್ಕೆ ಹೇಳಿದ್ದೀನಿ, ನೀವು ನೆಕ್ಕುವುದು ಯಾಕಂದ್ರೆ ಲೆಕ್ಕಿದ್ದಲ್ಲ, ನಾನು ಓದಿದ್ದೆ. ಅಷ್ಟು ಹತ್ತಿರ ಅಂತ ಹೇಳಿದ್ರೆ ಕೆಲವು ದೊಡ್ಡ ದೊಡ್ಡ ಅಕ್ಷರ ಕಾಣುವುದಿಲ್ಲ, ಸಣ್ಣ ಸಣ್ಣದೆಲ್ಲ ಬೇಗ ಕಾಣ್ತದೆ. ಇದು ವಿಚಿತ್ರ. ದೊಡ್ಡ ಕಾಣುದಿಲ್ಲ, ಸಣ್ಣ ಕಾಣ್ತದ. ನಿಮ್ಮಲ್ಲಿ ಒಂದು ಆ ದೃಷ್ಟಿ ಚಕ್ರ ಇತ್ತಲ್ಲ, ಮನೆಯಲ್ಲಿ ನನಗೆ ಗೊತ್ತೇ ಆಗಿದೆ. ಹಾಗೆ ವಿಶ್ರಾಂತಿಗೆ ಓದಿ. ಸೋಮವಾರ ನಂತರ ಮಂಗಳವಾರ, ಸೋಮವಾರದ ನಂತರ ಮಂಗಳವಾರ. ಸೋಮ ವಂಶಜ, ಸೋಮ ವಂಶಜ, ಚಂದ್ರ ವಂಶಜ ಸಾಧು. ಈಗ ಸಾಧುಗಳೆಲ್ಲ ಸೋಮ ವಂಶದವರ ಬೇರೆ ಉಂಟಾ? ಸೋಮ ವಂಶದ ಸಾಧು, ಸಾಧು, ಗುಣಧೀರ, ಯಮಜಾತ,
ಭೀಮ ಬಲಾನ್ವಿತನು. ಯಮಜಾತ ಹಾ. ಭೀಮ ಬಲಾನ್ವಿತ. ಹಾ. ಆಮೇಲೆ ಭೂಮಿಯಲ್ಲಿ ಶ್ರೇಷ್ಠನಾದ ವ್ಯಕ್ತಿ ಈತ. ಭೂಮಿಗಜ್ಜಿತ. ಅಧಿಕ ಇವ ಬರದಂತ ಓಲೆ ಆಮೇಲೆ ಇಲ್ಲಿ ಕೆಳಗುಂಟು. ಇವ ಬಂದು 10 ದೋಸೆ ತಿಂದು ಬಂದ ಕೂಡಲೇ 10 ತಿಂದ್ರೆ ಮತ್ತೆ ಮತ್ತೆ ಇವಲ್ಲಿವರೆಗೆ ಎಷ್ಟು ಮುಗಿದೆ? ಮತ್ತೆ ಬಂದೇ 10 ತಿಂದ್ರೆ ಮತ್ತೆ ಹೋಗುವಾಗ ಬಂದು ಹತ್ಯ ದೋಷ ನಿವಾರಣೆಗೆ ಮತ್ತೆ ನೀವು ಹಾಗೆ ಹೇಳಿದ್ರಾ? ಹಾಗೆಂತದ್ದು ಹೇಳಿದ್ದು? ಅದು ದೊಡ್ಡದಿತ್ತಲ್ಲ ದೋಸೆ ದೋಷ ದೊಡ್ಡದಿತ್ತಲ್ಲ. ಬಂದು ಹತ್ಯ ದೋಷ ನಿವಾರಣೆಗೆ ಬೇಕಾಗಿ ಹಾ. ಅಶ್ವಮೇಧ ಹಾ. ಮಾಡ್ತಾ ಇದ್ದಾನೆ. ಯಾರಪ್ಪ ಅಷ್ಟು ದೊಡ್ಡ ವ್ಯಕ್ತಿ? ಯಮಜಾತ ಯಾರು? ಧರ್ಮರಾಯ. ಧರ್ಮರಾಯ. ಹೌದು. ಆಮೇಲೆ ಏನು? ಆಮೇಲೆ ಏನು? ಹಸ್ತಿನಾಪುರಪತಿ ಅಜ ವಿಷ್ಣು ಹರ ಪ್ರೀತಿ ಸ್ವಸ್ಥದಿಂದಲಿ ಪಡೆದು ವಿಸ್ತಾರದಲ್ಲಿ ರಚಿಸಿದ ಯಜ್ಞ ಹಯವೇದ ವಿಸ್ತಾರದಲ್ಲಿ ರಚಿಸಿದ ಯಜ್ಞ ಹಯವೇದ ಶಕ್ತಿಗಾರರು ಕಟ್ಟುವ ಅಜ ವಿಷ್ಣು ಹರ ಪ್ರೀತ. ಅಜ ವಿಷ್ಣು ಹರಪ್ರೀತಿ ಹೌದೌದು. ಅಂದ್ರೆ 3 ಮೂರ್ತಿಗಳ ಪ್ರೀತಿಗೆ ಮಾತ್ರ ಹೌದು. ಮೂರು ಧರ್ಮರಾಯ. ಮೂರ್ತಿಗಳ ಹಾ. ಅನುಗ್ರಹಕ್ಕೆ ಪಾತ್ರನಾದ ಪಾತ್ರನಾದವ ಧರ್ಮರಾಯ. ಈ ಕುದುರೆಯನ್ನು ಪೂಜಿಸಿ ಬಂದು ಹತ್ಯಾ ದೋಷದ ಶಂಕೆಯ ನಿವಾರಣೆಗೆ ಹೌದು. ಹಾ. ಇದನ್ನು ಕಂಡವರು ಕಂಡವರು ಕಪ್ಪ ಕಾಣಿಕೆ ಕೊಟ್ಟು ಹಾ. ಹೊರಗೆ ಹಾ. ಯಾರು ಯಾರು? ಬೆಂಗಾವಲಾಗಿರ್ತಕ್ಕ ಪಾರ್ಥನ. ಪಾತ್ರ. ಒಂದು ವೇಳೆ ಹಾ. ಕಟ್ಟಿಗಾರರು ಹಾ. ಕಟ್ಟಿ ಹಾ. ಕಾದುವುದು ಹಾ. ಹಾ. ಯಾರು? ನೀವು ಹಾ. ಕಟ್ಟಿದವರು ಕಾದು ಕಾದಬೇಕು. ಹಾ. ಕಾದುವುದಕ್ಕೆ ಕೂಡದಿದ್ರೆ ಕೂಡದಿದ್ರೆ ಶರಣಾಗತರಾಗಬೇಕು. ಕಪ್ಪ ಕಾಣಿಕೆ ಅಂತವರನ್ನು ಇಡೀ ಆಶೀರ್ವಾದ ಚಿತ್ರಗದೆಯ ನಂದನ ನೀವು ವಾಚಿಸಿದ ಓಲೆಯ ವಿಷಯವನ್ನೆಲ್ಲವನ್ನು ಕೇಳಿದೆ. ಇದನ್ನು ಕೇಳಿ ವಿಚಿತ್ರವಾಯಿತು ನನಗೆ. ಸೋಮ ವಂಶಾಂಬುನಿದ್ಯ ರಾಖಿ ಎಂದು ಭೂಮಿಜ ಸೋಮಾಗ್ರಗಣ್ಯ ಪಾಂಡುವಿನ ತನಯನಾದ ಧರ್ಮರಾಯ ಕೈಗೊಂಡ ಹಯಮೇಧದ ಕುದುರೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಒಂದು ವೇಳೆ ಶಕ್ತಿ ಇದ್ದರೆ ಅದರಲ್ಲಿ ಕಾದಾಟ ಮಾಡಬಹುದು. ಒಂದು ವೇಳೆ ಕಪ್ಪನ್ನು ಕೊಟ್ಟವರನ್ನು ಪಾಂಡವರು ರಕ್ಷಣೆ ಮಾಡ್ತಾರೆ. ಇದು ಪಾಂಡವರಿಗೆ ಬಂದಂತಹ ಅಹಂಕಾರ. ಇದನ್ನು ಕೇಳಿ ಚಿತ್ರಾಂಗದೆಯ ನಂದನನಾದಂತಹ ನಾನು ಯಾವ ಕಾಲಕ್ಕೂ ಸುಮ್ಮನೆ ಉಳಿಯಲಾರೆ. ಅವರ ಊರಿನಲ್ಲಿ ಅವರು ಶ್ರೇಷ್ಠರಾದ್ರೆ ನಮ್ಮ ಊರಿನಲ್ಲಿ ನಾವು ಶ್ರೇಷ್ಠರು. ಬಹುಶಃ ಪಾಂಡವರಿಗೆ ಹಸ್ತಿನಾವತಿಯಲ್ಲಿ ಚಿತ್ರಾಂಗದೆಯ ಮಗನಾದ ಬಬ್ರುವಾಹನ ಒಬ್ಬ ಇದ್ದಾನೆ ಅನ್ನುವಂತಹ ವಿಷಯ ಗೊತ್ತಿಲ್ಲ. 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾದವರು. ಹಾಗಿದ್ರೆ ನಾವೇನು ಅವರ ವಿರೋಧಿಗಳು? ಅದೇ. ನಾವು ಕೂಡ 3 ಮೂರ್ತಿಗಳ ಪ್ರೀತಿಗೆ ಪಾತ್ರರಾದವರು. ಹಸ್ತಿನ ಪುರಪತಿ ನನಗೆ ಒಡೆಯನಲ್ಲ ಎಷ್ಟು ದೇವಸ್ಥಾನ ಉಂಟು ಅಲ್ವಾ? ಎಷ್ಟು ಭಜನ ಮಂತ್ರ ಉಂಟು ಇಲ್ವಾ? ಎಷ್ಟು ಎಕ್ಕ ಭಜನೆ ಉಂಟು ಅಲ್ವಾ? ಅಲ್ಲಿ. ಅಲ್ಲಿ ಬೇರೆ ಬೇರೆ ಇಲ್ವಾ? ಬ್ರಹ್ಮಾರ್ಪಣೆ ಕೊಡುದಿಲ್ವಾ? ನೋಡ್ಲಿ. ವಿಷ್ಣುವಿಗೆ ಅಭಿಷೇಕ ಮಾಡುದಿಲ್ವಾ? ನೋಡ್ಲಿ. ರುದ್ರಾಭಿಷೇಕ ಮಾಡುದಿಲ್ವಾ? ನೋಡ್ಲಿ. ಅಲ್ವಾ? ಹೌದು. ಹಾಗಿದ್ರೆ ಅವರಿಗೆ ಮಾತ್ರ 3 ಮೂರ್ತಿಗಳು ಒಲಿಯುವುದಲ್ಲ, ಹಾ. ನಮಗೂ ಒಲಿಯುತ್ತಾರೆ. ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ ನಾವೇನು ಸಾಮಂತರ? ಅಲ್ಲ. ಅವರಿಗೆ ನಮಗೆ ಒಡೆಯನಲ್ಲ. ನಾವು ಹಾಗೆ ನಾವು ಹೀಗೆ ಎಂಬ ಹಾಗೆ ಜಂಪ ಕುಚ್ಚಿಕೊಳ್ಬೇಕು ಅಂತಾದ್ರೆ ಪಾಂಡವರು ಸಾಯದೆ ಉಳಿಯಬೇಕು. ಸ್ವಸ್ಥಿರವೇನು ಪಾಂಡವರು ತಾ ಶಿವನಂತೆ. ಅಲ್ಲ. ಪರಮೇಶ್ವರನಿಗೆ ಮಾತ್ರ ಸಾವಿಲ್ಲ. ಪಾಂಡವರಿಗೆ ಒಂದಲ್ಲ ಒಂದು ದಿನ ಸಾವು ಬರಲೇಬೇಕು. ಹಾಗಿದ್ರೆ ಈಗ ಬಂದದಂತದ್ದು ಅಹಂಕಾರ, ಅದನ್ನು ಹೊಡೆದೋಡಿಸಬೇಕು. ಹೇಗೆ?
ಹೋಗ್ಲಿ. ಮಣಿಪುರದ ಒಡೆಯನಾದಂತಹ ಬಬ್ರುವಾರನ ಕಟ್ಟಪ್ಪದ ಮಹಾಜನ ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ, ಒಂದು ಕುದುರೆ ಬಂದಿದೆ. ಕುದುರೆಯನ್ನು ಕಟ್ಟಿದ್ರೆ ನಾವು ಗಂಡು ಮಕ್ಕಳಂತೆ, ಇಲ್ಲಂದ್ರೆ ಚಂದಂತೆ. ಯಾಕಂದ್ರೆ ನಮಗೆ ಆದ್ದರಿಂದ ಒಂದು ಕಡೆ ನಾಳೆ ಎಲ್ಲರೂ ಉದಯ ಕಾಲಕ್ಕೆ 6ರಿಂದ ಕೆಳಗಿನವರು 60ರಿಂದ ಮೇಲಿನವರು ಬೇಡ. ಪಂಥಕಾರಿ ಯುವಕರು ಕೈಯಲ್ಲಿ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ತಯಾರಾಗಿ ಸಿದ್ಧರಾಗಿ. ದೇವಿ ಚಿತ್ರಾಂಗದಿಯ ತೂತಿಯೋ ದೇವಿ ಚಿತ್ರಾಂಗದಿಯ ತೂತಿಯು ಕೋವಿದ ಶುಭ ತಲೆದ ಪಾತಿಯ ಟಿವಿಯನ್ನು ನೋಡುತ್ತಾಗ ಮರೆಯಲಿ ನಿಂದು ಭಯಗೊಂಡು ಮರೆಯಲಿ ನಿಂದು ಭಯಗೊಂಡು ದೇವಿ ಚಿತ್ರಾಂಗದಿಯ ದೂತಿಯೋ ಆಗ ಏನನ್ನು ಕಾಣುತ್ತಾಯಿ? ಮಣಿಪುರದ ಪಂಚಾಂಗವೇ ಅಲ್ಲಾಡುವಂತಹ ಪರಿಸ್ಥಿತಿ. ಬಂದಂತಹ ಯಾಗಾಶ್ವವನ್ನು ಬಂಧಿಸುವುದಕ್ಕಾಗಿ ಹೇಳಿದ್ದಾರೆ. ಹಾಗಾದ್ರೆ ನಾಳೆ ಅಂತ ಹೇಳಿದ್ರೆ ಯುದ್ಧ ನಡೆಯಿತು ಎಂದಾದರೆ ಪರಿಣಾಮ ಏನಾಗುತ್ತದೆ ಎನ್ನುವುದನ್ನು ತಿಳಿದವಳು ನಾನು. ನಡೆಯಕೂಡದು ಯುದ್ಧ. ಹಾಗಾದ್ರೆ ನಡೆಯುವಂತಹ ಯುದ್ಧವನ್ನು ತಡೆಯಬೇಕು. ಏನು ಈ ವಿಷಯವನ್ನು ಅಮ್ಮನಲ್ಲಿ ಹೇಳಿದೆ ಎಂದಾದ್ರೆ ಏನಾದರೂ ಪರಿಹಾರ ಸಿಕ್ಕಿತ್ತು. ಹೋಗುತ್ತೇನೆ ಬಂಧಿಸಿಕೊಂಡಿದ್ದಾರೆ.
ಗೊತ್ತಾಗುತ್ತಾ ಇದೆ. ನಿಜವೋ? ಹಾಗಾದ್ರೆ ಸಂತೋಷದಾಯಕವಾದ ವಿಚಾರವೇ ಆಗಿರಬೇಕು. ಹೌದು. ಅಮ್ಮ, ಈ ವಿಚಾರವನ್ನು ಕೇಳಿದರೆ ನೀವು ಸಂತೋಷವನ್ನು ಅನುಭವಿಸಿದ್ದೀರಿ ಎನ್ನುವುದಕ್ಕೆ ಎರಡು ಮಾತಿದೆ. ಹಾಗೆ ಅಲ್ವೇನೆ? ಹಾ. ಸಂತೋಷವನ್ನು ಮತ್ತೊಬ್ಬರಲ್ಲಿ ಹಂಚಿಕೊಂಡಾಗ ದ್ವಿಗುಣವಾಗುತ್ತದೆ. ಹೌದು. ದುಃಖವನ್ನು ಮತ್ತೊಬ್ಬರಲ್ಲಿ ಹೇಳಿಕೊಂಡಾಗ ಕಡಿಮೆಯಾಗುತ್ತದೆ. ಹೌದು. ಏನಂತ ಸಂತೋಷ? ಪ್ರಪಂಚವನ್ನು ಆಳುತ್ತಿದ್ದಂತಹ ಎರಡು ವಂಶ, ಒಂದು ಸೂರ್ಯವಂಶ ಹಾಗೂ ಚಂದ್ರವಂಶ. ಸೂರ್ಯ ಈ ಪ್ರಸ್ತುತ ಕಾಲದಲ್ಲಿ ಚಂದ್ರವಂಶವನ್ನು ಆಳುತ್ತಿದ್ದವರು ಪಾಂಡವರು. ಹೌದೇ ಅಲ್ಲವೇ? ಅದರಲ್ಲಿ ಪಾಂಡು ಚಕ್ರವರ್ತಿಗೆ 5 ಮಂದಿ ಮಕ್ಕಳು. ಹಿರಿಯವನಾದಂತಹ ಧರ್ಮರಾಯ, ಆ ಬಳಿಕ ಭೀಮಸೇನ, ನಂತರ ಪಾರ್ಥ. ಇನ್ನೊಮ್ಮೆ ಹೇಳು. ಪಾರ್ಥ, ಹಾ. ಅರ್ಜುನ, ಅಲ್ಲವೇ? ಅದರ ನಂತರ ಹುಟ್ಟಿದವ ನಕುಲ, ಮತ್ತೊಬ್ಬ ಸಹದೇವ. ಹೆಸರು ಕೇಳಿದಾಗಲೇ ರೋಮಹರ್ಷಿತರಾಗುತ್ತಾ ಇದ್ದೀರಿ, ಆನಂದ ಹೆಚ್ಚಾಗುತ್ತಾ ಇದೆ. ಸತ್ಯವೇ? ಅಮ್ಮ, ಇಷ್ಟು ಹೇಳುವಾಗಲೇ ನಿಮಗೆ ಸಂತೋಷವಾಗುತ್ತದೆ ಆದ ಬಳಿಕ ಮುಂದಿನ ವಿಷಯವನ್ನು ಹೇಳಿದೆ ಎಂದಾದರೆ ನಿಮಗೆ ಇದನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಕಿಮ್ಮಡಿಯಾಗುತ್ತದೆ. ಕೇವಲ ಬಾಹುಬಲಗಳಿಂದಲಾಗಿ ಚಕ್ರವರ್ತಿಗಳಾಗಿ ಪ್ರಪಂಚವನ್ನು ಆಳಿದವರಲ್ಲ, ಗರ್ಭಿಷ್ಠರಾಗಿಯೇ ಮೆರೆದಾಡಿದವರಿದ್ದಾರೆ. ಹೌದಲ್ಲ? ಹೌದು. ಪ್ರಾತಸ್ಮರಣೀಯರಾದದ್ದು ಯಾವ ಕಾರಣಕ್ಕೋಸ್ಕರವಾಗಿ? ಸದಾ ಧರ್ಮ ಕಾರ್ಯಗಳಲ್ಲಿ ನಿರತರಾಗಿ ಪ್ರಜಾಜನರ ಮನಸ್ಸನ್ನು ತಿಳಿದು ಆಳಿದರಿಂದ, ಪ್ರಜೆಗಳ ಆಳಾಗಿ ಬದುಕಿದ್ದರಿಂದ ಇವರು ಆಕೆವಾಳರಾಗಿ ವಿಖ್ಯಾತಿಯನ್ನು ಹೊಂದಿದ್ದಾರೆ. ಅದರಲ್ಲಿಯೂ ಪಾಂಡವರು ಸದಾ ಧರ್ಮ ಕಾರ್ಯದಲ್ಲಿ ನಿರತರಾದವರು ಏನು ಮಾಡಿದ್ದಾರೆ? ಅಮ್ಮ, ಆ ಪಾಂಡವರು ಮಾಡಿದ್ದೇನು ಬಲ್ಲಿರ? ಪಾಂಡವರು ಕತ್ವಕ್ಕಾಗಿ ಹಯಗುಂಡು ಪಾರ್ಥಾಯ ತಾಯ ನಿಜ. ಮತ್ತೆ ಆದ್ರೆ ಏನು ಮಾಡೋಣ? ಎಷ್ಟಾದರೂ ಅವರು ಸತ್ತು ಬಿದ್ದರೂ ಕೂಡ ಬಂಧುಗಳಲ್ಲಿ ಒಂದೇ ಕುಟುಂಬದವರು. ಹೌದು. ಹಾಗಾಗಿ ಬಂಧು ಹತ್ಯಾ ದೋಷವನ್ನು ನಿವಾರಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮನ ಆದೇಶವಾಯಿತು. ಅದಕ್ಕೆ ಬೇಕಾಗಿ ಅವರು ಯಾಗವೊಂದನ್ನು ಕೈಗೊಂಡಿದ್ದಾರೆ. ಯಾಗ? ಹೌದು. ಯಾವ ಯಾಗವಂತೆ? ಅಶ್ವಮೇಧ ಯಾಗ. ಕ್ಷತ್ರಿಯರಿಗೆ ಉಚಿತವಾದುದು ಅಲ್ಲದೆ ಆ ಯಾಗದ ಪ್ರೇಕ್ಷಿತನಾಗಿರುವವನು ಧರ್ಮರಾಯ. ಸರಿ. ಅಶ್ವಮೇಧ ಯಾಗದ ತುರಗವನ್ನು ಊರೂರು ಸಂಚರಿಸುವುದಕ್ಕೆ ಬಿಟ್ಟಿದ್ದಾನೆ. ಹಾಗೆ ಬಿಟ್ಟಂತಹ ತುರಗವು ಸಂಚರಿಸುತ್ತಾ 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 ಈ ಕಾಲಕ್ಕಾಗುವ ನಮ್ಮ ಮಣಿಪುರವನ್ನು ಸೇರಿ ನಮ್ಮಲ್ಲಿಗೆ ನಮ್ಮ ಪುರವನ್ನು ಸೇರಿ ಪಾಂಡವರ ಯಜ್ಞಾಶ್ವ. ಹೌದಮ್ಮ. ಆಮೇಲೆ ಅಮ್ಮ, ಆ ಯಜ್ಞಾಶ್ವದ ಬೆಂಗಾವಲಿಗಾಗಿ ಬಂದವರು ಯಾರು ಅಂತ ಬಂದಿರಾ? ಯಾರೋ ಒಬ್ಬ ಪಟ್ಟುಬಟ್ಟನಿರಲೇಬೇಕಲ್ಲ. ಯಾರು? 3 ಲೋಕದ ಒಡೆಯನಿರಿಸಿಕೊಂಡಂತಹ ಪಾರ್ಥ ಮಹಾಶಯ. ಯಾರು? ಪಾರ್ಥ ಮಹಾಶಯ. ಪಾರ್ಥ. ತ್ರಿಕಟಕಿಯ ನುಡಿಯ ಕೇಳುತ್ತ
ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ಸೌದಾಯ ತಾಳುವುದು ಕಟಕಿಯ ನುಡಿಯ ಕೇಳುತ್ತ ಚಿತ್ತದಲ್ಲಿ ಮತ್ತೆ ಚಿತ್ರಾಂಗದೆಯು ಕೇಳಲು ಮತ್ತೆ ಚಿತ್ರಾಂಗದೆಯು ಕೇಳಲು ಅಚ್ಚುನದ ಹದನವು ಆ ಆ ಆ ಆ ಆ ರಮಣ
ಬಾಯಿತು ಬಳಲಿ ಪಿಂಡಾರೆ. ಅಪ್ಪ ಅಪ್ಪ ಕುಣಿದು ಕುಪ್ಪಳಿಸುತ್ತಾ ಇದ್ದೀರಿ. ನಾನೊಂದು ಮಗುವಿನ ತಾಯಿ. ಅಲ್ಲ, ನಾನು ರಾಜಮಾತೆ. ಹೌದು. ವಯಸ್ಸೇನು ಹದಿಹರಿಯದ್ದಲ್ಲ. ಆದರೂ ಮರೆತು ಬಿಟ್ಟೇನೆ, ನಾನು ಮರೆತು ಬಿಟ್ಟೆ. ಯಾಕಮ್ಮ ಹೀಗಾಯಿತು? ನವ ತರುಣಿಯಂತೆ ನಾನು ಕುಣಿದು ಕುಪ್ಪಳಿಸಿದೆನಲ್ಲ, ಹಾಗೆ ಹಸನಾದ ಹುಲ್ಲನ್ನು ಕಂಡಾಗ ಒಂದು ದನಕರುಗಳಾದರೂ ಹಸಿದಿರುವಾಗ ಓಡಿ ಬರದೇ ಇರುತ್ತದೆಯೇ ಹೇಳು? ಓಡಲೇಬೇಕಲ್ಲ. ಬೆಂಗಾಡಾಗಿ ಹೋಗಿರುವಂತಹ ಭೂಮಿಗೆ ಮಳೆಯ ಹನಿಗಳು ಸೋನೆಗಳು ಬಿದ್ದಾಗ ಹೇಗೆ ಹೊಸ ಅಂತ ಹುಲ್ಲುಗಳು ಹುಟ್ಟಿ ಚಿಗುರಿಕೊಂಡು ನಳೆನಳಿಸುತ್ತವೆ ಹೇಳು? ಅದೇ ರೀತಿ ಬರಡಾಗಿ ಹೋದಂತಹ ನನ್ನ ಹೃದಯ, ಅಲ್ಲ ಕಾತರಿಸುತ್ತಿರುವಂತಹ ನನ್ನ ಮನಸ್ಸು, ಅದಕ್ಕೆ ಇಷ್ಟವಾದುದನ್ನು, ಅದಕ್ಕೆ ಬೇಕಾದಂತ ವಿಚಾರವನ್ನೇ ಆಡಿಬಿಟ್ಟೆಯಲ್ಲೇ ಆಡಿಬಿಟ್ಟೆ. ಹೌದೇನೆ? ಮತ್ತೂ ಸಂಶಯ ಯಾಕೆ ಗೊತ್ತೇ? ನನ್ನ ಅಂತರಂಗವನ್ನು ಅರ್ಥ ಮಾಡಿಕೊಂಡವಳು ನೀನು. ಹೌದು. ಆ ಕಾರಣಕ್ಕೋಸ್ಕರವಾಗಿ ನನ್ನ ಒಡತಿ ಸಂತೋಷವಾಗಿರಲಿ, ಒಂದು ಕ್ಷಣಕ್ಕಾದ್ರೂ ಅವಳು ಕುಣಿದು ಕುಪ್ಪಳಿಸಲಿ ಎನ್ನುವ ಉದ್ದೇಶದಿಂದ ಕೇವಲ ಒಂದು ಕ್ಷಣದ ರಂಜನೆಗಾಗಿ ಸುಳ್ಳನ್ನಾಡಿರುವುದಲ್ವಲ್ಲ. ಅಲ್ಲವಮ್ಮ, ಸತ್ಯವಾದಂತಹ ಸತ್ಯವೇ. ಹೌದು. ದಿಟ್ಟವೇ. ಅರ್ಜುನ ಹೌದು ನಮ್ಮಲ್ಲಿಯವರಿಗಾಗಿ ಬಂದಿದ್ದಾನೆ. ಆಹಾ ಆಹಾ, ಪೂರ್ವಾಕೃತ ಪುಣ್ಯ ವಿಶೇಷವೇ ಇರಬೇಕು. ಯಾವಳೇ ಒಬ್ಬಳು ಸತಿಯಾಗಿರಲಿ, ಅವಳು ಹರ್ಷಿಸುವುದು ಯಾವಾಗ? ಬೇಕಾದಂತಹ ಪಠ್ಯ ಪೀತಾಂಬರಗಳನ್ನು ಉಟ್ಟಾಗಲ್ಲ, ಆಭರಣಗಳನ್ನು ಶೃಂಗಾರ ಮಾಡಿಕೊಂಡಾಗಲ್ಲ. ನಮ್ಮ ಸೌಂದರ್ಯವನ್ನು, ನಮ್ಮ ಸಂತೋಷವನ್ನು ಇಷ್ಟಪಡುವ, ನಮ್ಮನ್ನು ಕಂಡು ಹೃದಯ ತುಂಬಿ ನಗೆಯಾಡಿ ಹರ್ಷಗೊಳ್ಳುವಂತಹ ನಮ್ಮ ಪಾಲಿಸುವ ಪತಿ ಸಂತೋಷಗೊಂಡರೆ ಗೃಹಿಣಿಗೆ ಅದೇಲ್ವೇನೆ ಬೇಕಾಗಿರುವುದು, ಸಂತೋಷದಾಯಕವಾಗಿರುವುದು. ಹೌದಾ? ನನ್ನವರು ಇಲ್ಲಿಯವರೆಗಾಗಿ ಬಂದಿದ್ದಾರೆ ಅಂತ ಕೇಳಿದಾಗ ಆಹಾ, ಹೃದಯ ಮತ್ತೆ ಮತ್ತೆ ತುಂಬಿ ಬರುತ್ತಾ ಇದೆ. ಎಣಿಸಿಕೊಂಡ್ರೆ ರೋಮ ಹರ್ಷಿತಳಾಗುತ್ತಾ ಇದ್ದೇನೆ. ಹೌದಮ್ಮ, ಹೌದಲ್ಲ? ಸತ್ಯ. ಮತ್ತೆ ಮತ್ತೆ ಹೇಳು, ಇನ್ನೊಮ್ಮೆ ಹೇಳು, ಮಗದೊಮ್ಮೆ ಹೇಳು. ಪಾರ್ಥ ಬಂದಿದ್ದಾರೆ. ಹಾಗಾದ್ರೆ ಈ ಸಂತೋಷವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ನಮ್ಮವರೆಲ್ಲರನ್ನು ಬರೆಸಿಕೊಳ್ಳೋಣ, ಎಲ್ಲಾ ಸಖಿಯರನ್ನು ಮುಂದಿಟ್ಟುಕೊಂಡು ಈ ವಿಚಾರವನ್ನು ಹೇಳಿ ನಾವೆಲ್ಲರೂ ಆನಂದ ಪಡೆದುಕೊಳ್ಳೋಣ. ಆಗದೇನೆ? ನಿಮಗೆ ಮನ ಬಂದ ಹಾಗೆ ಮಾಡಿದ್ರೆ ಆಯ್ತು. ಹಾಗೆ ಇರಲಿ, ಸಂತೋಷ ಅಂತ. ಹೌದು, ಎಲ್ಲರಲ್ಲಿ ತಿಳಿಸುವುದು, ಎಲ್ಲರಿಗೂ ಸಿಹಿ ಹಂಚೋಣ. ಅದಕ್ಕೇನಂತೆ? ವಿಷಯ ಹೇಳಿದ್ದು ನಾನು. ಅರ್ಥವಾಗುತ್ತದೆ, ಅರ್ಥವಾಗುತ್ತದೆ. ಕಬ್ಬಿಣ ಕಾದಾಗಲೇ ಬೇಕಾದ ಆಕಾರವನ್ನು ಪಡೆದುಕೊಳ್ಬೇಕು. ಹಾಗಾದ್ರೆ ಉಳಿದವರೆಲ್ಲರಿಗೂ ಸಿಹಿಯನ್ನು ಕೊಡುತ್ತೇನೆ. ಇಂತಹ ಸಂತಸದ ವಿಚಾರವನ್ನು ತಿಳಿಸಿದ ನಿನಗೆ ನಾನೇನು ಕೊಡಲಿಲ್ಲ ಎನ್ನುವ ಹಾಗೆ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ ಅಂತ ಮಾಡಿಕೊಂಡೇನೆ. ನಿನಗೆ ಅಮೂಲ್ಯವಾದಂತ ಒಂದು ಉಡುಗೊರೆ ಇದೆ. ಏನಮ್ಮ? ಯಾವುದು ಗೊತ್ತೇ? ಕೊಡುವೆ ಚಂದ್ರ ಕವಿಯ ಶಾಲೆ ಕೊಡುವೆ ನುಡಿ 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 ನುಡಿ
ಮಾಲೆ
ಅಲ್ವಾ? ಅವರ ಸಂತೋಷವನ್ನು ಕಂಡು ನಾವು ಆನಂದ ತುಂದಿಲರಾಗಬೇಕು ಅಲ್ಲವೇ? ಸಂಪತ್ತಿರುವುದು ಯಾಕಾಗಿ ಹೇಳು? ಒಂದು ದಾನ ಕೊಡುವುದಕ್ಕೆ, ಹೌದು. ಅಲ್ಲದೆ ನಾವು ಅನುಭವಿಸುವುದಕ್ಕೆ, ನಿಜ. ಅಲ್ಲದ್ರೆ ಅದು ನಾಶವಾಗಿ ಹೋಗುತ್ತದೆ, ಸತ್ಯ. ಹಾಗಾದರೆ ಒಬ್ಬ ಅಧಿಕಾರ ಸಂಪನ್ನನಾದವನಿಗೆ, ಒಬ್ಬ ಶ್ರೀಮಂತನಾದವನಿಗೆ, ಸಂಪತ್ತು ಇದ್ದವನಿಗೆ ಸಂತೋಷವಾಯಿತು ಅಂತಾದ್ರೆ ಕೇವಲ ಬಾಯಿ ಮಾತಿನಿಂದ ಹೇಳುವುದಲ್ಲ, ಅಲ್ಲಲ್ಲ, ಸೂಕ್ತವಾದ ಉಡುಗೊರೆಗಳನ್ನು ಕೊಟ್ಟು ನಮಗೆ ಸಂತೋಷವನ್ನು ಉಣಬಡಿಸಿರುವವರಿಗೆ ಹರುಷಗೊಳಿಸಿ ನಾವು ಆನಂದವನ್ನು ಹೊಂದಬೇಕು. ಅದು ದೊಡ್ಡವರ ಗುಣ. ನಾನಿನ್ನು ತಿಳಿದೇ ಇದ್ದವಳೇನೆ. ಇಂತಹ ಆನಂದದಾಯಕವಾದ ಸುದ್ದಿಯನ್ನು ಹೇಳಿರುವಂತ ನಿನ್ನನ್ನು ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ. ನಿನ್ನನ್ನು ಹೀಗೆ ಬಿಟ್ಟುವುದಿಲ್ಲ. ನಿಮ್ಮ ಮಾತಿನ ದಾಟಿ ಅರ್ಥ ಆಗುವುದಿಲ್ಲ ನನಗೆ. ನೀ ಅಂಜಿಕೊಳ್ಳುವುದೇಕೆ? ಮತ್ತೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಹಾಗಲ್ಲ, ಹಾಗಲ್ಲ. ವಿಶೇಷವಾದಂತ ಒಂದು ಉಡುಗೊರೆ. ಯಾವ್ದು ಗೊತ್ತೇ? ಯಾವುದಮ್ಮ? ಹೆಣ್ಣು ಮಕ್ಕಳಿಗೆ ಒಂದು ಹೂವಿನ ಮೇಲೆ, ಒಂದು ಬಂಗಾರದ ಆಭರಣಗಳ ಮೇಲೆ, ಇನ್ನೊಂದು ಸೀರೆಯ ಮೇಲೆ ಬಹಳ ಆಸೆ ಇರುವಂತದ್ದು. ನಿಜ. ಅವಳೆಷ್ಟೇ ಒಳ್ಳೆಯ ಸೀರೆ ಉಟ್ಟುಕೊಂಡಿರಲಿ, ಮತ್ತೊಬ್ಬಳು ಉಟ್ಟ ಸೀರೆಯ ಮೇಲೆ ಕಣ್ಣು ಹಾಕುದು, ಆ ಸೀರೆಯೇ ಚಂದ ಉಂಟು ಎನ್ನುವ. ಹೆಣ್ಣು ಹೌದು, ಅದು ಸಹಜವಾದ ಕ್ರಿಯೆ, ಅದು ತಪ್ಪಲ್ಲವೇ ಅಲ್ವೇ ಅಲ್ಲ. ಹೆಣ್ಣಾದ್ದರಿಂದ ಹಾಗೆ. ಇದು ನಾನು ಉಡುವಂತಹ ಚಂದ್ರಗಾವಿಯ ಶಾಲೆ ಕುಂಕುಮ ಬಣ್ಣದಿಂದಲೇ ಕೂಡಿರುವಂತದ್ದು. ಹೌದು, ಚಂದ್ರಗಾವಿಯಲ್ಲಿ ಸನ್ಯಾಸಿಗಳ ಬಣ್ಣ ಒಂದು ರೀತಿ ತೆರನಾಗಿರುವುದು, ಇನ್ನು ಹಾಗಲ್ಲ, ಶೃಂಗಾರಕ್ಕೋಸ್ಕರವಾಗಿ ಬಳಸುವಂಥದ್ದು ಮತ್ತೊಂದು ತೆರನಾಗಿರುವಂಥದ್ದು. ಶೃಂಗಾರದ ಸಮಯದಲ್ಲಿ ಬಳಸುವಂತಹ ಚಂದ್ರಗಾವಿಯ ಶಾಲೆ ಈ ಹಿಂದೆ ನಾನು ಪಾರ್ಥನ ಜೊತೆ ಸೇರುವಂತಹ ಹೊತ್ತಿನಲ್ಲಿ, ಅವರನ್ನು ಕಾಣುವ ಹೊತ್ತಿನಲ್ಲಿ ನಾನು ಅದನ್ನು ಧರಿಸಿಕೊಂಡಿದ್ದೆ. ಸರಿ. ಮತ್ತೆ ಅವರನ್ನು ಕಾಣುವಂತಹ ಹೊತ್ತಿನಲ್ಲಿ ನಾನು ಅದನ್ನು ಧರಿಸಬೇಕೆನ್ನುವಂತಹ ಉದ್ದೇಶದಲ್ಲಾಗಿ ಚೆನ್ನಾಗಿ ಮಡಿಚಿಟ್ಟಿದ್ದೆ. ಈಗ ನೀನೇ ಅಲ್ವೇನ ಸುದ್ದಿ ಹೇಳಿರುವುದು? ಹೌದು. ಆ ಚಂದ್ರಗಾವಿಯ ಶಾಲೆಯನ್ನು, ಆ ಒಳ್ಳೆಯ ಸೀರೆಯನ್ನು ನಿನಗೆ ಕೊಡ್ತೇನೆ. ನನಗೆ? ನಿನಗೆ ಆ ಸೀರೆ ನಿನಗೆ. ಆದ್ರೆ ಒಂದು ನಾ ಕೊಡ್ತೇನೆ, ಇದು ನಿನಗೆ ಬೇಕು ಕಾಣ್ತದೆ, ಆಸೆ ಉಂಟು ಕಾಣ್ತದೆ ನಿನಗೆ. ಅಲ್ಲದ್ರೆ ಅದು ಕಳಚಿ ಹೋಗ್ಲಿಕ್ಕಿಲ್ಲ, ಹಾಗೆಲ್ಲ ನನ್ನದು. ಈಗ ನಿನಗೆ ಇನ್ನೊಂದು ಆಗ ಅದೇ ಹೆಣ್ಣಿಗೆ ಆಸೆ ನೋಡಿ. ಇದು ಕೇವಲ ಇಷ್ಟ ನಮ್ಮ ತೋಳಬಂದಿಯನ್ನು ಮಾತ್ರವಲ್ಲ, ಮತ್ತೆ ಹಸ್ತ ಕಡಗವನ್ನೂ ನಾನಿಗೆ ಕೊಡುತ್ತೇನೆ. ಒಂದು ಕೈಗಳು, ನಿನ್ನ ಎರಡು ಕೈಗಳಿಗೂ ಕಡಗ ಹಾಕೋಣ. ಹೀಗೆ ಸೆರೆ ಮನೆಗೆ ಹಾಕುತ್ತೀರಾ? ಅಲ್ವೇ ಅಲ್ಲ, ರತ್ನ ಖಚಿತವಾದಂತಹ ಕಡಗಗಳನ್ನೇ ನಾನು ನಿಮಗೆ ಕೊಡ್ತೇನೆ. ಹೌದಾ? ಕೇವಲ ಅಷ್ಟು ಸಾಕಾಗುತ್ತದೇನೆ? ಮತ್ತೆ ಕೈಗೆ ತೋಳಿಗೆ ಆಯಿತು, ಉಡುವುದಕ್ಕೆ ಸೀರೆ ಆಯಿತು. ಅದು ಯಾರದಂತ ಮಾಡಿ? ಅದು ನೀವೇ ಕೊಟ್ಟದ್ದು ಅಷ್ಟೇ. ಇದು ಬಿಡು. ಇದಕ್ಕಿಂತಲೂ ಉಚಿತವಾದಂತಹ ನವರತ್ನ ಖಚಿತವಾದ ಕಂಠಸರವನ್ನು ನಿನ್ನ ಕೊಡ್ತೇನೆ. ಹೌದಾ? ಹೌದೇ ಹೌದು. ಸರಿ. ಆದರೆ ನೀನೇನು ಮಾಡಬೇಕು ಗೊತ್ತೇ? ಏನಮ್ಮ? ಇಂದ್ರನಂದನ ಇಲ್ಲಿಗಾಗಿ ಬಂದಿರುವುದು. ಆಹಾ, ಆ ಕುಂತಿ ದೇವಿ ಅರ್ಜುನನನ್ನು ಪಡೆಯಬೇಕು ಅಂತಾಗಿದ್ದರೆ ವ್ರತಾಚರಣೆಯನ್ನು ಮಾಡಿ ದೇವತೆಗಳಿಗೆ ಸಂಪ್ರೀತಿಗೊಳಿಸಿ ಆ ಬಳಿಕ ಅರ್ಜುನನನ್ನು ಪಡೆದಾಳಂತೆ. ದೇವತೆಗಳೇ ಬಾಯಿ ತುಂಬಿ ಹೇಳಿದ್ದಾರಂತೆ, ಇವನು ಧರ್ಮ ಮಾರ್ಗದಲ್ಲಿಯೂ ನಡೆಯುತ್ತಾನೆ, ಸಾಹಸಿಯೂ ಆಗುತ್ತಾನೆ. ಸರಿ. ಆದ್ದರಿಂದ ಅವನಿಗೆ ಇಂದ್ರನಂದನ, ದೇವಲೋಕದ ಸಿಂಹಾಸನದಲ್ಲಿಯೂ ಪಾಲು ಪಡೆದಂತ ಕಿರೀಟಿ. ಅಂತಹ ಇಂದ್ರನಂದನಾದ ಅರ್ಜುನ ನಮ್ಮಲ್ಲಿಗೆ ಬಂದಂತ ವಿಚಾರವನ್ನು ಇನ್ನೊಮ್ಮೆ ಹೇಳಬೇಕು, ಮತ್ತೊಮ್ಮೆ ಹೇಳಬೇಕು. ಹೇಳೆ ಅರಿಗಜಕ್ಕೆ ಅಂಕುಶಪ್ರಾಯನಾಗಿರುವಂತಹ, ಅರಿಗಜಕ್ಕೆ ಕೇಸರಿಯಾಗಿರುವಂತಹ ಪರಾಕ್ರಮಿಯಾದಂತಹ ಅರ್ಜುನ ನಮ್ಮಲ್ಲಿಗೆ ಬಂದ ವಿಚಾರ ಇನ್ನಷ್ಟು ಹೇಳಿ, ಮತ್ತಷ್ಟು ಹೇಳಿ, ಮತ್ತಷ್ಟು ತಾಯಿಗೆ ಫಲಗುಣನ ನನ್ನ ಸಂತೋಷವನ್ನು ಕಂಡು ನಿನ್ನ ಮುಖದಲ್ಲಿ ನಗುವಿದೆ. ಹೌದು, ಆದರೆ ಕಣ್ಣುಗಳಲ್ಲಿ ಯಾಕೆ ಆತಂಕ? ಕಾರಣವಿದೆಯಮ್ಮ. ಏನಾಯ್ತು ನಿನಗೆ? ಇಷ್ಟ
ಇಷ್ಟಕ್ಕೆ ಮುಗಿಯಲಿಲ್ಲ ಕತೆ. ಮುಂದೇನಾಗಿದೆ? ಮುಂದುವರಿಯಿತಮ್ಮ. ಮುಂದುವರಿದಿದೆ? ಹೌದಮ್ಮ. ಯಾವ ರೀತಿಯಲ್ಲಿ? ಬಂದಂತಹ ದುರಗವನ್ನು ಕಂಡಂತಹ ನಿಮ್ಮ ಮಗ ಬಬ್ರುವಾಹನ ಮಂತ್ರಿಯಾದಂತಹ ಸುಬುದ್ಧಿಯವರಲ್ಲಿ ಹೇಳಿದ ಕುದುರೆಯನ್ನು ಕಟ್ಟಿ ಎನ್ನುವ ಹಾಗೆ. ಯಾರು? ನಿಮ್ಮ ಮಗ ಕುದುರೆಯನ್ನು ಕಟ್ಟುವುದಕ್ಕೆ ಹೇಳಿದನೆ. ಹೌದಮ್ಮ. ಆ ತುರಗದ ಹಣೆಯಲ್ಲಿ ಒಂದು ಲಿಖಿತವಿತ್ತು. ಲಿಖಿತವನ್ನು ವಾಚಿಸಿದರು. ಬಲಹುಳ್ಳ ಭಟ್ಟರು ಈ ಕುದುರೆಯನ್ನು ಕಟ್ಟಬೇಕು, ಕಾದಬೇಕು, ಬಲವಿಹೀನರಾದವರು ತಪ್ಪ ಕಾಣಿಕೆಯನ್ನು ಕೊಡಬೇಕು ಎನ್ನುವ ಹಾಗೆ. ಇದನ್ನು ಓದಿದಂತಹ ನಿಮ್ಮ ಮಗ ಮಂತ್ರಿಗಳೆಲ್ಲ ಆಡಿದಂತಹ ಮಾತು ಏನೆಂದು? ನಾಳೆ ಬೆಳಿಗ್ಗೆ ವೇಳೆಗೆ ಸಕಲ ಸೇನೆಯು ಸಿದ್ಧವಾಗಬೇಕು. ತುರಗದ ಬೆಂಗಾವಲಾಗಿ ಬರುವಂತಹ ಯಾರೇ ಇರಲಿ ಅವರೊಡನೆ ಹೋರಾಟ ಮಾಡುವುದಕ್ಕೆ ಸಿದ್ಧ ಎನ್ನುವ ಹಾಗೆ. ಇಂಥ ಮಾತಾಡಿಬಿಟ್ಟನೆ. ಏನು ದುರ್ಬುದ್ಧಿ ಮತ್ತು ನನ್ನ ಮಗನಿಗೆ, ಏನು ದುರ್ಬುದ್ಧಿ ಮತ್ತು ಅವನಿಗೆ, ಅಧಿಕಾರದ ದಾಹ ಅವನಿಗೆ, ಅಲ್ಲ ದರ್ಪ ಅವನಿಗೆ, ಯೌವನದ ಸೊಕ್ಕು ಅಲ್ಲದೆ ಇದ್ದರೆ ಬಂದಿರುವಂತಹ ಭಾರತ ಮಹಾಶಯನ ಜೊತೆಗೆ ಹೋರಾಟ ಮಾಡುತ್ತಾನಂತಾದ್ರೆ ಏನು ಸೊಕ್ಕು, ಏನು ಹಾಳಾಗುವ ಸಾಲು ಬಂದು ಹೋಯಿತ ಬಬ್ರುವಾಹನನಿಗೆ. ಕೆಟ್ಟ ಮಗನಾದ. ಅಮ್ಮ, ನಿಮ್ಮ ಮಗನಿಗಾದರೂ ನಿಜ ವಿಚಾರ ಏನೆಂಬುದು ತಿಳಿದಿದೆಯೇ? ನಾನು ಯಾಕೆ ನನ್ನ ಮಗನನ್ನು ಬೈಯಲಿ? ತಾಯಿಯಾದವಳೆ ತಿಳಿಸಿಕೊಡಬೇಕು, ಮಗನೇ ನಿನ್ನ ಅಪ್ಪ ಇಂಥವ ಎನ್ನುವ ಹಾಗೆ ಅಲ್ಲವೇ? ಆದರೆ ಕಾಲ ಬರಲಿ ಎನ್ನುವ ಹಾಗೆ ನಾನು ಕಾಯುತ್ತಾ ಕುಳಿತೆ. ಅವನಿಗೆ ಗೊತ್ತಿಲ್ಲ. ಹೌದು, ಗೊತ್ತಿಲ್ಲದೆ ಇಂಥ ತಪ್ಪನ್ನು ಮಾಡಿಬಿಟ್ಟಿದ್ದಾನೆ. ನೀವು ಹೇಳಿದ್ರೆ ಅವನಿಗೆ ಅರ್ಥವಾಗುತ್ತದೆ. ಆಗಿರುವುದು ಪ್ರಮಾದ. ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ದಾರಿ ಉಂಟಲ್ಲ. ಹೌದು, ನಾನೇ ನನ್ನ ಮಗನಲ್ಲಿ ಹೇಳ್ತೇನೆ, ಸರಿ, ಕುದುರೆಯನ್ನು ಬಿಟ್ಟುಕೊಡು ಮಗು ಎನ್ನುವ ಹಾಗೆ. ಭಾರತ ಮಹಾಶಯ ತಂದೆ ಎನ್ನುವಂತ ವಿಚಾರವನ್ನು ತಿಳಿಸುತ್ತೇನೆ. ಮಾತ್ರವೇ ಅಲ್ಲ, ಮಗನನ್ನೊಡಗೂಡಿ ಮಗನಿಂದಲೇ ನನ್ನವರನ್ನು ಈ ರಾಜ್ಯಕ್ಕೆ ಸಂತೋಷ ಸಂಭ್ರಮ ವೈಭವಗಳಿಂದ ಕರೆತರಿಸುತ್ತೇನೆ. ಹಾಗಾದ್ರೆ ಈಗ ನಾ ಮೊದಲಾಗಿ ಕಾಣುವುದು ಮಗನನ್ನಾದರೂ ಆ ಬಳಿಕ ನಾ ಕಾಣಬೇಕಾಗಿರುವುದು ನನ್ನವರನ್ನು ತಾನೆ. ನನ್ನವರನ್ನು ನಾನು ಎದುರುಗೊಳ್ಳುವುದಕ್ಕೆ ಹೋಗುವಾಗ ಹೀಗೆ ಹೋಗುವುದೇನೆ? ಗಂಡನಾದವನು ಇಷ್ಟಪಡುತ್ತಾನಂತಾದರೆ ಹೆಂಡತಿಯಾದಳು ಎಷ್ಟು ಕಷ್ಟಪಟ್ಟಾದರೂ ಶೃಂಗಾರ ಮಾಡಿಕೊಳ್ಳಲೇಬೇಕು. ಆದ್ದರಿಂದ ಅಮ್ಮನನ್ನು ಕಂಡ ಬಳಿಕ ಹೀಗಿರುವುದಲ್ಲ. ಚಂದನವನ್ನು ಇಳಿದು ಅಂದನವನ್ನು ಇಳಿದಂತಹ ತಾಯಿಗೆ ವಂದಿಸಬೇಕು. ಅಮ್ಮ, ಇದೋ ನಿನ್ನ ಮಗನಾದಂತಹ ಬಬ್ರುವಾಹನನ ಪ್ರಣಾಮಗಳು ತಾಯಿ. ಆಶ್ಚರ್ಯ, ಯಾಕೆ ಹೀಗೆ? ಯಾವಾಗಲೂ ನಾನು ನನ್ನ ಅಮ್ಮನ ಪಾದಗಳಿಗೆ ವಂದಿಸಿದಾಗ ಎರಡು ಕೈಗಳಿಂದ ನನ್ನನ್ನು ಎತ್ತಿ ನನ್ನ ಕೆನ್ನೆಗೆ ಹೂಮುದ್ದನ್ನು ಕೊಟ್ಟು ಮುದ್ದಿಸುತ್ತಿದ್ದಂತಹ ನನ್ನಮ್ಮ ಈ ದಿನ ತಿರುಗಿಸಿ ನಿನ್ನ ಮುಖ ಅಂತ ಕೋಪದಿಂದ ಹೇಳಬೇಕು ಅಂತಾದ್ರೆ ನನ್ನಿಂದ ಏನೋ ಒಂದು ಅಪರಾಧ ಆಗಿರಲೇಬೇಕು. ಆದರೆ ಲೋಕದಲ್ಲಿ ಒಂದು ಮಾತಿದೆಯಲ್ಲ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತನ ಭವತಿ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಕೆಟ್ಟ ತಾಯಿ ಇರುವುದಿಲ್ಲಂತೆ. ನನ್ನಿಂದ ಏನಾದರೂ ಅಪರಾಧವಾಗಿದ್ರೆ ತಾಯಿಯಲ್ಲಿ ಕ್ಷಮೆ ಕೇಳಿದರೆ
ನನ್ನ ಅಭಿಮಾನದ ಗೊಂಡೆಯನ್ನು ಕೆಳಗೆ ಬೀಳುವುದಿಲ್ಲ. ಅಮ್ಮನಿಗೆ ಮತ್ತೊಮ್ಮೆ ವಂದಿಸ್ತೇನೆ. ಅಮ್ಮ, ನಿನ್ನ ಮಗನಿಂದ ಯಾವ ಅಪರಾಧವಾಗಿದ್ರು ಕ್ಷಮಿಸಬೇಕಮ್ಮ. ನೀ ಮತ್ತೆ ಕೆಟ್ಟು ನಿನ್ನ ಕುರಿತಾಗಿ ನನಗೊಂದಿಷ್ಟು ಕೋಪ ಬಂದದೇನೋ ಸತ್ಯವೇ. ಕೋಪದಿಂದಲೂ ಬಿಗಿ ತಪ್ಪಿದ್ದೇನೆ. ನನ್ನ ಕಂದನಲ್ವೇನು, ಆದ್ರೆ ಬಿಗಿತದಲ್ಲಿ ಕೋಪ ಇತ್ತು. ಹಾ, ನನ್ನ ಕರುಳ ಕುಡಿ ನೀನು, ನನ್ನ ಕಣ್ಣಂಚಿನ ಮಿಂಚು ನೀನು. ಮಗು, ನೀನೊಬ್ಬನೇ ನಮಗೆ ಕುಮಾರ. ನಿನಗಿಲ್ಲಿ ಅಧಿಕಾರವನ್ನು ಕೊಟ್ಟಿದ್ದೇವೆ. ಸೂಕ್ತವಾದ ಆಡಳಿತವನ್ನು ನಡೆಸಿಕೊಂಡು ಬರುತ್ತಾ ಇದ್ದೀಯ. ನಿನ್ನ ಅಜ್ಜನ ಆಡಳಿತಕ್ಕಿಂತಲೂ ಮೊಮ್ಮಗನಾದಂತಹ ನಿನ್ನ ಆಡಳಿತ ಚೆನ್ನಾಗಿದೆ ಎನ್ನುವ ಹಾಗೆ ಮಣಿಪುರದ ಪ್ರತಿಯೊಂದು ಪ್ರಜೆಗಳು ಹಾಡಿ ಹೊಗಳುವಂತೆ ನೀ ನಡೆದುಕೊಂಡು ಬರುತ್ತಾ ಇದ್ದೀಯ ಮಗನೇ. ಇದನ್ನು ಕೇಳಿದಾಗ ನನಗೆ ಹೃದಯ ತುಂಬಿ ಬಂದಿತ್ತು. ಆದ್ರೆ ಮಗು, ಇವತ್ತ್ಯಾಕಪ್ಪ ಹೀಗೆ ಮಾಡಿದೆ? ನೀನ್ ಯಾಕಪ್ಪ ಇವತ್ತು ಮತಿಮರೆತು ವ್ಯವಹರಿಸಿ ಬಿಟ್ಟೆ ಮಗು? ನಿನ್ನ ಮಗನಾದ ನಾನು ಮತಿಮರೆತೇನೆ. ಹೌದಪ್ಪ, ಅರ್ಥವಾಗಲಿಲ್ಲಮ್ಮ. ಮನುಷ್ಯನಾದವನಿಗೆ, ದೇಹವನ್ನು ಹೊಂದಿಕೊಂಡವನಿಗೆ ಉದ್ವೇಗ ಎನ್ನುವಂಥದ್ದು ಸಹಜವಾಗಿ ಇರುತ್ತದೆ. ಅಲ್ಲ, ಭಾವ ಪ್ರಚೋದನೆಗೊಳಗಾಗುವಂತಹ ನಾವು ಯಾವುದನ್ನಾದರೂ ಕಂಡಾಗ ಅಥವಾ ನಮಗೆ ಅನುಚಿತವಾದಂತಹ ವಿಚಾರಗಳನ್ನು ಕೇಳಿದಾಗ ಕೋಪಕ್ಕೊಳಗಾಗುತ್ತೇವೆ. ನಮ್ಮವರಿಗೇನಾದ್ರೂ ತೊಂದರೆಯಾಯಿತಂದಾಗ ನಾವು ದುಃಖಕ್ಕೊಳಗಾಗುತ್ತೇವೆ. ಸರಿ ಮಗು, ಹಾಗೆ. ಆದರೆ ಕೋಪದಿಂದಲಾಗಲಿ ದುಃಖದಿಂದಲಾಗಲಿ ಯಾವ ತೀರ್ಮಾನವನ್ನು ನಾವು ಕೈಗೊಳ್ಳಕೂಡದು. ಹಾಗೆ ಮಾಡಿದೆವು ಅಂತಾದ್ರೆ ಅದು ಮತಿಮರೆಯುವಿಕೆ ಆಗುತ್ತದೆ. ಕೇವಲ ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ ಭಾವೋದ್ವೇಗಕ್ಕೊಳಗಾಗಿ ತೀರ್ಮಾನ ಪಡೆಯುವುದಲ್ಲ, ಮತಿಯುತನಾಗಿ ಯೋಚಿಸಬೇಕು. ಬುದ್ಧಿಪೂರ್ವಕವಾಗಿ ಚಿಂತಿಸಿ ತೀರ್ಮಾನವನ್ನು ಕೈಗೊಳ್ಳಬೇಕು. ಅದಕ್ಕಲ್ವೇ ಪ್ರಾಣಿಗಳಿಗೆ ಮುಖ ಮುಂದೆ ಆದ್ರೆ ಮನುಷ್ಯ ಅನ್ನುವ ಪ್ರಾಣಿಗೆ ತಲೆ ಮೇಲೆ. ಹೌದಲ್ಲ, ಅವುಗಳೆಲ್ಲ ತಿರ್ಯಕ್ ಜಂತುಗಳು. ಹೌದಲ್ಲ, ಆದ್ರೆ ಮಾನವನು ಹಾಗಲ್ಲ ಮಗನೇ. ಮಾತ್ರವೇ ಅಲ್ಲ, ಸಾಮಾನ್ಯ ಮನೆಯಲ್ಲಿ ಒಬ್ಬಾತನು ತಪ್ಪಿ ನಡೆದ ಅಂತಾದ್ರೆ ಆ ಒಂದು ಮನೆಗೆ ಮಾತ್ರ ಹಾನಿಯಾದೀತು. ಒಂದು ಗ್ರಾಮದ ಸರಪಂಚನು ತಪ್ಪಿ ವ್ಯವಹರಿಸಿದ ಅಂತಾದ್ರೆ ಆ ಗ್ರಾಮಕ್ಕೆ ಮಾತ್ರ ತೊಂದರೆಯಾದೀತು. ಒಂದು ದೇಶದ ದೊರೆಯೇ ತಪ್ಪಿ ತೀರ್ಮಾನವನ್ನು ಕೈಗೊಂಡ ಅಂತ ಆದರೆ ಇಡೀ ರಾಜ್ಯದ ಮೇಲೆಯೇ ಪರಿಣಾಮ ಬೀರುವುದಿಲ್ವೇನೋ ಮಗನೇ? ತಪ್ಪದೇ ಇದ್ದವನನ್ನಲ್ವೇ ನರೇಂದ್ರ ಅಂತ ಹೇಳು. ಹೌದಪ್ಪ, ಕೇವಲ ಯಾರೋ ಒಬ್ಬನನ್ನು ಗುರುತಿಸಿ ನಾವು ಆಡುವುದಲ್ಲ. ಅಲ್ಲ, ನಾವೆಲ್ಲರೂ ಆ ನರೇಂದ್ರರಾಗಬೇಕಲ್ಲ ಮಗ. ನಮ್ಮಿಂದಲೇ ನಮ್ಮ ಅಂತರಂಗದಿಂದಲೇ ಪ್ರಚೋದನೆ ಆಗಬೇಕು. ನಾವು ದಾರಿ ತಪ್ಪಕೂಡದು. ಆದರೆ ನೀನು ಇವತ್ತು ಮಾಡಿರುವಂತಹ ಕೆಲಸವಾದ್ರೆ ಎಂತ ತಪ್ಪಿದ ಕೆಲಸವಾಗಿದೆ. ತಪ್ಪಿದ ಕೆಲಸ. ಹೌದು ಮಗನೇ, ಯಾವ ಕಾರಣಕ್ಕೆ ಆಗಿರಲಿ ಸಿಂಹದ ಬಳಿಯಲ್ಲಿ ಮುದಿ ಎತ್ತೊಂದು ಹೋಗಿ ಜಗಳಕ್ಕೆ ನಿಂತಿದ್ದು ಅಂತಾದ್ರೆ ಆ ಎತ್ತು ಬದುಕುತ್ತದೆ ಏನೋ ಮಗನೇ? ಅದು ಬದುಕುವುದಿಲ್ಲ. ಆದ್ರೆ ಇಲ್ಲಿ ಸಿಂಹ ಯಾರು ಮುದಿ ಎತ್ತು ಯಾರು ಅಂತ ಗೊತ್ತಾಗಲಿಲ್ಲ. ನೀನೇ ಮುದಿ ಎತ್ತು. ಸಿಂಹ ಯಾರು? ಸಿಂಹನೇ ಸಾಕ್ಷಾತ್ ಅರ್ಜುನನಿದ್ದಾನೆ ಅಮ್ಮ. ಅಂತ ಪುರುಷ ಸಿಂಹ ಅಮ್ಮ. ಆದ್ರೆ ಅದನ್ನು ಸ್ವಲ್ಪ ಬದಲಿಸಬೇಕು. ಹೇಗೆ? ಬಂದ ಅರ್ಜುನ ಅವ ಮುದಿ ಎತ್ತು, ನಿನ್ನ ಮಗ ಸಿಂಹದ ಮರಿ. ಮುದುಕಂತ ಹೇಳಿದೆ. ನಾನು ಮುದುಕನಾಗಿ ಕಾಣ್ತೇನೆ ನಿನಗೀಗ? ಮುದುಕಂತ ಹೇಳಿದ ಜಾಗೃತಿ ಅರ್ಜುನನಲ್ಲ. ಮತ್ತೆ ನಿನಗೆ ಮುದುಕರೆಲ್ಲ ಯುವಕರಾಗಿ ಕಾಣುದು. ಮಗ ನಾನು ಮುದುಕನಾಗಿ ಮಗನೇ, ಮಗನೇ, ನನ್ನನ್ನು ಮುದಿ ಎತ್ತು ಅಂತ ಹೇಳಿದೆ.
ನಾವು ವಯಸ್ಸಿನ ಆಧಾರದಲ್ಲಿ ಹೇಳಿದ್ದಲ್ಲ ಮಗು. ಮತ್ತೆ ಸಾಮರ್ಥ್ಯದಲ್ಲಿ ಆಡಿರುವ. ನಿನ್ನ ಮಗ ಸಿಂಹದ ಮರಿ ಅಂತ ನೀನೇ ಹೇಳ್ತಾ ಇದ್ದೀನಿ ನೀನು. ಹೌದು, ನೀ ಇಲ್ಲಿದ್ದವರ ಮುಂದೆ ನೀನು ಸಿಂಹದ ಮರಿ, ಸಿಂಹ ಕಿಶೋರನೇ. ಆದ್ರೆ ಅವನು 3 ಲೋಕದ ಗಂಡನಿದ್ದಾನೆ, 3 ಲೋಕದ ಪ್ರತಾಪಿ ಇದ್ದಾನೆ. ಆದ್ದರಿಂದ ಅವನು ಪುರುಷ ಸಿಂಹನು. ನೀನೆಷ್ಟೇ ಬಲಯುತನಾದರೂ ನೀನು ಅವನ ಮುಂದೆ ವೃಷಭ ಸಮಾನನು. ಆದ್ರೆ ಮಗನೇ, ನಿನ್ನ ಮೇಲೆ ಎಷ್ಟು ಕನಸು ಕಂಡಿದ್ದೆವು ನಾವು, ಎಷ್ಟು ಆಸೆ ಇಟ್ಟುಕೊಂಡಿದ್ದೆವು. ಆಸೆ ಈಡೇರಲಿಲ್ವಾ? ಹಾಳು ಮಾಡಿಬಿಟ್ಟೆ, ಹಾಳು ಮಾಡಿಬಿಟ್ಟೆ. ವಾರಿಧಿ ಮಥಿಸಿ ಅಮೃತಕಾರಿ ಅಮೃತವನ್ನ ಹೊಂದುವಂಥದ್ದು. ಆದ್ರೆ ಏನಾಯ್ತು ಮಗು, ಸುವಸ್ತುಗಳು ಮೊದಲಾಗಿ ದೊರಕಿದ್ದಲ್ಲ, ಯಾವುದೇ ರೀತಿಯಂತ ಬೇಕಂತ ಅಮೂಲ್ಯಗಳು ಸಿಕ್ಕಿರುವುದೂ ಅಲ್ಲ. ಅಮೃತವನ್ನ ಪಡೆಯುವಂತ ಅಪೇಕ್ಷೆ ಇದ್ದರೆ ದೊರಕಿದ್ದು ಹಾಲಾಹಲ ಮಗನೇ. ಮೊದಲು ಸಿಕ್ಕಿದ್ದೆ ವಿಷವೇ ದೊರಕಿರುವುದು. ಹೌದು, ಹಾಗಾಯಿತು. ಅಂದ್ರೆ ನಾವು ಎಣಿಸಿಕೊಂಡದ್ದು ನಮ್ಮ ಕುಲವನ್ನು ಉದ್ಧರಿಸುವಂತ ಅಮೃತಾಂಶ ಕಿರಣನಾಗತಿ ಎನ್ನುವ ಹಾಗೆ, ನಿಜವಾಗಿ ಅದು ನಮ್ಮ ಮನೆತನಕ್ಕೆ ನೀನೊಬ್ಬ ಅಮೃತೋಪಮನಾಗತಿ ಎನ್ನುವ ಹಾಗೆ. ಆದ್ರೆ ಹಾಗಾಗ್ಲಿಲ್ಲ, ಮತ್ತೆ ಕುಲವನ್ನು ನಾಶಗೊಳಿಸುವಂತಹ ವಿಷಪ್ರಾಯನಾಗುತ್ತಾ ಇದೆಯಲ್ಲೋ ನೀನು. ಅಮ್ಮ, ಯಾವಾಗಲೂ ನೀನು ಅಮೃತ ಪುತ್ರ ಅಂತ ನನ್ನನ್ನು ಕೊಂಡಾಡುವವಳು. ಹೌದು, ಈಗ ವಿಷ ಹುಟ್ಟಿದ ಹಾಗೆ ಹುಟ್ಟಿದಂತ ಹೇಳುತ್ತೀಯಲ್ಲಮ್ಮ ನೀನು. ಈಗ ಅಮೃತ ನಾನು, ಕೇವಲ ಪುತ್ರ ಮಾತ್ರ ನೀನು, ಅಮೃತ ಪುತ್ರ ಅಲ್ಲ. ಈಗ ಅಮೃತ ನೀನುಂತಾದ್ರೆ ಅಲ್ಲಿಂದ ಬಂದದ್ದು ಇದು ಅಮೃತ ಆಗ್ಬೇಕಲ್ಲ. ಆದ್ರೆ ವಿಷವಾಗಿ ಹೋದ್ರೆ ನೀನು ಒಂದೇ ಸ್ಥಳದಿಂದ ಹುಟ್ಟುವುದಾದ್ರು, ಹಾಗಿದ್ರೆ ಅಲ್ಲಿಂದ ಬಂದದ್ದು ಇಲ್ಲಿ ವಿಷವಾಯಿತು ಅಂತಾದ್ರೆ ದುರ್ನಡತೆಯಿಂದ. ದುರ್ನಡತೆ? ಹೌದು, ದುರ್ಬುದ್ಧಿಯಿಂದಲಾಗಿ. ದುರ್ಬುದ್ಧಿ? ಹೌದು. ಏನಾಯ್ತು ಈಗ? ಯಾವ ಅರ್ಜುನನ ಜೊತೆ ನಾಳೆ ಒಂದು ಕುದುರೆ ಬಂದದ್ದ ಇಲ್ಲಿಗೆ? ಹೌದು. ಪಾಂಡವರ ಯಜ್ಞಾಶ್ವವೇ ಚಾರಕರು ಬಂದು ಹೇಳಿದ್ರು ಕುದುರೆ ಬಂತು, ಚತುರಂಗ ಸೇನೆ ಉಂಟು ಅಂತ. ಆಮೇಲೆ ಸುಬುದ್ಧಿಗಳನ್ನು ಕರೆದೆ, ಅದರ ಹಣೆಯಲ್ಲಿರುವ ಲೇಖನವನ್ನು ವಾಚಿಸಿದೆ. ಅದರಲ್ಲಿ ಬರ್ದದ್ದು ಹೇಗೆ? ಪಾಂಡವರು ಅವರೇ ದೊಡ್ಡವರು, ಹಾಗೆ ಹೀಗೆ ಹಸ್ತಿನಾಪುರಪತಿಯಿಂದ ಅವರ ಬಗ್ಗೆ ಹೇಳಿದ್ರು. ಮೂರ್ತಿಗಳ ಪ್ರೀತಿಗೆ ಪಾತ್ರರಾದವರು. ಮತ್ತೆ ನಾವೇನು ಇಲ್ಲಿ ಅಜ್ಞಾನಿಗಳ ಅಥವಾ ನಾವು ನಾಸ್ತಿಕರ? ನಾವೇನು ಆಸ್ತಿಕರಲ್ವಾ? ಕಪ್ಪ ಕೊಟ್ಟು ಕಾಲಿಗೆ ಎರಗಬೇಕು. ಅವರು 3 ಲೋಕದ ದೇವತೆಗಳ ತ್ರಿಮೂರ್ತಿಗಳ ಪಾತ್ರರಾದವರು ಹೇಳಿದ್ರೆ ನಾವು ನಾಸ್ತಿಕರಂತಾಗುತ್ತೇವೆ. ಮತ್ತೆ ಯಾಕೆ ಹೇಳಬೇಕು? ಈಗ ಅವ ಮನ್ಮಥನ ಹಾಗಿದ್ದಾನೆ ಅಂತ ಹೇಳಿದ್ರೆ ಈ ಕಡೆ ಇದ್ದವ ಹನುಮಂತನ ಹಾಗೆ ಅಂತ ಆಗುತ್ತದೆ. ಅವ ಹಾಗೆ ಹೇಳಬೇಕು ಅಂತಾದ್ರೆ ಉಳಿದವರು ಹಾಗೆ ಅಂತ ಭಾವಿಸಿದ ಹಾಗಲ್ವಾ? ಇಲ್ಲದ್ರೆ ನಾನು ಮನ್ಮಥನ ಅಪ್ಪನ ತಿಳ್ಕೊಳ್ಳು, ಅದಕ್ಕೇನು? ಅದು ಯಾಕೆ ಹಾಗೆ ಹೇಳ್ಬೇಕು ಅವರು? ಅದೇ ಹುಡುಗ ಬುದ್ಧಿ ಅಂತ ಹೇಳುದು ನಿನಗೆ. ಹಾಗಲ್ಲ, ಏನು ಅವರ ಬಿರುನುಡಿಯನ್ನು ಕೇಳಿದಾಗ ನಾನು ಚಿತ್ರಾಂಗದೆಯ ನಂದ, ನನಗೆ ಕೋಪ ಬಂದದ್ದೇ ಹಾಗೆ. ಚಿತ್ರಾಂಗದೆಯ ನಂದನ ಓಲೆಯ ನೋಡಿ ವಿಚಿತ್ರವಾಯಿತು ಎಂದನು. ಇಲ್ಲಿಂದ ಬಂದದಲ್ವ? ನಿನಗೆ ಕೋಪ ಬಂದಾಗಲ್ಲ ಅಮ್ಮನ ಹೆಸರು ಹೇಳಿ. ಹೌದು, ಈ ಅಮ್ಮನ ಮಗ ನಾನು. ನಿಜವಾಗಿ ಪೀಠದಲ್ಲಿ ಕೂತ್ಕೊಳ್ಬೇಕಾದ್ದು ನೀನಲ್ವಾ? ನಿನ್ನ ಪರವಾಗಿ ನಾನು ಕೂತ್ಕೊಳ್ಬೇಕಾದ್ದು. ನೀನು ಕೊಟ್ಟ ಜಾಗಕ್ಕೆ ನಾನೊಂದು ತೊಂದರೆ ಮಾಡಿದ್ರೆ ನಿನಗಲ್ವಾ ಅಪಕೀರ್ತಿ ಬರುವುದು? ನಿನ್ನ ಮಗನಾಗಿ ಪಾಂಡವರ ಅಹಂಕಾರವನ್ನು ಮುರಿಯುವುದಕ್ಕೆ, ಕುದುರೆ ಕಟ್ಟುವುದಕ್ಕೆ ಹೇಳಿದ್ದೇನೆ. ನಾಳೆ ಬೆಳಿಗ್ಗೆ ಯುದ್ಧಕ್ಕೆ ಸಿದ್ಧರಾಗಬೇಕು. ಕೇವಲ ಕುಂತಿಯಿಸಿದನಾಗಿದ್ದಾನೆ ಅರ್ಜುನ, ಅಷ್ಟೇ ಭಾವಿಸಿಕೊಂಡೇ ಏನು. ಒಬ್ಬ ತಾಯಿ ಹೆತ್ತ ಮಗನಾಗಿ ಅವನಿಗೆ ಯೋಗ್ಯತೆ ಎಷ್ಟು ಎತ್ತರದಿಂದ ಯೋಚನೆ ಮಾಡಿ. ಒಬ್ಬಾತ ಕೃಷ್ಣ ಭಗವಂತನೇ ತಾಯಿಯಿಂದಲಾಗಿ ಜನ್ಮಕ್ಕೆ ಬಂದ, ಇನ್ನೊಬ್ಬಾತ ತಾಯಿಯ ಹೊಟ್ಟೆಯಲ್ಲಿ ಬಂದು ಅವನಷ್ಟು ಎತ್ತರಕ್ಕೆ ಏರಿ. ಆದ್ದರಿಂದ ಕೃಷ್ಣ ಮೈದುನನಾದ ಮಗು. ಭಗವಂತನೇ ತಾಯಿಯ ಮಗನಾಗಿ ಬಂದಿರು, ತಾಯಿಯ ಮಗನಾಗಿ ಬಂದವನೇ ದೇವನಷ್ಟು ಸಖ್ಯವನ್ನು ಪಡೆಯುವಷ್ಟು ಎತ್ತರಕ್ಕೆ ಇರುವುದು. ಅಷ್ಟು ಯೋಗ್ಯತಾ ಸಂಪನ್ನನಾದವನಲ್ಲಿ ಹೋರಾಟಕ್ಕೆ ಹೋಗುತ್ತಿದ್ದ
ಯಾವ ಕಾಲಕ್ಕೆ ಅಂಜುವವನಲ್ಲವೇ ಅಲ್ಲ ಮಗನೇ. ಸುಮ್ಮನೆ ಅರ್ಜುನನನ್ನು ವೈಭವದಲ್ಲಿ ಕರೆತಂದು ಅವನನ್ನು ಉಪಚರಿಸಿ ಅವನಿಗೆ ಸಾಷ್ಟಾಂಗವೆರಗಿ ಅವನನ್ನು ಬೇಕು ಬೇಕಾದ ಹಾಗೆ ಸಂತೃಪ್ತಿಗೊಳಿಸುವುದನ್ನು ಬಿಟ್ಟು ಇಂಥ ಹುಡುಗಾಟಿಕೆ ಮಾಡುವುದಕ್ಕೆ ಹೊರಡ್ತೀಯಂತೆ. ಆಗದಿಂದ ನಿನ್ನ ಮಾತನ್ನು ನಾನು ಕೇಳುತ್ತಾ ಇದ್ದೇನೆ. ಒಂದೊಂದು ಮಾತಿನಲ್ಲಿಯೂ ನೀನು ಅರ್ಜುನನನ್ನು ಹೊಗಳಿ ಅಟ್ಟಕ್ಕೇರಿಸಿ ಮಾತಾಡ್ತಾ ಇದ್ದಿ. ನಿನ್ನ ಮಗನಾದ ಈ ಮಣಿಪುರದ ಅಧಿಕಾರಿಯಾದ ಬಬ್ರುವಾಹನನನ್ನು ನೀನು ತೆಗಳುತ್ತಿದ್ದಿ. ತಪ್ಪು ಮಾಡಿದೆ ನೀನು. ಇಲ್ಲಿಯವರೆಗೆ ನಿನ್ನಲ್ಲಿ ಇಂತಹ ಮಾತುಗಳನ್ನು ನಾನು ಕೇಳಲಿಲ್ಲ. ಪತಿವ್ರತೆಯಾದವಳು ತನ್ನ ಗಂಡನನ್ನು ಉಳಿದು ಅನ್ಯ ಪುರುಷರನ್ನು ಹೊಗಳುವುದಿಲ್ಲ, ಹೊಗಳಬಾರದು, ಹೊಗಳಕೂಡದು. ಹಾಗಿದ್ರೆ ನಾನು ಯಾರನ್ನು ವೈರಿಯಿಂದ ಭಾವಿಸಿದ್ದೇನೋ, ಯಾರಲ್ಲಿ ನಾಳೆ ಉದಯ ಕಾಲಕ್ಕೆ ಯುದ್ಧಕ್ಕೆ ನಾನು ಸಿದ್ಧನಾಗಿದ್ದೇನೋ ಅಂತಹ ಅರ್ಜುನನನ್ನು ಕಟ್ಟಾಳು ನರ ಮೂರು ಲೋಕಕ್ಕೆ ಹಾಗೆ ಅಂತ ನೀನೆಲ್ಲ ಹೊಗಳ್ತಿ. ಅಮ್ಮ, ಇದರಲ್ಲಿ ಏನೋ ಒಂದು ನಿಗೂಢ ಇರಬೇಕು, ಏನೋ ಸತ್ಯ ಇರಬೇಕು, ವಂಚನೆ ಬೇಡ. ಆ ಸತ್ಯ ಏನು? ನಿನಗೂ ಅರ್ಜುನನಿಗೆ ಏನಾದ್ರೂ ಸಂಬಂಧ ಇದೆಯೇ? ಯಾಕೆ ಅವರನ್ನು ಹೊಗಳುವುದು ತಾಯಿ? ಕುತೂಹಲ ಇದೆಯೇ? ಆ ಅರ್ಜುನನಿಗೆ ನಿನಗೆ ಸಂಬಂಧ ಉಂಟು. ಕಂದ ಕೇಳೆ ಲೋಪಾತ ಅಂದು ಮಂದ ಬುದ್ಧಿಯನು ನೀ ಮಾಡದಿ ಮುಂದಿ ಕುಂದದೊಂದನು ನಮಗೆ ತಾರನೆ ಮುಂದಿ ಕುಂದದೊಂದನು ನಮಗೆ ತಾರನೆ ಆ ಕಾರಣಕ್ಕೋಸ್ಕರವಾಗಿ ನಿನ್ನಲ್ಲಿ ಪೂರ್ಣ ಪ್ರಮಾಣದ ಸಿಟ್ಟು ನನಗೆ ಬಂದದಲ್ಲ. ನಾ ಮಾಡಿದ ತಪ್ಪಿನ ಅರಿವು ನನಗಾಗಿತ್ತು ಮಗು. ನೀನು ಅದೆಷ್ಟೋ ಬಾರಿ ನನ್ನಲ್ಲಿ ಕೇಳಿದ್ದಿತ್ತು, ನನ್ನ ತಂದೆಯಾರಮ್ಮ ಎನ್ನುವ ಹಾಗೆ. ನಾನೇ ಆಡುತ್ತಿದ್ದೆ, ಕಾಲ ಬಂದಾಗ ಸೂಚಿಸುತ್ತೇನೆ ಮಗನೇ ಎನ್ನುವ ಹಾಗೆ. ಆದರೆ ಇವತ್ತಿನ ತನಕ ನಾನು ಅದನ್ನು ಹೇಳಿದ್ದಿಲ್ಲ, ನೀನು ಕೇಳಿದ್ದಿಲ್ಲ. ಇವತ್ತು ನಾನು ಯಾಕಾಗಿ ಅರ್ಜುನನ್ನು ಹೊಗಳುತ್ತಿದ್ದೇನೆ ಗೊತ್ತೇ? ಆ ಅರ್ಜುನ ನಿನ್ನ ತಂದೆ ಇದ್ದಾನೆ. ಯಾರೋ ಅರ್ಜುನನೇ ನಿನಗೆ ತಂದೆ ಇದ್ದಾನೆ. ಅಂತಹ ತಂದೆಯ ಜೊತೆಯಲ್ಲಿ ಹೋರಾಟ ಮಾಡಿದರೆ ಮಂದ ಬುದ್ಧಿ ಆಗುತ್ತದೆ ಮಗನೇ. ಅವನನ್ನು ಕರೆತಂದು ಗೌರವಿಸಬೇಕು. ಅರ್ಜುನ ನಿನ್ನ ತಂದೆ, ನಿನ್ನ ತಂದೆ. ಪಾದ ಮೂಲದಲ್ಲಿ ಬಿದ್ದು ಬೇಡಿಕೊಡುತ್ತಾ ಇದ್ದೇನೆ. ಅರ್ಜುನ ಬಂದವ ನನ್ನ ವೈರಿ ಅಂತ ನಾನು ಭಾವಿಸಿದೆ. ಅವನಲ್ಲಿ ಹೋರಾಟವನ್ನು ಮಾಡಬೇಕು. ಕ್ಷತ್ರಿಯದ ಕುಲದಲ್ಲಿ ಹುಟ್ಟಿದಂತಹ ನಾನು ಈ ಚಿತ್ರಾಂಗದೆಯ ಮಗನಾಗಿ ಮಣಿಪುರದ ಅಧಿಕಾರಿಯಾಗಿ ನನ್ನ ಯೋಗ್ಯತೆ ಏನು ಅನ್ನೋದನ್ನು ತೋರಿಸಬೇಕು ಎಂಬ ಹಾಗೆ ಕಟಿಬದ್ಧನಾಗಿ ಯುದ್ಧಕ್ಕೆ ಸಿದ್ಧನಾದ್ರೆ ಈಗ ನೀನು ಹೇಳ್ತಿ ಅವ ನಿನ್ನ ಅಪ್ಪ ಎಂಬ ಹಾಗೆ. ನಿನ್ನ ತಂದೆ ಸತ್ಯಕ್ಕಾದರೂ ನನಗೆ ಗೊತ್ತಾಗಲಿಲ್ಲ. ಈಗ ನೀನು ನನ್ನ ಅಪ್ಪ ಎಂಬ ಹಾಗೆ ಹೇಳಿದಾಗ ನನ್ನ ತಪ್ಪಿನ ಅರಿವಾಯಿತು ತಾಯಿ. ತಪ್ಪ ಪಾಲಿಸಿ ಕೊಂಬುದೆಲೆ ತಾಯಿ. ಅವನನ್ನು ಅಪ್ಪ ಎಂಬ ಹಾಗೆ ನಾನು ತಿಳಿಯದೆ ಈ ರೀತಿಯಾಗಿ ಇಂತಹ ಕೃತ್ಯವನ್ನು ನಾನು ಮಾಡಿದೆ. ಜೊತೆಯಲ್ಲಿ ಒಂದು ಸಂದೇಹ ಬರ್ತದೆ. ಏನಪ್ಪ? ತಾತ ಅಂತ ಹೇಳಿದೆಯಲ್ಲ,
ನನ್ನ ಅಪ್ಪ ಅಂತ ನೀನು ಹೇಳಿದ್ದೀನಿ. ನೀನು ಹೇಳುವಾಗ ಒಂದು ಸಂದೇಹ ಬರ್ತದೆ. ಏನದು? ತಾತನೆಂಬುದೆಂದು ಪೇಳು ಎಲೆ ತಾಯಿ. ಅದೇನು ಸಂದೇಹ? ಅಂದ್ರೆ ಒಬ್ಬನಿಗೆ 5 ಮಂದಿಗಳು ಅಪ್ಪನ ಸ್ಥಾನವನ್ನು ತುಂಬುತ್ತಾರೆ. ಅನ್ನ ಕೊಟ್ಟವ, ಆಶ್ರಯ ಕೊಟ್ಟವ, ಆಪತ್ತಿನಲ್ಲಿ ರಕ್ಷಣೆ ಮಾಡಿದವ, ವಿದ್ಯಾದಾನ ಮಾಡಿದವ, ಯಜ್ಞೋಪವೀತ ಹಾಕಿದವ. ಈ 5 ಮಂದಿಗಳಲ್ಲಿ ಅರ್ಜುನನನ್ನ ತಾತನೆಂಬುದೆಂದು ಪೇಳು. ಅನ್ನ ಕೊಟ್ಟವನೇ, ಆಶ್ರಯ ಕೊಟ್ಟವನೇ, ಆಪತ್ತಿನಲ್ಲಿ ರಕ್ಷಣೆ ಮಾಡಿದವನೇ, ವಿದ್ಯಾದಾನ ಮಾಡಿದವನೇ, ಯಜ್ಞೋಪವೀತವನ್ನು ಹಾಕಿದವನೇ. ಈ 5 ಮಂದಿಗಳಲ್ಲಿ ನನ್ನ ಅಪ್ಪ ಹೇಗೆ ಅಂತ ಹೇಳಬೇಕು. ಮಾತ್ರ ಅಲ್ಲ, ಮುಂದೆ ಸಿದ್ಧಿಯಾಗುವ ಹಾಗೆ ನೀನೇ ದಾನಿ. ಅವನು ನಿನಗೆ ಜನ್ಮದಾತ. ಜನ್ಮದಾತನೇ. ಹೇಗೆ ಹೇಗೆ ಕಂದಕ್ಕೆ ಪಾಪ ಅದು ನೀತಿಯಾತ್ರಿಕೆ ಒಂದು ಕೋಟಿ ದಯನ ಬಿದ್ದಾರು ದೇವತ ಇಷ್ಟು ಕುಲ ಜನರಿದು ಹತ್ತು ಗರ್ಭವಾಗ್ತಾನೆ ತಂದೆ ಕಂಪಿಸುರ ಮಗನೇ, ಅಮ್ಮ ಪಾರ್ಥನೇ ನಿನಗೆ ಜನ್ಮದಾತ. ಜನ್ಮದಾತನೇ. ಜನ್ಮದಾತ, ನನ್ನ ಹುಟ್ಟಿಗೆ ಕಾರಣೀಭೂತರಾದವರು. ಹೌದೇ ಹೌದು. ಹಾ, ಹೇಗಪ್ಪ? ಕಾರಣ ಇದೆ. ಕಾರಣಾಂತರಗಳಿಂದ ಪಾರ್ಥನು ತೀರ್ಥಯಾತ್ರೆಯನ್ನು ಕೈಗೊಂಡವನು. ಹಾಗೆ ತೀರ್ಥಯಾತ್ರೆಯನ್ನು ನಡೆಸುತ್ತಾ 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 ಪಾತಾಳ ಲೋಕದವರೆಗಾಗಿ ಗಮಿಸಿ ಆ ಬಳಿಕ ನಮ್ಮಲ್ಲಿಯವರೆಗಾಗಿ ಬಂದವರು. ಈ ಮಣಿಪುರದ ಕಡೆಗಾಗಿ ಬಂದಾಗ ನಾನು ಅವರನ್ನು ಕಂಡಿದ್ದೆ ಮಗನೇ. ಮಾತ್ರವೇ ಅಲ್ಲ, ನಾವಿಬ್ಬರು ಗಾಂಧರ್ವ ರೀತಿಯ ವಿವಾಹವಾಗಿ ಒಂದು ಸೇರಿದೆವು. ನಿನ್ನ ಅಜ್ಜನವರು ಅದನ್ನು ಒಪ್ಪಿದರು ಮಗನೇ. ಮಾತ್ರವೇ ಅಲ್ಲ, ಕೆಲವಷ್ಟು ದಿವಸ ನಾನು ಅವರನ್ನು ಸೇರಿದ್ದೆ. ಆ ಬಳಿಕ ಶುಭ ಮುಹೂರ್ತದಲ್ಲಿ ನಾನು ಅವರಿಂದಲೇ ಗರ್ಭಿಣಿಯಾದೆ. ಆದರೆ ಮುಂದುವರೆದು ಹೋಗಬೇಕಾದದ್ದು ಅವರಿಗೆ ಅನಿವಾರ್ಯವಾದಂತಹ ಕಾರಣ ನಾವು ಅವರನ್ನು ಇಲ್ಲಿಂದ ಬೀಳ್ಕೊಡಲೇಬೇಕಾಯಿತು. ಪುತ್ರಿಕಾ ಧರ್ಮದಂತೆ ನಾವಿಲ್ಲಿ ಅಧಿಕಾರವನ್ನು ನಾವು ನಡೆಸುತ್ತಾ ಇರುವುದರಿಂದ, ನನ್ನ ತಂದೆಗೆ ನಾನೊಬ್ಬಳೇ ಮಗಳಾದುದರಿಂದ ಇಲ್ಲಿ ನನ್ನಲ್ಲಿ ಹುಟ್ಟಿರುವಂತಹ ಸಂತಾನವನ್ನು ಇಲ್ಲೇ ಬಿಟ್ಟು ಹೋಗಬೇಕಾದದ್ದು ಅವರಿಗೆ ಅನಿವಾರ್ಯವೂ ಆಗಿತ್ತು. ಆದ್ದರಿಂದಲಾಗಿ ಹುಟ್ಟಿರುವಂತಹ ನೀನು ತಂದೆಯ ಮುಖ ನೋಡಿದ್ದಿಲ್ಲ. ಇಲ್ಲ. ಅವತ್ತು ನಾನು ಅವರನ್ನು ಕೂಡಿದ ಬಳಿಕ ನಾನು ಮತ್ತವರ ಮುಖ ನೋಡಿದ್ದಿಲ್ಲ. ಇವತ್ತು ದೈವವೇ ನಮ್ಮನ್ನು ಸಂಧಿಸಿದೆ. ಪಾರ್ಥನೆ ಇಲ್ಲಿವರೆಗಾಗಿ ಬಂದಿದ್ದಾನಂತಾದ್ರೆ ಇನ್ನು ಸಂದೇಹ ಬೇಕೆ? ಸಿದ್ಧಿಯಾಗಬೇಕು ತಾನೆ. ಒಂದು ದಾರಿ ಇದೆ. ಕಟ್ಟಿರುವಂತಹ ಕುದುರೆಯನ್ನು ಬಿಡಿಸು, ಕಪ್ಪ ಕಾಣಿಕೆಗಳನ್ನೆಲ್ಲವನ್ನು ಸಂಗ್ರಹಿಸು, ಪುರವನ್ನು ಶೃಂಗರಿಸು, ಸೀಮಂತಿನಿಯರ ಜೊತೆಯಾಗಿ ತರುಣಿಮಣಿಯರ ಜೊತೆಯಾಗಿ ಪೂರ್ಣ ಕುಂಭ ಸ್ವಾಗತವನ್ನು ಮಾಡುತ್ತಾ ಪಾರ್ಥ ಮಹಾಶಯನನ್ನು ನಮ್ಮ ನಗರಕ್ಕೆ ನಗರ ಮೆರವಣಿಗೆಯನ್ನು ಮಾಡಿಸುತ್ತಾ ಕರೆತಾ ಅವರಿಗೆ ಸಮಸ್ತ ರಾಜ್ಯವನ್ನೇ ಒಪ್ಪಿಸಿ ಅವರಿಗೆ ಶರಣಾಗತನಾಗು, ಅವರಲ್ಲಿ ಭಿನ್ನವಿಸಿಕೊಂಡು ನನ್ನನ್ನು ಹಡೆದವಳು ತಾಯಿ ಚಿತ್ರಾಂಗದಾ ದೇವಿ ಎನ್ನುವ ಹಾಗೆ ಹೇಳು. ಮಗು, ಒಂದು ವೇಳೆ ಎಲ್ಲಿಯಾದ್ರೂ ಯೋಚನೆ ಮಾಡಿದ್ರುತ್ತಾದ್ರೆ ಅವರ ಸಾಕಿದವಳು ಉಲೂಪಿ ಅಂತ ಹೇಳು. ಉಲೂಪಿಯ ಸುದ್ದಿ ಹೇಳಿದ್ರೆ ಸಾಕು ಮಗ, ಅವ್ರು ಖಂಡಿತವಾಗಿ ಓಡೋಡಿಕೊಂಡು ಬರ್ತಾರೆ. ಚಿತ್ರಾಂಗದ ಸುದ್ದಿ ಹೇಳಿದ್ರೆ ಸಾಕಾಗುತ್ತೆ. ಹಾಗಲ್ಲ, ಸಾಕಾಗುತ್ತದೆ. ಆದ್ರೆ ನಾವಿಬ್ಬರು ಗೆಳತಿಯರು, ಹಾಗೆ ಹಾಗೆ ಅದು ನೆನಪಾಗುತ್ತದೆ ಅಂತ ಹೇಳಿ. ಆದ್ದರಿಂದಲಾಗಿ ಅವರನ್ನು ಇಲ್ಲಿವರೆಗಾಗಿ ಕರೆತಂದರೆ ನಮ್ಮೆಲ್ಲರಿಗೂ ಸಂತೋಷವಾಗುತ್ತದೆ. ಇಲ್ಲಿಯವರೆಗೆ ಅವನನ್ನು ಅಪ್ಪ ಅಂತ ಗೊತ್ತಾಗ್ಲಿಲ್ಲ. ಇಲ್ಲ. ಈಗ ಗೊತ್ತಾದ ಬಳಿಕ ಯುದ್ಧ ಮಾಡುವುದಲ್ಲ. ಕುದುರೆಯನ್ನು ಕೊಡ್ತೇನೆ, ಕೊಡು. ಬೇಕಾದ್ರೆ ಅದಕ್ಕೆ ಪ್ರತಿ ರೂಪವಾಗಿ 100 ಕುದುರೆ, 1000 ಕೊಡು. ಈ ಮಣಿಪುರವನ್ನೇ ಒಪ್ಪಿಸಿ ಸಂಭ್ರಮದಲ್ಲಿ ಕರ್ಕೊಂಡು ಬರ್ತೇನೆ. ನೀನು ಸ್ವಾಗತಕ್ಕೆ ಸಿದ್ಧಳಾಗಬೇಕು. ಅಯ್ಯೋ, ನನಗೆ ನೀನು ಅದೇ ಕಾತುರ ಕಣ್ಣಿನಿಂದ ಕಾಣುವುದಿಲ್ಲ. ಹೌದಾ? ಹೌದು. ಹಾಗಿದ್ರೆ ಹೋಗಿ ನೀನು ನಗುನಗುತ್ತಾ ಬರಬೇಕು. ಸರಿ. ಪಾರ್ಥನೂ ಬರಬೇಕು. ಕೀರ್ತಿಶಾಲಿಯಾಗುವ ಕುಮಾರ. ಮಂತ್ರೀಶಾ, ಇಲ್ಲಿಗೆ ಬಂದಿದ್ದೀರು? ಎಂತದು ಹೇಳಿ? ಏನಯ್ಯ? ಏನಯ್ಯ ಮಂತ್ರಿ ಏನಯ್ಯ ಏನಯ್ಯ? ಏನಿಯರು ಅಭಿಪ್ರಾಯದ ಮಾತು ಆ ಬಂಧನ ಜಗತ್ತಿಗೆ ಪಾತರಂತೆ ಏನಯ್ಯ? ಭಾಷೆ ಗುರುತವಿತ್ತು ತೆರಳಿದರಂತೋ ಹೌದಯ್ಯ. ವಾದವದು ಬರುತ್ತದೆ ಒದಿತ್ತ ಬಂದು ಏನಯ್ಯ ಮಂತ್ರಿ ಏನಯ್ಯ ಮಂತ್ರೀಶಾ, ಏನಯ್ಯ? ಕ್ಷೇಮ ಕೇಳಿದ್ದಲ್ಲ, ಮತ್ತೆ? ಇದು ಏನಯ್ಯ? ಇದು ಯಾವುದಯ್ಯ? ನಾನು ಹೋಗಿ ಹೇಳಿ ಹೋತೆ ಎಂತದು? ಹಾ. ನಾಳೆ ಯುದ್ಧಕ್ಕೆ ಸಿದ್ಧರಾಗಬೇಕು ಅಂತಲ್ವಾ? ತಯಾರಾಗ್ಬೇಕು ಅಂತ ಹೇಳಿದ್ದೇನೆ. ಬಬ್ರುವಾಹನ ಕಾಳಗ ಯಾವಾಗ ನಡೆಯುತ್ತದೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಹೌದು. ಆದ್ರೆ ಈಗ ಪ್ರಸಂಗ ಬದಲಾಗಬೇಕು. ಏನಂತ? ಬಬ್ರುವಾಹನ ಕಾಳಗ ಇನ್ನಾಗುದಿಲ್ಲ. ಮತ್ತೆ ನಮ್ಮಮ್ಮ ಬಂದು ಹೇಳಿದ್ದಲ್ವಾ? ಏನಂತ? ಹೆತ್ತ ತಾಯಿ ಚಿತ್ರಾಂಗದ ದೇವಿ, ಹಾ. ಸಾಕು ತಾಯಿಯಾದ ಉಲೂಪಿಗಳು ಬಂದು ಹೇಳಿದ್ದೇನು? ಹಾ. ಯಾರನ್ನು ನಿನ್ನ ಶತ್ರು ಅಂತ ನೀನು ಭಾವಿಸಿದ್ಯೋ ಹಾ. ಆ ಪಾರ್ಥ ಮಹಾಶಯ ನಿನ್ನ ಶತ್ರುವಲ್ಲ, ಹಾ. ನಿನ್ನ ಅಪ್ಪ ಅಂತ ಹೇಳಿದ್ದಾರೆ. ನಿನ್ನ- ಅಪ್ಪ ಅಂತ ಗೊತ್ತಾದ
ನಾನು ಬರಲಿ ಯುದ್ಧವನ್ನು ಮಾಡುವುದೇ. ಈಗ ಕುದುರೆ ಕಟ್ಟಿಯಾಗಿದೆ, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಈಗ ಶರಣು ಬರುವುದಾ ಕುದುರೆ ಒಪ್ಪಿಸುವುದಾ? ಓ ರಾಜ, ಓ ರಾಜ ರಾಜ ವಿಷಾರಿತ ದೋಷವಾದಿ ಕಂಠೀರನ್ನು ಮುರಿಯಲು ವೀರ. ತಾಯಿ ಕೇಳಿದ ಮೇಲೆ ರಕ್ತದಲ್ಲಿ ನಿನಗೆ ಕಾಯ ಪಾಯತ್ತಿದ್ದು ಹರಿಬಿಟ್ಟು ನರಗೆ. ರಾಜಾಧೀಶ, ಓ ವಿಷಯ ಹೌದು. ಹಾ, ಅರ್ಜುನ ನಿನ್ನ ಅಪ್ಪ ಅಂತ ನನಗೆ ಗೊತ್ತು. ಒಳ್ಳೆ ಕಥೆ ಆಯ್ತಲ್ಲ ನಿಮ್ಮದು. ನಾನಷ್ಟು ಆಡುವಾಗ ಒಂದು ಮಾತು ಹೇಳ್ಬೋದಿತ್ತಲ್ಲ. ಹೇಳ್ಬಾರ್ದು ನಾನು. ಯಾಕೆ? ಒಂದನೇ, ಹಾ ನಾನು ಹೇಳುವ ತನಕ ಹಾ. ಈ ವಿಚಾರ ನನ್ನ ಮಗನಿಗೆ ಗೊತ್ತಾಗಬಾರ್ದು ಹಾ. ಎಂಬುದಾಗಿ ನನ್ನಿಂದ ಭಾಷೆ ತಗೊಂಡಿದ್ದಾರೆ. ಅಮ್ಮನ ಹೌದು. ಹಾ. ಇನ್ನೊಂದು, ಹಾ ಯಾರೇ ಆಗಲಿ ಹಾ. ಅಪ್ಪ ಇಂಥವಂತ ಹೇಳಬೇಕಂತ ಯಾರು ತಾಯಿ. ಅಲ್ಲ. ಹೌದು. ಅದು ನಾವೆಲ್ಲ ಹೇಳಲಿಕ್ಕೆ ಆಗ್ತದ? ಹಾಗೆ ಬೇಡ, ಹಾ. ಯೋಚನೆ ಮಾಡಬೇಡ. ಈಗ ಇನ್ನು ಹೋಗುವುದು, ಹಾ. ಕಾಲಿಗೆ ಅಡ್ಡ ಬೀಳುವುದು. ಹಾ. ತಾಯಿ ಬೇಡಿದ ಮೇಲೆ ತಪ್ಪು ತಿಳಿಯಿತು ಎನಗೆ ಹಾ. ತಪ್ಪ ಕಾಣಿಕೆ ಕೊಟ್ಟು ಹಾ. ತನ್ನಿಸಿ ಕರೆದರು. ಹೌದಾ? ಹೌದು. ಹಾಗಿದ್ರೆ ಚತುರಂಗ ಸೇನೆ ಸದ್ಯಕ್ಕೆ ವಿಶ್ರಾಂತಿಯನ್ನು ಪಡೆ. ಹೌದು. ಮಂಗಳಾಂಗಿಣಿಯರು, ಹೌದು. ಕಲಾಶ ಕನ್ನಡಿ ಹಾ. ಎಲ್ಲ ಹಿಡ್ಕೊಂಡು ಬರ್ಲಿ. ಹಾ. ಜಯಘೋಷವನ್ನು ಮಾಡುತ್ತಾ ಹಾ. ಪಾರ್ಥ ಮಹಾಶಯರ ಬಳಿಗೆ ಹೋಗುವ.
ಸಾಕ್ಷಿಯಾಗಿದ್ದೇನೆ. ಅನುಸಾಲ್ವ ಎಂಬಂತಹ ನಾಮಧೇಯದಿಂದ ಸೌಭಾಗ್ಯೇಶ್ವರ ಸರ್ವಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ಎಂದಿನಂತೆ ಇಂದೂ ಕೂಡ ನಿತ್ಯ ವಿಧಿಗಳನ್ನ ಪೂರೈಸಿ ಸಭಾ ಪ್ರವೇಶವನ್ನು ಮಾಡಿದೆ. ಸಭಾ ಪ್ರವೇಶ ಮಾಡಿದ್ದೇ ತಡ ಅನುಸಾಲ್ವ ಮಹಾಪ್ರಭುಗಳಿಗೆ ಜಯವಾಗಲಿ ಎಂಬಂತಹ ಉದ್ಘೋಷ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಹೀಗಿರುವಾಗ ಏನದು ಅರ್ಜುನ ದೇವರು ನಡೆಸಿದಂತಹ ಅಶ್ವಮೇಧ, ಈ ಅಶ್ವಮೇಧದಲ್ಲಿ ತುರಗವನ್ನ ಬಂಧಿಸಿದ್ದಾರೆ. ಯಾಕೆ? ಬಲು ಇದೆ ಎಂಬಂತಹ ಕಾರಣ ದೃಷ್ಟಿಯಿಂದ ತುರಗವನ್ನು ಬಂಧಿಸಿದವನಿದ್ದೇನೆ. ಯಾಕೆ? ಹರಿದರ್ಶನವಾಗಬೇಕು ಎಂಬಂತಹ ಕಾರಣಾರ್ಥವಾಗಿ ತುರಗವನ್ನು ಬಂಧಿಸಿದೆ. ಹರಿಯ ಉಪದೇಶದಂತೆ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ಹಸ್ತಿನಾವತಿಗೆ ಹಾಗಿರುವಾಗ ಇನ್ನು ಯಾಕೆ ತಡ? ಅರ್ಜುನ ಸೇನೆಯೊಂದಿಗೆ ಸೇರ್ತೇನೆ. ಸಮೂಹವೇ ಕಾಣುತ್ತಿದೆ. ಎತ್ತೆತ್ತಲು ಕತ್ತೆತ್ತಿ ನೋಡುವಾಗ ಮುತ್ತಿನ ಕಿರೀಟವನ್ನು ಹೊತ್ತಂತ ಮಕುಟಮಣಿಗಳೇ ಕಾಣುತ್ತಾ ಇದ್ದಾರೆ. ನನಗಂತೂ ಅರ್ಜುನನ ಪರಿಚಯ ಇಲ್ಲ. ಉಂಟಲ್ಲ? ಹಾಗಿದ್ರೆ ಒಂದು ಕೆಲಸ ಮಾಡಿ, ಇಷ್ಟು ಮಂದಿಗಳಲ್ಲಿ ನನ್ನಪ್ಪ ಪಾರ್ಥ ಮಹಾಶಯ ಯಾರು ಒಬ್ಬೊಬ್ಬರದೇ ಪರಿಚಯ ಕೇಳಬೇಕು. ನನಗೆ ಗುರ್ತುಂಟು, ಗೊತ್ತುಂಟು, ಬಂದವರು ಯಾರು ಅಂತ ತಿಳಿಬೇಕು. ಈಗ ಯಾರು ಅಂತ ಗೊತ್ತಾಗುದಿಲ್ಲ. ಗುರ್ತುಂಟು, ಈಗ ಗೊತ್ತಾಗುದಿಲ್ಲ. ತುಂಬಾ ವರ್ಷ ಆಯ್ತಲ್ಲ. ಅದು ನಿಮಗೆ ಅದು ನೀವು ಗುರ್ತ ಮರೆಯುವ ಏನು? ಈಗ ಪ್ರಾಯ ಆಯ್ತು, ಮರ್ತೋಗಿದೆ. ನೋಡುವ, ಕೇಳುವ. ನಮಸ್ಕಾರವಯ್ಯ. ನಮಸ್ಕಾರ. ಒಳ್ಳೆಯದು. ಅದಂತೂ ನನ್ನ ಅಪ್ಪ ಅಲ್ಲ. ನಮ್ಮ ನಾಮಧೇಯ ಅನುಸಾಲ್ವ. ಅದು ಗೊತ್ತಾಗ್ತದೆ. ಯಾರು? ಇವರಿಗೆ ಕೂತ್ರೆ ಅನ್ನ ಸಾರು. ಹಾಗೆ ಸರಿ ಕೇಳಿ. ಹಾಗಲ್ಲಯ್ಯ, ಅನುಸಾಲ್ವ. ಹೌದಯ್ಯ. ನಮಸ್ಕಾರ. ನಮಸ್ಕಾರ. ನಮ್ಮ ನಾಮಧೇಯ ಪ್ರದ್ಯುಮ್ನ. ಬಳದ್ಯಕುಮ. ಪ್ರದ್ಯುಮ್ನ. ಬಳದ್ಯಕುಮ. ಪ್ರದ್ಯುಮ್ನ. ಬಳದ್ಯಮ್ನ. ಇದು ನಮ್ಮ ಹೆಸರು. ವೃಷಕೇತು. ಮಂತ್ರಿಗಳೇ, ನೀವು ಈಗ ಒಬ್ಬೊಬ್ಬರಲ್ಲಿ ಕೇಳಿಕೊಂಡು ಹೋದ್ರೆ ಅದಕ್ಕೆ ಸಮಯ ಹೋಗ್ತದೆ. ಹೌದೌದು. ಯಾರಲ್ಲಿ ಆದ್ರೂ ಒಬ್ಬರಲ್ಲಿ ಕೇಳಿ. ಇಲ್ಲಿ ಅರ್ಜುನ ಯಾರು ಬಗ್ಗೆ ಇಲ್ಲಿ ಅರ್ಜುನ ಮಹಾಶಯ ಯಾರು? ಅರ್ಜುನ ನೋಡು. ಯಾರು? ಹೌದಾ? ಹಾಗಿದ್ರೆ ಕಪ್ಪಗಾಡಿಗೆ ಎಲ್ಲಿ ಉಂಟು?
ಭಜನು ಆವರಾಯನಾತ್ಮಜ. ಹೀಗೆ ಇವನ ವ್ಯವಹಾರವನ್ನ ಕಂಡಾಕ್ಷಣ ಸಹಜವಾಗಿಯೇ ಪ್ರಶ್ನೆ ಮೂಡಿಯೇ ಮೂಡುತ್ತದೆ. ಮಣಿಪುರಕ್ಕೆ ನಮ್ಮ ಸೇನೆ ಬಂದಾಕ್ಷಣ ನಿಮ್ಮವರಲ್ಲಿ ನಾನೇ ವಿಚಾರಿಸಿದ್ದು ಈ ಪುರದ ಬಗೆ ಹೇಗೆ ಎನ್ನುವ ಹಾಗೆ. ಶೇಷನ ಮೊಮ್ಮಗ, ಒಬ್ರು ವಾಹನ, ಒಬ್ಬ ಪರಮದೇವಿ ಭಕ್ತ, ಮಹಾಪರಾಕ್ರಮಿ ಎನ್ನುವ ಹಾಗೆ ನೀವೇ ಆಡಿದವರು. ನಿಜ. ನೋಡಬಾರದೆ ವಿಚಿತ್ರ ಏನು ಅಂತ. ನಿಜವಾಗಿ ಇವನು ದೈವಿ ಭಕ್ತನೇ ಹೌದಾಗಿರ್ತಾ ಇದ್ರೆ ಕೃಷ್ಣಾನುಗ್ರಹಕ್ಕೆ ಪಾತ್ರರಾದಂತಹ ಪಾಂಡವರ ಅಶ್ವಮೇಧದ ಕುದುರೆಯನ್ನು ಕಟ್ತಾ ಇದ್ದ. ಅಲ್ಲ, ಒಬ್ಬ ವಿಕ್ರಮಿಯೇ ಹೌದಾಗಿರ್ತಾ ಇದ್ರೆ ಹೇಡಿಗಳ ಹಾಗೆ ಕಪ್ಪ ಕಾಣಿಕೆಯನ್ನ ತಂದು ಪದತದಲ್ಲಿ ಇಟ್ಟು ಶರಣು ಬರುವುದಕ್ಕೆ ಸಾಧ್ಯವಾಗುತ್ತಾ ಇತ್ತ. ನೀವು ಒಬ್ಬರೇ ಇದ್ದದ್ದಲ್ಲ. ಒಬ್ಬ ಬಲಹೀನ ಎನ್ನುವ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಆಕ್ಷೇಪ ಮಾಡುವ ಹಾಗಿಲ್ಲ. ಯಾಕೆಂದ್ರೆ ಒಬ್ಬರೇ ಬಂದದ್ದಲ್ವಲ್ಲ ಇವ. ಸಾವಿರಾರು ಮಂದಿ ಸೇನಾ ಬಲದವರನ್ನೆಲ್ಲ ಒಡಗೂಡಿಕೊಂಡು ಬಂದಿದ್ದಾನೆ. ಪ್ರಾಯದಲ್ಲಿ ಇವ ಸಣ್ಣವನಾಗಿರಬಹುದು, ಹಾಗಂತ ಇವನ ಜೊತೆಯಲ್ಲಿ ಬಂದಂತಹ ಮಂತ್ರಿಗಳಿಗೆ ವಯಸ್ಸೇನು ಕಡಿಮೆ ಆಗಲಿಲ್ಲ. ತಲೆಯ ಕೂದಲು ಬೆಳ್ಳಗಾಗಿ ಹೋಗಿದೆ. ಕೇವಲ ತಲೆಯ ಕೂದಲು ಬೆಳ್ಳಗಾದ್ರೂ ಸಾಕಾಗ್ಲಿಕ್ಕಿಲ್ಲ, ನಾವು ಅನುಭವಿಗಳು ಎನ್ನುವುದನ್ನು ಪ್ರಕಟಪಡಿಸಬೇಕಾಗುತ್ತದೆ. ಇಂತಹ ಮಂತ್ರಿಗಳನ್ನೆಲ್ಲ ಕಟ್ಟಿಕೊಂಡು ರಾಜಕಾರಣ ನಡೆಸುವುದು ಯಾವ ಅರಸನಿಗಾದ್ರೂ ಆದೀತು? ಅರ್ಥ ಆಯಿತು. ಬಹುಶಃ ಇಂತಹ ಮಂತ್ರಿಗಳದ್ದೇ ವ್ಯವಹಾರ ಸರಿಯಾಗಿಲ್ಲ, ಹಾಗಾಗಿ ಇವನಿಂದ ಗಂಡುತನವನ್ನ ಪ್ರದರ್ಶಿಸುವುದಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಗಂಡಾದಂತಹ ಇವ ಗಂಡದೆಯ ಗುಂಡಿಗೆಯನ್ನ ಹೊಂದಿ ಬರಬೇಕಾದವ ಚಂಡರಂತೆ ಒಂದು ಬೇಗ ಬೀರನೀನು ನವಿಸೆ ಕಂಡು ಸಲ್ಲವೇನು ನೋಡೆ ಬೀರನೀನು. ಕ್ಷತ್ರಿಯನಾದವನಿಗೆ ಪೌರುಷವೇ ಆಭರಣ ಇದ್ದ ಹಾಗೆ ಆ ಆಭರಣವನ್ನ ಧರಿಸಿ ಬಂದವನಲ್ಲ. ರಣಹೇಡಿಗಳ ಹಾಗೆ, ಧೈರ್ಯ ದರಿದ್ರರ ಹಾಗೆ ಶರಣಾಗತಿಯನ್ನ ಕೊಡುತ್ತಾ ಇದ್ದಾನೆ. ಕುದುರೆಯನ್ನ ಮುಂದಿರಿಸಿದ್ದೇನೆ, ಕಪ್ಪ ಕಾಣಿಕೆಯನ್ನ ಪದತಲದಲ್ಲಿಟ್ಟು ಶರಣು ಬರ್ತಾನಂತಾದ್ರೆ, ಇಂತಹ ಹೇಡಿಯಿಂದ ನಾ ಕಪ್ಪವನ್ನ ಸ್ವೀಕರಿಸಿದೆ ಅಂತಾದ್ರೆ ನನ್ನ ಘನತೆಗೆ ಧಕ್ಕೆ ಬಂದೀತು. ಇವನಿಗೆ ಧಿಕ್ಕಾರ. ಹೇಳಬೇಕಾದನ್ನು ಹೇಳದೆ ಹೋದ್ರೆ ಏನಾಗುತ್ತದೆ ಅಂತ ಗೊತ್ತಾಯ್ತಾ ಈಗ? ಅದು ಏನಾಗ್ತದೆ ಗೊತ್ತುಂಟಾ? ತಪ್ಪು ಮಾಡಿದ್ರು ನಾವೇ. ಅಲ್ಲ, ನಿಮಗೊಂದು ಸಹಸ್ರನಾಮ ಆಯ್ತಲ್ಲ, ಅದು ನಿಮ್ಮದೇ ತಪ್ಪ. ಅಪ್ಪ ಇವ ಅಂತ ನನ್ನಲ್ಲಿ ಮೊದಲೇ ಹೇಳಬೇಕು. ನಾವೇ ಹೇಳಬಾರ್ದು. ಈಗ ಇಲ್ಲಿಗೆ ಬಂದು ಎಲ್ಲರ ಪರಿಚಯ ನೀವು ಕೇಳಿದ್ರಿ, ನಾನು ಯಾರು ಅಂತ ಹೇಳಿದ್ದೀರಾ ನೀವು? ನಾನು ಯಾರು ಅಂತ ನೀನು ಹೇಳ್ಬೇಕಲ್ಲ, ನಾನೇ ಹಾಗಿದ್ರೆ ನಾನೇ ಹೇಳುವ. ಆಶ್ಚರ್ಯ ಆಗಿರಬಹುದು. ತಪ್ಪು ನನ್ನದ್ದೇ. ನಾನು ಯಾರು ಅಂತ ನಿಮ್ಮಲ್ಲಿ ಹೇಳಿಲ್ಲ. ಯಾರೇ ಆಗಲಿ ಒಬ್ಬ ಮತ್ತೊಬ್ಬನಲ್ಲಿ ಮಾತಾಡುವಾಗ ತಾನು ಯಾರು, ತನ್ನ ತಂದೆ ತಾಯಿ ಯಾರು, ತನ್ನ ಕುಲ ಪ್ರವರ ಏನು, ಪೂರ್ವಾಪರ ಏನು ಅನ್ನುವುದನ್ನು ಹೇಳಿ ಮತ್ತೆ ನಮಸ್ಕಾರ ಮಾಡಬೇಕು ಅನ್ನುವುದು ಕ್ರಮ. ನಿಮ್ಮ ಘನವಾದ ತೇಜಸ್ಸನ್ನು ಕಂಡಾಗ ಆ ಕಾರ್ಯದಲ್ಲಿ ನಾನು ಹಿಂದೆ ಉಳಿದೆ.
ನಾನು ಬಬ್ರುವಾಹನ, ಈ ಮಣಿಪುರದ ಅಧಿಕಾರಿ, ಚಿತ್ರಾಂಗದೆಯ ಮಗ, ಉಲೂಪಿ ನನ್ನ ಸಾಕುತಾಯಿ, ನೀವೇ ನನ್ನ ಅಪ್ಪ. ಹೀಗೆ ಹೇಳುವಾಗ ನೀವು ನಂಬಲಿಕ್ಕಿಲ್ಲ. ಹಿಂದಕ್ಕಾದ್ರೂ ನೀವು ತೀರ್ಥಯಾತ್ರೆಗೆ ಬಂದ ಸಂದರ್ಭದಲ್ಲಿ ಈ ಮಣಲೂರಿಗೆ ಬಂದ್ರಿ ಅಂತ, ಮಣಿಪುರಕ್ಕೆ. ಇಲ್ಲಿ ನನ್ನ ಅಮ್ಮನಾದಂತಹ ಚಿತ್ರಾಂಗದ ದೇವಿಯನ್ನು ನೋಡಿದ್ರಂತೆ. ನಿಮ್ಮಿಬ್ಬರ ಕಣ್ಣುಗಳು ಜೊತೆಯಾಯಿತು, ನಿಮ್ಮ ಇಬ್ಬರ ಹೃದಯಗಳು ಒಂದಾಯಿತು. ನಿಮ್ಮಲ್ಲಿ ಪ್ರೇಮಾಂಕುರವಾದ ಕಾಲಕ್ಕೆ ಪುತ್ರಿಕಾ ಧರ್ಮದಂತೆ ಗಾಂಧರ್ವ ವಿಧೆಯಿಂದ ನೀವು ಮದುವೆಯಾದ್ರಂತೆ. ನಿಮ್ಮಿಬ್ಬರ ದಾಂಪತ್ಯದ ಫಲವಾಗಿ ನಾನು ಹುಟ್ಟಿಕೊಂಡೆ. ಆಮೇಲೆ ನೀವು ಮುಂದುವರಿದಿರಿ, ಮತ್ತೆ ಇಲ್ಲಿಗೆ ಬರಲಿಲ್ಲ. ನನ್ನ ಅಮ್ಮನ ಮಾತಿನ ಪ್ರಕಾರ ಈ ಪೀಠವನ್ನು ನಾನು ಏರಿದ್ದೆ. ಮೊನ್ನೆ ನಿಮ್ಮ ಕುದುರೆ ಬಂದಾಗ ಅದರ ಹಣೆಯಲ್ಲಿರುವ ಲೇಖನ ಓದಿದ್ದು ಇವರೇ. ಅದನ್ನು ಓದಿದಾಗ ನನಗೆ ಕೋಪ ಬಂತು. ಯಾಕಂದ್ರೆ ನೀವು ನನ್ನ ಅಪ್ಪ ಅಂತ ಗೊತ್ತಾಗ್ಲಿಲ್ಲ. ಕ್ಷತ್ರಿಯ ಪಂಥದ ಹಾಗೆ ಕುದುರೆಯನ್ನು ಕಟ್ಟಿದ್ದೇನೆ. ಆ ಸಮಯದಲ್ಲಿ ಸಾಕುತಾಯಿ ಉಲೂಪಿ, ಹೆತ್ತ ತಾಯಿ ಚಿತ್ರಾಂಗದ ದೇವಿ ಬಂದು ಹೇಳಿದ್ದೇನು, ಯಾರನ್ನು ಶತ್ರು ಅಂತ ಭಾವಿಸಿದ್ದೀಯೋ ಅವನಿನ್ನ ಶತ್ರುವಲ್ಲ, ನಿನ್ನ ಜನ್ಮಕ್ಕೆ ಕಾರಣೀಭೂತನಾದಂತಹ ನಿನ್ನಪ್ಪ ಎಂಬ ಹಾಗೆ ಹೇಳಿದಾಗ ತಪ್ಪಿನ ಅರಿವಾಯಿತು. ಆದ್ದರಿಂದಲೇ ಕಪ್ಪು ಕಾಣಿಕೆಯನ್ನು ಕಟ್ಟಿದ ಕುದುರೆಯನ್ನು, ಅದಕ್ಕೆ ಬೇಕಾಗಿ ಪ್ರತಿಯಾಗಿ 100 ಕುದುರೆಯನ್ನು ತಂದಿದ್ದೇನೆ, ಒಪ್ಪಿಸಿದ್ದೇನೆ. ನಾನು ನಿನ್ನ ಮಗ, ನನ್ನ ತಪ್ಪನ್ನು ಒಪ್ಪಿಕೊಳ್ಬೇಕು, ಮನ್ನಿಸಬೇಕು. ಇಂದ್ರಜಾತ ಕೇಳು ಈತನನ್ನು ನೋಡುವಾಗ ಈತ ನಿಂತಹ ನಿಲುವು, ಈತನ ವಾಕ್ಚಾತುರ್ಯ, ಇದನ್ನೆಲ್ಲ ನೋಡುವಾಗ ನಿಮ್ಮ ಮಗನಂತೆ ಅನುಭವ ಬರುತ್ತಾ ಇದೆ. ಹಾಗಂತ ಕಪ್ಪ ಕಾಣಿಕೆಯನ್ನ ಕೊಟ್ಟು ಪಾದಕ್ಕೆ ಎರಗಿದ್ದಾನೆ. ಆದರೂ ಕೂಡ ನಿಮ್ಮ ಮಗನಲ್ಲ ಎಂಬುದಾಗಿ ನೀವು ಹೇಳುತ್ತಾ ಇದ್ದೀರಿ. ಯಾಕೆ ಈ ರೀತಿಯಾದಂತಹ ಕೋಪ ಹೇಳಬಹುದೇ? ತಪ್ಪಿಗೆ ಮುಂದಿಲ್ಲ, ತಪ್ಪಿಗೆ ಅಂಜುವಲ್ಲ, ಮುಂದಿಲ್ಲ. ಅಪ್ಪನೆಂಬ ಭಕ್ತಿಗಾಗಿ ಬಂದ ಈ ಸಾರಿ ಇಂದ್ರಜಾತ ಕೇಳು ಮಾತಾ. ಚಿಕ್ಕಪ್ಪ, ಒಂದೊಮ್ಮೆಗೆ ನಮ್ಮ ಅಶ್ವವನ್ನು ಕಟ್ಟಿದರು. ಈ ಕಾಲಕ್ಕೆ ತಪ್ಪಿನ ಅರಿವಾಗಿ ಕಪ್ಪವನ್ನು ತಂದು ಒಪ್ಪಿದವನಿದ್ದಾನೆ. ಮಾತ್ರವಲ್ಲ, ತಾನು ತಪ್ಪು ಮಾಡಿದ್ದೇನೆ ಎನ್ನುವುದಾಗಿ ಆತನಿಗೆ ಅರಿವಾಗಿದೆ. ತಪ್ಪಿಗೆ ಯಾವುದೇ ರೀತಿ ಅಂಜಿಕೆಯನ್ನು ಪಡುವವನಲ್ಲ. ಆತನನ್ನು ನೋಡಿದರೆ ನಿಮ್ಮ ಹೋಳಿಕೆಯನ್ನೇ ಕಾಣ್ತಾ ಇದ್ದೇನೆ. ಆದ್ದರಿಂದ ಮಗ ಎನ್ನುವುದಾಗಿ ಒಪ್ಪಬಹುದಲ್ಲ. ಹೇಗೆ ಒಪ್ಪುವುದಕ್ಕೆ ಸಾಧ್ಯವಾದೀತು? ಓ ಹಂಸಕೇತನಾದಿಗಳೇ, ಏನು ವಂಶ
ಅತ್ತೊಳು ಬೀರಿಸಿಕೊಂಡು ತಲೆಯ ತಗ್ಗಿಪನೆ ತಲೆಯ ತಗ್ಗಿಪನೆ ಹಂಸಗೆ ನಾದಿಗಳೆಲ್ಲ ಕೇಳಿ ಹಂಸಕೇತನ ಪ್ರದ್ಯುಮ್ನ ವೃಷಕೇತು ಮೊದಲಾದ ವೀರಾದಿ ವೀರರು ತಮಾಷೆಯ ಈ ಬಾಲಕನನ್ನ ಕಂಡಾಗ ನಿಮ್ಮ ಮಗನಿದ್ದಾನೆ, ಒಪ್ಪಿಕೊಳ್ಳಿ ಅಪ್ಪಿಕೊಳ್ಳಿ ಎನ್ನುವ ಹಾಗೆ ಸೂಚನೆಯನ್ನು ಕೊಡ್ತಾ ಇದ್ದೀರಿ. ಹೌದಯ್ಯ. ಯಾವ ನೆಲೆಯಲ್ಲಿ ಈ ರೀತಿಯಾಗಿ ಆರೋಪಿಸುತ್ತಾ ಇದ್ದೀರೋ ನನಗಂತೂ ಅರ್ಥವಾಗುತ್ತಾ ಇಲ್ಲ. ಛೇ, ಎತ್ತಣಿಂದ ಎತ್ತಣ ಸಂಬಂಧವಾದೀತು. ಒಬ್ಬ ಪರಾಕ್ರಮಿಗೆ ಇಂತಹ ಒಬ್ಬ ರಣ ಹೇಳಿ ಮಗ ಹುಟ್ಟುವುದಕ್ಕೆ ಸಾಧ್ಯವಾದೀತೆ? ನನ್ನ ಮಗನೇ ಹೌದಾಗಿರ್ತಾ ಇದ್ರೆ ನಮ್ಮ ಅಶ್ವಮೇಧದ ಕುದುರೆಯನ್ನ ಇವ ಕಟ್ಟುವುದಿಲ್ಲವಾಗಿತ್ತು. ಒಂದು ವೇಳೆ ತಿಳಿಯದೆ ಕಟ್ಟಿದ ಅಂತ ಭಾವಿಸೋಣ, ಹೇಡಿಗಳ ಹಾಗೆ ಶರಣಾಗತಿಯನ್ನು ಹೊಂದುವುದಿಲ್ಲವಾಗಿತ್ತು. ವೀರ ಕ್ಷಾತ್ರಿಯರಿಗೆ ಉಚಿತವಾದಂತಹ ರಣಕ್ಷೇತ್ರದಲ್ಲಿ ತನ್ನ ಶಕ್ತಿಯನ್ನ ಪ್ರದರ್ಶಿಸಿ ಒಂದು ತಾನು ಸೋತು ಅಲ್ಲ ನನ್ನನ್ನ ಸೋಲಿಸಿ ನಿಮ್ಮ ಮಗ ಎನ್ನುವುದನ್ನ ಈತ ಸಾಬೀತುಪಡಿಸುತ್ತಾ ಇದ್ದಾನೆ. ಶ್ರೇಷ್ಠವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದಂತಹ ನಾವು ಮಾಡುತ್ತಾ ಇದ್ದಂತಹ ಆ ಪುಣ್ಯ ಕಾರ್ಯಕ್ಕೆ ಇವ ಭಂಗ ತರ್ತಾ ಇದ್ದಾನಂತಾದ್ರೆ ನಿಜವಾಗಿ ಒಬ್ಬ ವಂಶ ಅಪರಾಧಿಯೇ ಹೌದೀತ. ಇಂತಹ ಅಪರಾಧಿಯನ್ನ ನನ್ನ ಮಗ ಅಂತ ನಾನು ಹೇಗೆ ಒಪ್ಪಿಕೊಳ್ಳಬೇಕು, ಹೇಗೆ ಅಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ? ಇವರಿಗೆ ಮಕ್ಕಳಿಲ್ವಾ? ಕಂದರಿಗೆ ಇಲ್ಲ ಕಾಂತಿ ಸುಭದ್ರಿಯಳು ಕಂದರಿಗೆ ಇಲ್ಲ ಕಾಂತಿ ಸುಭದ್ರಿಯಳು ಯಾಕೆ ಆದ ಗಾಯದ ಮೇಲೆ ಕಾದ ಬರೆಯನ್ನ ಎಳೆಯುವುದಕ್ಕೆ ಪ್ರಯತ್ನ ಪಡುತ್ತಾ ಇದ್ದೀನಿ? ನನ್ನ ಬದುಕಿನಲ್ಲಿ ಘಟಿಸಿದಂತಹ ಕಹಿ ಘಟನೆಯನ್ನ ಮರೆಯುವುದಕ್ಕಷ್ಟೇ ಈಗ ನಾನು ಪ್ರಯತ್ನವನ್ನ ಪಡುತ್ತಾ ಇದ್ದೀನಿ. ಯಾವ ಬಾಯಲ್ಲಿ ಹೇಳಿ ನನಗೆ ಮಕ್ಕಳಿಲ್ಲ ಎನ್ನುವ ಹಾಗೆ. ಹಂಸಧ್ವಜ ಭೂಪತಿ, ಈಗ ನೀನು ನನ್ನ ಸೇನೆಯಲ್ಲಿ ಇದ್ದೀಯಲ್ಲ, ಆವತ್ತು ನಿಮ್ಮ ನಾಡಿಗೆ ನಾನು ಧಾವಿಸಿ ಬಂದವಾಗ ಸುತನ್ವ ಸುರತರ ಪರಾಕ್ರಮವನ್ನ ಕಂಡು ಹೆಮ್ಮೆಯಿಂದ ಬೀಗಿದವನು, ಧನ್ಯತೆಯಿಂದ ಬಾಗಿದವನು. ನನ್ನ ಮಗ ಎನ್ನುವ ಹಾಗೆ ನೀನು ಸಂತೋಷವನ್ನ ಪಟ್ಟವನು. ಏನು ಅರ್ಜುನನ ವಿಷಯವನ್ನ ತಿಳಿಯದೆ ಅವ ಪರಾಕ್ರಮವನ್ನು ಮೆರೆಸುವುದಕ್ಕೆ ಮುಂದಾದದ್ದ. ತಿಳಿದು ಬಂದಿದ್ದಾನೆ. ಯಾಕೆ? ಒಬ್ಬ ವೀರ ಕ್ಷಾತ್ರಿಯನಾದವನಿಗೆ ರಣಕ್ಷೇತ್ರವೇ ಉಚಿತವಾದದ್ದು ಎನ್ನುವ ಉದ್ದೇಶದಿಂದ ತನ್ನ ದೇಹದಲ್ಲಿ ಕೊನೆಯ ಉಸಿರಿರುವ ತನಕ ಹೋರಾಡಿ ವೀರ ಸ್ವರ್ಗವನ್ನ ಸಂಪಾದಿಸಿದ ಕೃಷ್ಣ ದರ್ಶನದಿಂದಲಾಗಿ ಹೇಗೆ ಆ ಮಗನನ್ನ ಕಂಡು ನೀನು ಹರ್ಷಿತನಾಗಿದ್ದೀಯೋ, ಸಾವಿನಲ್ಲಿಯೂ ಸಾರ್ಥಕವನ್ನ ಕಂಡಿದ್ದೀಯೋ, ಅದೇ ರೀತಿಯಾಗಿ ನನಗೂ ಒಬ್ಬ ಮಗ ಇದ್ದ. ಮಕ್ಕಳಿದ್ದಾರೆ. ಹೌದು. ಪ್ರೀತಿಯ ಮಡದಿಯಾದಂತಹ ಸುಭದ್ರೆಯೋ ಗರ್ಭವನ್ನ ಬೆಳಗಿದವ ವೀರ ಅಭಿಮನ್ಯು ಬೆಂಕಿಯ ಚೆಂಡು. ಹಿರಿಯರಾದಂತಹ ಭೀಷ್ಮರಿಂದಲಾಗಿ ಭಾರತ ರತ್ನ ಎನ್ನುವಂತಹ ನೆಗಳತೆಗೆ ಪಾತ್ರನಾದವ. ವಿರೋಧಿಗಳು ರಚಿಸಿದಂತಹ ಅಭೇದ್ಯವಾದಂತಹ ಚಕ್ರವ್ಯೂಹವನ್ನ ಪ್ರವೇಶಿಸಿ ಅಲ್ಲಿರುವಂತಹ ಅತಿರಥ ಮಹಾರಥರನ್ನೆಲ್ಲ ಸದಬಡಿದು ತಾನಾಗಿ ವಿಜೃಂಭಿಸುತ್ತಾ ಇದ್ದಂತಹ ಆ ಕಾಲಕ್ಕೆ ವಿರೋಧಿಗಳ ಕಪಟದಿಂದಲಾಗಿ ಇಹಲೋಕದ ಯಾತ್ರೆಯನ್ನ ಮುಗಿಸಿ ವೀರ ಸ್ವರ್ಗವನ್ನ ಸಂಪಾದಿಸಿದವ ಒಬ್ಬನೇ ನನ್ನ ವೀರಕುಮಾರನಾದಂತಹ ಅಭಿಮನ್ಯು. ಹಾಗಾದ್ರೆ ಈತ ಈತ ಚಿತ್ರಗದೆಯ
ಮಿತ್ರರೊಡನೆ ಕೂಡಿ ವಿಚಿತ್ರ ಜಗ್ಭವತಾಡಿ ಪಡೆದಿದ್ದದ ಛತ್ರಿ ಕುಲದವನು ಶರಣು ಬರುವುದುಂಟೆ ಛತ್ರಿ ಕುಲದವನು ಶರಣು ಬರುವುದುಂಟೆ ಪುತ್ರ ಗಂಧರ್ವರ ಕುಲಕ್ಕೆ ಪ್ರಪಂಚದಲ್ಲಿ ಒಬ್ಬರಂತೆ 7 ಮಂದಿ ಇರ್ತಾರೆನ್ನುವುದು ವಾಡಿಕೆಯ ಮಾತು. 60 ವರ್ಷ ದಾಟಿದಂತಹ ನನ್ನನ್ನ ಮೊನ್ನೆಯಷ್ಟೇ ಪ್ರಮೀಳೆ ಅಂತವಳು ಬಯಸ್ತಾಳಂತಾದ್ರೆ ಏನು ನನ್ನ ರೂಪಕ್ಕೆ ಮೆಚ್ಚಿದ್ದವಳು ಅಲ್ಲ, ನನ್ನ ಪರಾಕ್ರಮಕ್ಕೆ ಮೆಚ್ಚಿತ್ತು. ಸುದೀರ್ಘವಾದಂತಹ ನನ್ನ ಬದುಕಿನ ಸಾಹಸದ ಅಭಿಮಾನಿಯಾಗಿ ನನ್ನನ್ನು ವರಿಸುವ ನಿರ್ಧಾರಕ್ಕೆ ಬಂದದ್ದು. ಬಹುಶಃ ಇವನ ತಾಯಿಯಾದಂತಹ ಚಿತ್ರಾಂಗದೆಯೂ ನನ್ನ ವಿಷಯದ ಕುರಿತಾಗಿ ಕೇಳಿ ಅಭಿಮಾನ ಗೌರವವನ್ನು ಹೊಂದಿರಬೇಕು. ನನ್ನಂತೆ ಇರುವಂತಹ ವೀರಕುಮಾರನನ್ನ ಪಡೆಯಬೇಕೆನ್ನುವಂತಹ ಅಭಿಲಾಷೆಯನ್ನು ಹೊತ್ತಿರಬೇಕು. ಕೇಳಲಿಲ್ವ ನಾವು ಈ ಹಿಂದೆ ನಾರದರಾಡಿದಂತಹ ಕಥೆಯನ್ನು? ಹೇಗೆ? ನಾರದರು ಹೋಗಿ ಕಯಾದುವಿಗೆ ಉಪದೇಶವನ್ನು ಮಾಡ್ತಾರಂತೆ. ನಿನ್ನ ಪತಿಯನ್ನ ಕೂಡುವ ಆ ಕಾಲಕ್ಕೆ ಶ್ರೀಮನ್ನಾರಾಯಣನನ್ನ ಸ್ಮರಿಸು. ಸ್ಮರಿಸಿದ್ದೆ ಆದ್ರೆ ಒಬ್ಬ ವೀರ ವೈಷ್ಣವನನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಕುಲ ದೀಪಕನಾಗಿ ಮೆರೆಯುತ್ತಾನೆ ಎನ್ನುವ ಹಾಗೆ ತನ್ನ ಗಂಡನನ್ನ ಕೂಡುವ ಆ ಕಾಲಕ್ಕೆ ಶ್ರೀಮನ್ನಾರಾಯಣನನ್ನ ಧ್ಯಾನಿಸಿದ ಪರಿಣಾಮದಿಂದಲಾಗಿ ಒಬ್ಬ ವೀರ ವೈಷ್ಣವ ಪ್ರಹ್ಲಾದನಂತವ ಹುಟ್ಟಿಕೊಂಡದ್ದಲ್ವ. ಬಹುಶಃ ಹೀಗೆ ಇರಬೇಕು. ಚಿತ್ರಾಂಗದೆ ತನ್ನ ಕಾಮದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಯಾವನು ಒಬ್ಬ ಗಂಧರ್ವನನ್ನು ವೈಶ್ಯನನ್ನು ಸೇರುವ ಆ ಕಾಲಕ್ಕೆ ನನ್ನನ್ನು ನೆನಪಿಸಿಕೊಂಡದಿರಬೇಕು. ಅದೇ ರೀತಿಯಾಗಿ ನನ್ನ ತದ್ರೂಪದ ಒಬ್ಬ ಹುಡುಗ ಹುಟ್ಟಿದ್ದಂತೂ ಸುಳ್ಳಲ್ವೇ ಅಲ್ಲ. ಒಬ್ಬ ಕ್ಷತ್ರಿಯನಿಗೆ ಹುಟ್ಟಿದ್ದೆ ಆದ್ರೆ ವೀರತನ ಪ್ರಕಟವಾಗಬೇಕಿತ್ತೆ ಹೊರತು ಹೇಳಿತನ ಪ್ರಕಟವಾಗಬೇಕಾದದ್ದಲ್ವೇ ಅಲ್ಲ. ಅರ್ಥವಾಯಿತು, ಅರ್ಥವಾಯಿತು. ಯಾವತ್ತೇ ಆಗಲಿ ಸಿಂಹಕ್ಕೆ ಸಿಂಹದ ಮರಿಯೇ ಹುಟ್ಟಿದ್ದೆ ಹೊರತು ಜಮ್ಮು ಸಿಂಹದ ಹೊಟ್ಟೆಯಲ್ಲಿ ಜಂಬೂಕ ಜನಿಸುವುದಕ್ಕೆ ಸಾಧ್ಯವೇ ಇಲ್ಲ. ರಣಹೇಡಿ, ಹೆಂಬೇಡಿ, ಚಾರಿಣಿಯ ಸುಕುಮಾರ
ಮುಂದೆ ನಡೆಯುವಂತಹ ಯುದ್ಧದಲ್ಲಿ ನಿನ್ನನ್ನು ನಾನು ಸಾಧಿಸದೆ ಹೋದರೆ ಮಹಾಶೇಷನ ಮೊಮ್ಮಗನಲ್ಲ, ಚಿತ್ರಾಂಗದೆಯ ಮಗನಲ್ಲ, ಪೌರುಷಕ್ಕೆ ಮೆಚ್ಚಲೇಬೇಕಯ್ಯ. ಹುಡುಗ ಅಂತ ಇನ್ನೊಂದ್ಸಲ ಹೇಳು. ಹಾ, ಯಾಕೆ ನಿನ್ನ ಪೌರುಷಕ್ಕೆ ಮೆಚ್ಚಲೇಬೇಕು? ಯಾಕೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನೀನು ಶರಣಾರ್ಥಿಯನ್ನು ಹೊಂದಿದ್ದಿ. ಯಾಕೆ ರೂಪವಾದಂತಹ ಅರ್ಜುನನನ್ನು ತಂದೆ ಎಂಬುದಾಗಿ ಹೇಳುತ್ತಾ ಇದ್ದಿ. ಆದರೆ ನಿನ್ನ ಬುದ್ಧಿಗೆ ಏನು ಹೇಳೋದು? ಅಯ್ಯೋ, ಮಾಡಿದ್ದೆಲ್ಲ ತಪ್ಪಾಯ್ತು ಎಂಬುದಾಗಿ ಪಾದಕ್ಕೆ ಎರಗು, ಇಲ್ಲವಾದರೆ ಗೊತ್ತಾದ ಮೇಲೆ ಕುದುರೆಯನ್ನು ಬಿಟ್ಟಿದ್ದೇನೆ. ನಿನ್ನ ಹಾಗೆ ಕುದುರೆಯನ್ನು ಕದ್ದುಕೊಂಡು ಹೋಗಲಿಲ್ಲ. ಆ ಬಳಿಕ ಶರಣಾಗಿ ಬಂದಿದ್ದ ಯುದ್ಧಕ್ಕೆ ತಲೆ ತಲೆ
ಕಟ್ಟಿದಂತಹ ಆಸೆ ಹರಿದರ್ಶನ ಅದನ್ನ ಮಾಡಿದವನಿದ್ದೇನೆ. ಕಟ್ಟಿದ್ರೆ ತೊಂದ್ರೆ ಇಲ್ಲ, ಕದಿಬಾರ್ದು. ಹೌದಯ್ಯ, ಯಾಕೆ ಹರಿದರ್ಶನವಾಗಬೇಕು ಎಂಬಂತಹ ಆಸೆ ಆಕಾಂಕ್ಷೆ ನನ್ನಲ್ಲಿ ಇತ್ತು. ಅದುವೇ ಪಾವನವಾಗಿದೆ. ಹಾಗಿರುವಾಗ ನಮ್ಮ ಸೇನೆಯಲ್ಲಿ ಸೇರು, ನಿನಗೆ ಉಳಿದ ಬಂದಂತಹ ಪಟುಬಡರನ್ನು ಮಾಡುತ್ತೇನೆ ಎಂಬ ಯುದ್ಧೋತ್ಸಾಹದಿಂದ ಮುಂದುವರಿದೆಯಾ? ಹಾಗಾದ್ರೆ ಕೇಳು, ಶರ ವರ್ಷಗಳನ್ನು ಸುರಿಸು, ಅದನ್ನು ಎದುರಿಸುವುದಕ್ಕಾಗಿ ಬಂದಿದ್ದಾನು. ಒಂದು ಹೇಳ್ತೇನೆ, ಇದು ಅನಂಗರಂಗ ಅಲ್ಲ, ರಣರಂಗ. ಸಾವು ಸಾವು ಶೀಘ್ರದಿಂದ ಹಸ್ತಿನಾಪುರಕ್ಕೆ ಶೀಘ್ರದಿಂದ ಹಸ್ತಿನಾಪುರಕ್ಕೆ ಒತ್ತುಳಿಯದೆ ಮಜ ಮಾಧವರೊಡನೆ ಬೇಳು ಬರಿದು
ಮುಖವಾಗಿ ಸಾಗಿದರು ಯಮನ ಪಟ್ಟಣಕ್ಕೆ ಕಂದ ವೃಷಕೇತ ಚಿಕ್ಕಪ್ಪ. ತುರಗವನ್ನು ಬೆಂಬಲಿಸಿ ಹ ಸಾಗಿ ಬಂದಂತಹ ನಮಗೆ ಈ ತೆರನಾದಂತಹ ಒಂದು ಪರಿಭವ ಬರ್ತದೆ ಎನ್ನುವುದನ್ನು ನಾವು ಭಾವಿಸಲೇ ಇಲ್ಲ. ಓಹೋ. ಮಣಿಪುರವನ್ನು ಪ್ರವೇಶಿಸಿ ಹ ಇಲ್ಲಿ ಅಧಿಕಾರಿ ಎನ್ನಿಸಿಕೊಂಡಂತಹ ಬಬ್ರುವಾಹನನ ಕಾಳಗದಲ್ಲಿ ಹೀನಾಯವಾದಂತಹ ಸೋಲು ನಮ್ಮನ್ನು ಸೇರಿಕೊಂಡಿದೆ. ಯಾರೆಲ್ಲ ಕಾಳಗದ ಕಣದಲ್ಲಿ ಅವನನ್ನು ವಿರೋಧಿಸಿ ನಿಲ್ಲುವುದಕ್ಕಾಗಿ ಹೋದ್ರು ನಮ್ಮ ಪಾಳೆಯದವರೆಲ್ಲ ದರೆಗೊರಗಿ ಹೋಗಿದ್ದಾರೆ. ಉಳಿದದ್ದು ನೀನು ನಾನು ಮಾತ್ರ. ಅನುಸರಿಸಿ ಬಂದ ಮಂದಿಗಳನ್ನೆಲ್ಲ ಕಳಕೊಂಡ ಮೇಲೆ ಅವನಲ್ಲಿ ಕಾಳಗಕ್ಕಾಗಿ ಮುಂದುವರಿಯುತ್ತಾ ನಾವು ಹೋದರೆ ಏನಾದರೂ ಅದಕ್ಕಿಂತ ವ್ಯತ್ಯಾಸವಾದಂತಹ ಪರಿಣಾಮವನ್ನು ಕಾಣಬೇಕಾದ ಸ್ಥಿತಿ ಬಂದರೆ ನಮ್ಮ ಅಶ್ವವನ್ನು ಬಿಡಿಸಿಕೊಳ್ಳುವುದಕ್ಕೆ ನಮಗೆ ಸ್ಥಿತಿ ಇಲ್ಲ, ಗತಿ ಇಲ್ಲ ಅಂತ ಆಗುತ್ತದೆ. ಓಹೋ. ಆದ್ದರಿಂದ ನಿನ್ನಿಂದ ಒಂದು ಕೆಲಸವಾಗಬೇಕು ಮಗು. ಏನು ಚಿಕ್ಕ? ಶೀಘ್ರವಾಗಿ ನೀನು ಈಗಿಂದೀಗಲೇ ಹಸ್ತಿನಾವತಿಯನ್ನು ಸೇರಿಕೊಳ್ಬೇಕು. ಹಸ್ತಿನಾವತಿ? ಹೌದು. ಯಾಕೆ? ಯಾಗದ ದೀಕ್ಷಾಬದ್ಧನಾಗಿ ಕುಳಿತಂತಹ ಅಣ್ಣನಾದ ಧರ್ಮಜ, ನಮ್ಮನ್ನು ಅನವರತ ಸಂರಕ್ಷಿಸುವಂತಹ ಮಾಧವ ಅವರಲ್ಲಿ ಇಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಬಿತ್ತರಿಸಬೇಕು. ಯಾಗದ ಹಯವನ್ನು ಸಂರಕ್ಷಿಸುವಂತಹ ಉದ್ದೇಶದಲ್ಲಿ ಸೋಲು ಸಮನಿಸುವಂತಹ ಸಕಲ ಸಂಭವನೀಯತೆಗಳು ಕಾಣಿಸ್ತಾ ಉಂಟು. ಆದ್ದರಿಂದಲೇ ಅದಕ್ಕೆ ಬೇಕಾದಂತಹ ಹೆಚ್ಚಿನದ್ದಾದ ಬಲ, ಭೀಮ ಬಲ ನಮಗೆ ಬೇಕಾಗಿ ಬರ್ತದೆ. ಹೋಗಿ ಅವರಲ್ಲಿ ಹೇಳಿ ಅಷ್ಟನ್ನು ಕರಕೊಂಡು ಬಾ. ಅಲ್ಲಿಯ ತನಕ ನಾನು ಯುದ್ಧದಲ್ಲಿ ನಿಂತ ಕಾರಣ ನೀವು ತಟ್ಟುತ್ತಲ ಹಿರಿಯಲ್ಲ. ಆಶ್ಚರ್ಯಕ್ಕೆ ಒಳಗಾಗಿ ಹೋದೆ. ಪವರವನ್ನು ಕೊಡಬೇಕು ಎನ್ನುವಂತ ಅತಿ ಉತ್ಸಾಹದಲ್ಲಿ ಇದ್ದವ ನಾನು. ಆ ಕಾಲಕ್ಕೆ ಬಳಿಗೆ ಕರೆದು ನೀವು ಆಡಿದಿರಲ್ಲ, ಹಸ್ತಿನಾಪುರಕ್ಕೆ ಹೋಗು. ಚಿಕ್ಕಪ್ಪ, ಈ ವೇಳೆ ನೀವು ಇಂತಹ ಮಾತುಗಳನ್ನು ನನ್ನಲ್ಲಿ ಆಡಬಹುದೇ? ಆಡದೆ ಗತ್ಯಂತರ ಇಲ್ಲ ಮಗು. ಮತ್ತೆ ಯಾರಿನ್ನು ಯುದ್ಧಕ್ಕೆ ಹೋಗುವರು? ನಾನು ಒಬ್ಬ ಇರುವುದು. ಚಿಕ್ಕಪ್ಪ, ಯಾಕೆ ಈ ಮಾತನ್ನು ಹೇಳಿದೆ? ಈ ಹಿಂದೆ ನನ್ನ ತಂದೆಯವರು ಯುದ್ಧ ಕ್ಷೇತ್ರದಲ್ಲಿ ಅಳಿದ ಬಳಿಕ ನೀವು ತಂದು ಸಾಕಿದವರು. ಅರಿವಿಲ್ಲದೆಯೇ ನಿನ್ನ ಅಯ್ಯನನ್ನು ಕದನದ ಕಣದಲ್ಲಿ ಮಡುಗಬೇಕಾದಂತಹ ದುಸ್ಥಿತಿಯನ್ನು ನಮ್ಮ ಪಾಲಿಗೆ ಬಂತು. ನಿಜ. ನಮಗೆ ಅವ ಜ್ಯೇಷ್ಠನಿದ್ದಾನೆ ಅನ್ನುವಂತಹ ಭಾವ ನಮಗೆ ಮೊದಲೇ ತಿಳಿದಿರುತ್ತಿದ್ದರೆ ಬಹುಶಃ ಕಾಳಗದ ಕಣದಲ್ಲಿ ಆ ಸ್ಥಿತಿ ಆಗುತ್ತಿತ್ತೋ ಇಲ್ಲವೋ ಬಲ್ಲವರಾರು. ಆದರೆ ಅದು ಗುಪಿತವಾಗಿಯೇ ಉಳಿಯಿತು. ದೈವ ರಹಸ್ಯ. ಅದನ್ನು ವಿಸ್ತರಿಸುವುದಕ್ಕೋ ನಮಗೆ ಸಾಮರ್ಥ್ಯ ಸಾಲದು. ಆದ್ರೆ ಈಗ ಕೃಷ್ಣಸ್ವಾಮಿ ನನ್ನ ಕೈಗೆ ನೀರನ್ನು ಒಪ್ಪಿಸಿದ್ದಾನೆ ನಿನ್ನನ್ನು ರಕ್ಷಿಸುವ ಉದ್ದೇಶಕ್ಕಾಗಿ. ಹೌದು. ಇರುವಾಗ ಹೇಗೆ ಮಗು? ಚಿಕ್ಕಪ್ಪ, ಅಣ್ಣನ ಮಗ ಎನ್ನುವ ಕಾರಣಕ್ಕಾಗಿ ನೀವು ನೋಡಿದವರೇ ಅಲ್ಲ. ನಿಮ್ಮ ಮಗ ಅಭಿಮನ್ಯು ಯಾವ ರೀತಿಯಲ್ಲಿದ್ದನೋ ಅದೇ ರೀತಿ ನನ್ನನ್ನು ಬೆಳೆಸಿಕೊಂಡು ಬಂದವರು ನಾವು. ಅಭಿಮನ್ಯುವ ರೀತಿಯನ್ನು ಬೆಳೆಸಿದ್ದೀರಿ. ಆ ಅಭಿಮನ್ಯುವಲ್ಲಿದ್ದಂತಹ ಪರಾಕ್ರಮ ನನ್ನ ಪಾಲಿಗೂ ಕಿಂಚಿತ್ತು ಬಂದಿರಬಹುದಲ್ಲ.
ಆದ್ದರಿಂದ ಈ ಸಂದರ್ಭದಲ್ಲಿ ನಿಮ್ಮನ್ನು ಬಿಟ್ಟು ನಾನು ಹಿಂದೆ ಹೋದೆ ಅಂತ ಆದ್ರೆ ಆ ದೇವಲೋಕದವರು ನಮ್ಮನ್ನು ಬೈಯದೇ ಇರ್ತಾರೆಯೇ? ಈ ಭೂತಳದವರು ನನ್ನನ್ನು ಚೀಗಳೆಯದೇ ಇರ್ತಾರೆ, ಹೆಚ್ಚೇಕೆ ಪಾತಾಳದವರು ನನ್ನನ್ನು ಬೈದಾರು. ಅದಕ್ಕಾಗಿ ನಾನು ಏನು ಮಾಡುತ್ತೇನೆ ಬಲ್ಲಿರಾ? ಅಶ್ವಭೇದದ ಫಲ ಎನ್ನುವುದಾಗಿ ಅಡಿಗಡಿಗೆ ಹೇಳಿದವರು ನೀವು. ನಿಮ್ಮ ಮಾತಿನಂತೆ ಚಾಚುವುದಪ್ಪದೆ ನಡೆಯುವವರಾರು. ಈ ಕಾಲಕ್ಕೆ ನೀವು ಅಪ್ಪಣೆಯನ್ನು ಕೊಟ್ಟದ್ದೇ ಹೌದು ಅಂತಾದ್ರೆ ಬಬ್ರುವಾಹನವನ್ನು ಹೆಡೆಮುರಿ ಬಂಧಿಸಿ ನಾನು ಕರೆತರ್ತೇನೆ. ಶೌರ್ಯಾತಿಶಯ ಸಂಪನ್ನ ಅನ್ನುವುದು ಜನ್ಮದಿಂದಲೇ ಕ್ಷತ್ರಿಯರಲ್ಲಿ ಸಹಜವಾಗಿ ಇರ್ತದೆ. ನಿನ್ನ ಈ ಅಳಿದು ಸುರಲೋಕವನ್ನು ಸೇರಿದ್ದಾನೆ ಅನ್ನುವಂತಹ ವಿಶ್ವಾಸವನ್ನು ನಾವು ತಿಳಿದವರು. ಒಂದು ಕ್ಷಣಕ್ಕೆ ನಿನ್ನ ಕುರಿತಾಗಿ ನಾನು ಹೊಂದಿದ ವಾತ್ಸಲ್ಯ ಕಾರಣದಿಂದ ರಣಕ್ಷೇತ್ರಕ್ಕೆ ಕಳುಹುವಲ್ಲಿ ಮನಸ್ಸು ಹಿಂದೇಟು ಹಾಕಿದ್ರು. ನೀನಿಷ್ಟ ಮಾತುಗಳನ್ನು ಆಡಿದ ಮೇಲೆ ನನಗೂ ಪಕ್ಕನೆ ನೆನಪಿಗೆ ಬಂತು. ನಿನ್ನನ್ನು ಸಮರದ ಕಣಕ್ಕೆ ಹೋಗುವಲ್ಲಿ ನಿರ್ಬಂಧಿಸಿ ನಾನು ಉಳಿದರೆ ಕೇವಲ ದೇವಲೋಕದ ದೇವತೆಗಳೋ ಪಾತಾಳದ ವಾಸಿಗಳೋ ಭೂಲೋಕದ ಮಂದಿಗಳೋ ನಿಂದಿಸುವುದಲ್ಲ, ಮತ್ತೆ ಅದಕ್ಕಿಲ್ಲಕ್ಕಿಂತಲೂ ಹೆಚ್ಚಾಗಿ ಅಳಿದು ಸುರಪುರವನ್ನು ಸೇರಿದಂತಹ ನಿನ್ನ ಅಯ್ಯನ ಆತ್ಮಕ್ಕೆ ಅದು ವೇದನೆಗೆ ಕಾರಣವಾಗಿ ಪರಿಣಮಿಸಿತು. ಸದಾಕಾಲ ಶೌರ್ಯೋತ್ಕರ್ಷದ ಮೂಲಕವಾಗಿ ಪ್ರಪಂಚದಲ್ಲಿ ತನ್ನ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ಅವಿರತವಾಗಿ ಹೋರಾಡಿ ಪರಂಧಾಮವನ್ನು ಸೇರಿದಂತಹ ಮಹಾನುಭಾವನ ಮಗನಾದ ನಿನಗೆ ಅವಕಾಶ ಇಲ್ಲ ಅಂತ ಮಾಡಿದರೆ ನನ್ನ ಕ್ಷಾತ್ರಕ್ಕದ ಕೊರತೆ. ಹೋಗು ಮಗು ವಿಜಯ, ಹೋಗಿ ಬರ್ತೇನೆ. ಒಪ್ಪಿಸಿದೆ. ಆದ್ರೆ ಈ ಕಾಲಕ್ಕೆ ತಂದೆಯೊಡನೆ ಯುದ್ಧಕ್ಕೆ ಮುಂದಾದ ಮಗನೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಮಗೆ ಅಪ್ಪ ಅಂತ ಅಭಿಮಾನ. ಸರಿ, ಈ ಸಂದರ್ಭದಲ್ಲಿ ನಮ್ಮ ಪಡೆಯಲ್ಲಿ ಯಾರೂ ಇಲ್ಲ ಎನ್ನುವುದಾಗಿ ಬೀಗ ಬೇಡ. ಇನ್ನ ಎದುರಿಗೆ ಬಂದವ ಯಾರು ಬಲ್ಲೆಯೋ? ಕರ್ಣಜಾತ ವೃಷ.
ಬಂದವರನ್ನು ಕೊಲ್ಲಬೇಕಿತ್ತು. ಆಹಾ. ಬದುಕುವುದಕ್ಕೆ ಬೇಕಾಗಿ ರಣಹೇಡಿಯಾಗಿ ಹೆಮ್ಮೇಡಿಯಾಗಿ ಅರ್ಜುನನ ಬಾಲ ಹಿಡ್ಕೊಂಡು ಬಂದಿದ್ಯಾ? ಹಾ. ಈಗ ನಿನ್ನನ್ನು ಇಲ್ಲಿಗೆ ಕಳಿಸಿದ್ಯಾಕೆ? ಯಾಕೆ? ಶತ್ರುನ ಶೇಷ ನಾಶಕ್ಕೆ ಬೇಕಾಗಿ. ಹಾ. ಇವತ್ತು ನಿನ್ನನ್ನು ನಾನು ಗೊತ್ತು. ಭಾರತದ ಸೇನೆಯನ್ನು ನಾನು ಸೇರಿರಬಹುದು. ಅದಕ್ಕೆ ಕಾರಣ ಏನು? ಶ್ರೀಕೃಷ್ಣ ಸ್ವಾಮಿಯ ಮಾತು. ಆತನ ಮಾತಿನ ಪ್ರಕಾರ ಸೇರಿದೆ. ಕೇಳುವುದಕ್ಕೆ ಬಂದ್ರೆ ಶಿರ ಹೊಡಿ.
ಕೇಳಿತು ವೃಷಗೇತು ಮಡಿಯಕ್ಕೆ ವೃಷಗೇತು ಮಡಿಯಕ್ಕೆ ವಶವಿಳಂತಾಯ್ತು ಸರ್ವೇಂದ್ರ ಬಲುಗುಣಗೆ ಶಶಿಕುಲದ ಬಾಳ್ವೆಯಡಿದುದೆ ಕಂದ ಶಶಿಕುಲದ ಬಾಳ್ವೆಯಡಿದುದೆ ಕಂದ ಹಾ ಎಂದು ಹಮ್ಮೈಸಿ ಶೋಕಿಸಿದನು ಕನ್ನಡಾತ ಕಾಮರೂಪ ಮಹಾನವರ ಪ್ರತಾಪ ಕನ್ನಡಾತ ಕಾಮರೂಪ ಮಹಾನವರ ಪ್ರತಾಪ ವರ್ಣ ನಾಲ್ಕರಲ್ಲಿ ನಿನ್ನ ಒಬ್ಬ ವೀರನುಂಟೆ ಶಾಪವಶವಲ್ಲದಿಂದ ಪಾಪದ ಮಗುಂಟೆ ಈ ಮರಿಯೊಳಗಿದ ಮೇಲೆ ಎತ್ತವೇತಗಿಂಗೋ ಕನ್ನಡದ ರೂಪ ಎಂತಹ ದುರ್ವಿಧಿಯಾಗಿ ಹೋಯಿತು ಮಗು. ಸಮರ ಕ್ಷೇತ್ರಕ್ಕೆ ಹೋಗುವಂತಹ ಉದ್ದೇಶದಿಂದ ನೀನು ಅಪ್ಪಣೆಯನ್ನು ಯಾಚಿಸುವಾಗಲೂ ಒಂದಿಷ್ಟನ್ನು ಯೋಚಿಸದೆ ಕ್ಷಾತ್ರ ಪಂಥ ಅಂತ ನಾನು ಒಪ್ಪಿಗೆಯನ್ನು ಸೂಚಿಸಿ ಬಿಟ್ಟನಲ್ಲ. ಹಸ್ತಿನಾವತಿಗೆ ತೆರಳಿ ಯಮಜ ಮಾಧವರಲ್ಲಿ ಆಗಿ ಹೋದಂತಹ ಕಥನವನ್ನೆಲ್ಲ ಅರುಹಿ ಅಲ್ಲಿಂದ ಬೇಕಾದಂತಹ ಸೇನೆಯನ್ನು ಕೂಡಿಕೊಂಡು ಬಾ ಅಂದರೆ ಕ್ಷಾತ್ರ ಸಹಜವಾದಂತಹ ಪಂಥದಿಂದ ಯುದ್ಧೋತ್ಸಾಹದಿಂದ ನಿನ್ನ ಅಪ್ಪಣೆಯನ್ನು ಕೇಳಿ ನಿನ್ನ ಅಯ್ಯನನ್ನೂ ನಮಗುಳಿಸಿಕೊಳ್ಳುವುದಕ್ಕಾಗಲಿಲ್ಲ. ನಿನ್ನ ಅಣ್ಣನನ್ನೂ ಸಮರ ಕ್ಷೇತ್ರದಲ್ಲಿ ನಾನೇ ಕೈಯಾರೆ ಕೊಂದು ಕಳೆದೆ. ಸಿಕ್ಕಿದಂತಹ ನಿನ್ನನ್ನಾದರೂ ಅವರೆಲ್ಲರ ಪ್ರತೀಕವಾಗಿ ಸಾಕಿ ಸಲಹಿ ಉತ್ತರೋತ್ತರವನ್ನು ನಿನ್ನ ಮೂಲಕವಾಗಿ ಕಾಣೋಣ ಅನ್ನುವಂತಹ ಭಾವವನ್ನು ಹೊಂದಿಲ್ಲ. ಕರ್ಣಜಾತನಾದರೂ ನಮ್ಮ ಕಾಮರೂಪನಾಗಿ ನಮ್ಮ ಕೈಗೆ ಸಿಕ್ಕಿದವನೇ ಕಾಣಿಸುವುದಕ್ಕೆ ಮನ್ಮಥ ಸದೃಶ ಅನ್ನುವಂತಹ ಧ್ವನಿಯಿಂದಲ್ಲ ನಾವು ಹೇಳಿದ್ದು. ಏನು ನಮ್ಮ ಉತ್ತರೋತ್ತರದ ಕುರಿತಾಗಿ ನಮ್ಮ ಮನದ ಕಾಮನೆ ಇದೆಯೋ ಅದಕ್ಕೊಂದು ರೂಪವಾಗಿ ನಮ್ಮ ಕೈಗೆ ದೇವರು ಕೊಟ್ಟಂತಹ ಶಿಶು ನೀವು. ಹೊಟ್ಟೆಯಿಂದ ಹೆತ್ತಂತಹ ಮಕ್ಕಳನ್ನೆಲ್ಲ ಕಳೆದುಕೊಂಡು ಅನಾಥರಾಗಿ ಹೋಗಿದ್ದವರು ಪಾಂಡವರು ಮಗು. ಆ ಕಾಲಕ್ಕೆ ಸಿಕ್ಕಿದಂತಹ ನಿನ್ನಲ್ಲಿ ಭವಿಷ್ಯದ ಕುರಿತಾದ ಪೂರ್ಣ ಭರವಸೆಯನ್ನು ನಾವು ತಳೆದಿದ್ದೆವು. ಅಣ್ಣನಾದಂತಹ ಧರ್ಮಜ ಬಗೆ ಬಗೆಯಿಂದ ಎಚ್ಚರಿಸಿದ್ದ. ಅಶ್ವಮೇಧದ ತುರಗದ ರಕ್ಷಾರ್ಥವಾಗಿ ನಾನು ಹೊರಟು ಬರುವಂತಹ ಕಾಲಕ್ಕೆ ಕಂದನಾದಂತಹ ವೃಷಗೇತನ ಕುರಿತಾಗಿ ಅನುಪಮವಾದಂತಹ ವಾತ್ಸಲ್ಯದ ದೃಷ್ಟಿಯೊಂದು ನಿನ್ನದಿರಬೇಕು ತಮ್ಮ ಮಗು. ಬೇಕೆಂದು ಹಂಬಲಿಸಿದರೂ ಚತುರ್ವರ್ಣಗಳಲ್ಲಿಯೂ ನಿನ್ನಂತಹ ಒಬ್ಬಾತ ವೀರನನ್ನು ಹುಡುಕಿದರೂ ನಮಗೆ ಮತ್ತೆ ಪಡೆಯುವುದಕ್ಕೆ ಸಾಧ್ಯವಾಗದು ಮಗು. ನಿನ್ನನ್ನೇ ಸಮರ ಕ್ಷೇತ್ರದಲ್ಲಿ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿ ಬಂತು ಅಂತಾದ್ರೆ ಏನು? ವಿಕ್ರಮದ ಕೊರತೆಯೇ? ಅಧರ್ಮದ ಆಚರಣೆಯ ಫಲವೇ? ಬದುಕಿನಲ್ಲಿ ಸಾಧಿಸಿದಂತಹ ಅನ್ಯಾಯದ ಫಲಶ್ರುತಿಯೇ? ಯಾವುದು ನೋಡಿದರೂ ಇಲ್ಲ ನಮ್ಮ ಬದುಕಿನಲ್ಲಿ. ಅಣ್ಣನಾದಂತಹ ಧರ್ಮರಾಯ ತೋರಿಸಿದ ದಾರಿಯಲ್ಲಿ ಧರ್ಮದ ಪಥದಲ್ಲಿ ಸಾಗಿ ಬಂದಂತಹ ಪಾಂಡವರ ಬದುಕಿನಲ್ಲಿ ಇಂತಹ ಒಂದು ಹೀನಾಯವಾದಂತಹ ಸ್ಥಿತಿ ಬರ್ತದೆ ಅಂತಾದ್ರೆ ಏನು? ಯಾರು ನಮ್ಮ ಬದುಕಿಗಾಗಿ ಮುನಿದಿರೋ, ಯಾರು ನಮಗಾಗಿ ಶಪಿಸಿದರೋ? ಅಲ್ಲದೆ ಇದ್ರೆ ಇಂತಹ ಒಂದು ದುಸ್ಥಿತಿ ಯಾಕೆ ಬರ್ತದೆ? ಭೂಮಿಗಾಗಿ ಮೊನ್ನೆ ಮಾಡಿದ ಸಮರದಲ್ಲಿ ಬಂಧುಗಳನ್ನು, ಬಾಂಧವರನ್ನು, ಗುರುಗಳನ್ನು, ಹಿರಿಯರನ್ನು, ಬಂಧುಗಳನ್ನು, ಸಂಬಂಧಿಗಳನ್ನು ಯಾವ ದೃಷ್ಟಿಯನ್ನಿರಿಸದೆ ಕೊಂದು ಕಳೆದವಲ್ಲ, ಆ ಪಾತಕದ ಫಲ ಇರಬೇಕು. ಮುಂದಕ್ಕೆ ನಮಗೆ ಒದಗಿ ಸಿಗಬೇಕಾದ ನಮ್ಮ ಕೈಯ ಕೂಸಾದ ನಿನ್ನನ್ನು ಸಮರ ಕ್ಷೇತ್ರದಲ್ಲಿ ಕಳೆಕೊಳ್ಳುವ ಸ್ಥಿತಿ ಆಯ್ತಲ್ಲ ಮಗು. ಯಾರನ್ನು ಹೇಳಿ? ಬಲ ಬಲ ಶಾಬಾಸ್ ಬಲು ಗುಣ ಶಾಬಾಸ್ ಬಲು ಗುಣ ಇಳೆಯಳು ಹೊರನಾಡುವೆ ಹಾಗೆ ಇಳೆಯಳು ಹೊರನಾಡುವೆ ಹಾಗೆ
ಇಳೆಯಳು ಹೊರಳಾಡುವೆಯಾಗೆ ಇಳೆಯಳು ಹೊರಳಾಡುವೆಯಾಗೆ ತ್ರಿಲೋಕ ವಿಕ್ರಮಿ ಹುವರನುವೆದೆಯುತ್ತ ನೀನು ತ್ರಿಲೋಕ ವಿಕ್ರಮಿ ಹುವರನುವೆದೆಯುತ್ತ ಓ ಇದ್ಯಾರು? ಅರ್ಜುನ, ಜಿಷ್ಣು, ಶ್ವೇತವಾಹನ, ಭೀಮಸ್ಸು, ಧನಂಜಯ, ಕಿರೀಟಿ, ಕೃಷ್ಣ, ಮೂರು ಲೋಕದ ಗಂಡ, ಧನಂಜಯ, ಸವ್ಯಸಾಚಿ. ಆಹಾಹಾ. 10 ಹೆಸರುಗಳನ್ನು ಹೊಂದಿದವ. ಪಾರ್ಥಯೇವೋ ಧನುರ್ಧರ. ಕೋಲಗುರುಗಳಾದಂತಹ ದ್ರೋಣಾಚಾರ್ಯರೇ ಹೇಳಿದ್ದಾರಂತೆ, ಒಂದು ಕಾಲಕ್ಕೆ ಸ್ವರ್ಗಲೋಕಕ್ಕೆ ಹೋಗಿ ನಿವಾತ ಕವಚರನ್ನು ನಿವಾರಿಸಿದಾಗ ನಿನ್ನ ಅಯ್ಯನಾದಂತಹ ದೇವೇಂದ್ರನಿಗೆ ಅರ್ಧಾಸನವನ್ನು ಕೊಟ್ಟು ನಿನ್ನ ತಲೆಗೆ ಕಿರೀಟವನ್ನು ಇಟ್ಟು ಇನ್ನು ಮುಂದೆ ನೀನು ಕಿರೀಟಿ ಅಂತ ಹೇಳಿದಂತೆ. ಈಗ ಕಿರೀಟಿಯ ಕಿರೀಟ ಕೆಳಗೆ ನೋಡ್ತದೆ. ಫಲ ಶಹಬಾಸ್ ಮಜರೆ ಪೂತ್ ಮಜರೆ. ನಾನು ಹಾಗೆ ಮಾಡಿದ್ದೇನೆ, ನಾನು ಕುರುಕ್ಷೇತ್ರದಲ್ಲಿ ಅಜೇಯ ವಿಕ್ರಮಿಯಾಗಿ ನಡೆದಿದ್ದೇನೆ ಎಂಬ ಹಾಗೆ ಎಲ್ಲ ಕಡೆಯಲ್ಲಿ ಹೇಳಿಕೊಂಡು ಬಂದಿ. ಈಗ 3 ಲೋಕದ ಗಂಡನಾದ ನೀನು ಮಗನಾದ ವೃಷಕೇತುವಿನ ಹೆಣವನ್ನು ಮಡಿಲಲ್ಲಿ ಇಟ್ಟು ಏನು ಭೂಮಿಯಲ್ಲಿ ಹೊರಳಾಡುವುದು? ನಿನ್ನವರನ್ನು ಎಲ್ಲರನ್ನು ಬೀಳಿಸಿದ್ದೇನೆ. ನಾನು ಹೇಳಿದೆ, ನಾನು ನಿನ್ನ ಮಗ, ಒಪ್ಪಿಕೋ ಒಪ್ಪಿಕೋ. ನಿನಗೆ ಒಪ್ಪಿಕೊಳ್ಳಿಕ್ಕಾಗಲಿಲ್ಲ. ಪತಿವ್ರತೆಯಾದಂತಹ ಚಿತ್ರಾಂಗದೆಯ ಶೀಲದಲ್ಲಿ ನೀನು ಕಪ್ಪನ್ನು ಕಾಣುವುದಕ್ಕೆ ಹೋದೆ. ಈಗ ಗೊತ್ತಾಯ್ತ ಚಿತ್ರಾಂಗದೆ ಪರಮ ಪತಿವ್ರತೆ ಅಂತ ಹೇಳಿ. ಚಿತ್ರಾಂಗದೆಯ ಮಗ ಬಬ್ರುವಾಹನ ಯಾರು ಅನ್ನುವುದನ್ನು ನಿನಗೆ ತೋರಿಸಿದ್ದೇನೆ. ನಿನಗಿದು ಹೇಳಿದಂತಹ ವಿಷಯ ಅಲ್ಲ. 3 ಲೋಕದ ಗಂಡನಾಗಿ ನನ್ನಲ್ಲಿ ಹೋರಾಟ ಮಾಡಬೇಕು. ಅದಲ್ಲ ಅರ್ಜುನನಲ್ಲಿ ಸೋತೆ ಅಂತ ಹೇಳಿ ಆ ಸೆರಗನ್ನು ಮುಖದ ಮೇಲೆ ಹಾಕಿ ಗಂಡ ಸತ್ತ ಹೆಂಡನಾರ ಹಾಗೆ ರಣಕ್ಷೇತ್ರದಲ್ಲಿ ಒದಗಿದ ವಿಜಯದ ಮದದಿಂದ ತ್ರಿಲೋಕ ವಿಜಯಿಯಾದಂತಹ ಪಾರ್ಥನನ್ನೇ ಹೀಯಾಳಿಸುವ ಮಟ್ಟಕ್ಕೆ ನಿನ್ನ ಬುದ್ಧಿಯ ಸ್ಥಿತಿ ಹೋಯಿತೇನು? ಅಲ್ಲದಿದ್ರೇನು? ಯಾವನು ಒಲಿದು ಕೊಡುವಲ್ಲಿ ನನ್ನದ್ದಾದಂತಹ ಹೆಗ್ಗಳಿಕೆ ಕಾರಣವಾಯಿತೇ ಹೊರತು, ನನ್ನ ಸಾಧನೆ ಕಾರಣವಾಯಿತೇ ಹೊರತು ದಾಕ್ಷಿಣ್ಯಕ್ಕೆ ಕಟ್ಟು ಹೊಡೆದು ಯಾರು ಬಿರುದು ಕೊಟ್ಟದ್ದಲ್ಲ. ದಶನಾಮಾಂಕಿತನಾಗಿ ತ್ರಿಲೋಕ ವಿಜಯಿಯಾಗಿ ಗಾಂಡೀವಧರನಾದಂತಹ ಅರ್ಜುನ ವರ್ತಮಾನ ಕಾಲದಲ್ಲಿ ಸ್ಥಿತನಿರುತ್ತಾ ನನ್ನನ್ನು ಹೀಯಾಳಿಸಬೇಕು ಅಂತಾದ್ರೆ ನಿನಗೆ ಬಂದ ಸೊಕ್ಕು ಎಷ್ಟು? ತಕ್ಕುದಾದ
ಅಲ್ಲ. ಕ್ಷತ್ರಿಯರ ದೇಹದಲ್ಲಿ ರಕ್ತ ಹರಿದಾಗ ನಾವು ಮಾಡಿದಂತಹ ಪಾಪವೆಲ್ಲವೂ ತೊಳೆದು ಹೋಯ್ತು ಅಂತ ಅರ್ಥ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಣ ಆರ್ಜಿಸಿದ ಆ ನಿನ್ನ ಶೌರ್ಯಗಳ ಮರ್ಮ. ಎಲ್ಲದಕ್ಕೂ ಕಾರಣ ಶ್ರೀಕೃಷ್ಣ ಪರಮಾತ್ಮ. ನಿನಗೆ ಬಲಭುಜ ಬೇಡ, ಎಡಭುಜ ಸಾಕು. ತಾನು ಶಿವಲೋಕನ ನೀನು ಬಿಡು. ಪ್ರತ್ಯಕ್ಷವಾಗಿ ಪರಶಿವನೇ ಸಮರ ಕ್ಷೇತ್ರದಲ್ಲಿ ಕಾಣಿಸಿದಂತಹ ಕಾಲಕ್ಕಾದರೂ ಅವನ ಹಣೆಯಲ್ಲಾದ್ರೂ ಬೆವರಿಳಿಸಿ ಸಾಕು ಬೇಕು ಅಂತ ಅನ್ನಿಸಿದ ಪಾರ್ಥ ಅಂತ ನೀನ್ಯಾವ ಲೆಕ್ಕ? ಯಾರಿಗೆ ಕಿರಾತಾರ್ಜುನನ ಕಥೆ ನನಗೂ ಕೂಡ ಗೊತ್ತುಂಟು. ವಿಶ್ವೇಶ್ವರ ತಲೆಗೆ ಹೊಡೆದಾಗ ರಕ್ತ ಕಾರಿದು ನೀನಲ್ವಾ? ಪಶುಪತಿಯ ಪದಹತಿಗೆ ಬಾಯೋಳು ಬಿಸಿ ರಕ್ತ ಹೊರಸೂಸಿ. ನೀನು ವಿಶ್ವೇಶ್ವರನ ನೆತ್ತಿಯನ್ನೊಮ್ಮೆ ಹೋಗಿ ನೋಡು ಅವಕಾಶ ಇದ್ರೆ. ಹೌದಾ? ಈಗಲೂ ಅವನ ತಲೆಯೊಂದಿಷ್ಟು ಆ ಗಾಯ ಉಂಟು. ಹೌದಾ? ಅದಕ್ಕೆ ಹೆಸರು ಪಾರ್ಥ ಪ್ರಹಾರ ಅಂತ. ವಿಶ್ವೇಶ್ವರನಿಗೆ ಗಾಯ ಮಾಡುವ ದೊಡ್ಡ ಮನುಷ್ಯ ಅಂತ ಹೇಳುದಾ? ನಾವೆಲ್ಲೋ ವಿಶ್ವೇಶ್ವರನಿಗೆ ಕೈ ಮುಗಿಯುವವರು. ನೀನು ಕೈ ಮುಗಿಯೋ ವಿಶ್ವೇಶ್ವರನಿಗೆ ನಾನು ಹೊಡೆದ ಮಾಡಿದ್ನ. ಹೌದಾ? ಹಾಗಿದ್ರೆ ದೇವರನ್ನು ಪೂಜೆ ಮಾಡುವಂತ ದೇವರಿಗೆ ಹೊಡಿ ತಿಂತಾದ್ರೆ ನಿನಗೆ ಹೊಡೆಯದ ಕೈ ಯಾಕೆ ಮತ್ತೆ? ಪೂಜೆ ಮಾಡುವ ದೇವರು ಅಂತ ಇಲ್ಲ. ಮತ್ತೆ? ಪೂಜೆ ಮಾಡುವ ದೇವರಾಗಲಿ ಹಾ. ಅಥವಾ ಹಾ. ನನ್ನ ಒಡ ಹುಟ್ಟುವೆ ಆಗಿರಲಿ, ಹಾ. ಸಮರ ಕ್ಷೇತ್ರದಲ್ಲಿ ಬಂದನೋ ಹಾ. ದಾಕ್ಷಿಣ್ಯ ಇಲ್ಲ ನಮಗೆ. ನಾನು ಹಾಗೆ ನಿನ್ನ ಮಗ ನಾನು ಯುದ್ಧಕ್ಕೆ ಅಪ್ಪ ಬಂದು ಅದು ಹೊಡಿ ನಾನು ಒಪ್ಪಿದ್ರಲ್ವ ನೋಡ್ತಾನೆ ನಾನು. ನಾನು